ಮಾತೆರೆಗ್ಲ ಸೊಲ್ಮೆಲ್ ಲಾಕ್ಡೌನ್ ಬದುಕು ಕಥೆ ಎತ್ತೆ ಪಂಪಿನ ಪುದರ್ಡು ನಿಚ್ಚ ನಮ್ಮ ಲೇಸಲೇನು ಮಲ್ತೊಂದುತ್ತಾ ಲಾಕ್ಡೌನ್ ಹಿಡ್ದಾತ್ರ ಕೊರೋನಾ ಹಿಡ್ದಾತ್ರ ಬೇತೆ ಬೇತೆ ಕ್ಷೇತ್ರ ಆ ರೀತಿದ ತೊಂದರೆ ಇಲ್ಲ ತಿನ್ನಕಲ್ಲ ಬೇನೆ ಬೇಸರದಾದ ಪಂಪಿನ ಎನ್ನಿಕಲ ದುಂಬದಿ ಕಿಡಿದು ಮಲ್ಪನ ದೀಪಿನ ಚಿತ್ತಿನ ಒಂಜಿ ಪ್ರಯತ್ನ ನೆಕುಲು ಮಲ್ದ ಬಂದಲೆ ಈ ಪೊರ್ತುಡು ಸುಮಾರು ಜನ ಲೆಪ್ಪು ಕೊರಿಯರು ವಿಶೇಷವಾದ ಸಾಲೆ ಜೋಕುಲು ಅಕಲ್ನ ನಾಯಿನ ಸಮಸ್ಯೆಲೇನು ಪಂಡರು ಎಂಕಲೆಕ್ಲ ಸಮಸ್ಯೆನ ಟಿವಿದ ಹೊರಟು ಪನರೆ ಉಂಡು ಒಂದು ಪಂಡೇರು ಸಾಲೆದ ಜೋಕುಲ್ನ ಸಮಸ್ಯೆಲು ಬೆತೆ ಬೇತೆ ಉಂಡು ಎಲ್ಲಿ ಸಾಲೆ ಹಿಡಿದು ಮಲ್ಲ ಸಾಲೆ ಮುಟ್ಟ ಬೆತೆ ಬೇತೆ ನಮೂನೆದ ಸಮಸ್ಯೆಲುಂಡು ಒಂಜಿನೆತ್ತಾದ ಪನೋಡಾಯಿನ ಸಂಗತಿ ದಾದ ಬಂಡ ಕೊರೋನಾದ ಈ ಪೊರ್ತುಡು ನಮ್ಮ ರಾಜ್ಯ ಸರ್ಕಾರನೇ ಬಂತಿದ್ದು ಶಾಲೆದ ಕುಲು ಪಂಡ ಶಿಕ್ಷಣ ಸಂಸ್ಥೆದ ಕುಲು ಪ್ರವೇಶಾತಿ ಮಲ್ಪಲೆಕ್ಕಾಜಿ ಮಲ್ಪ ಅಂಚೆ ಇತ್ತಿನ ನಡಲ ಒಯ್ ರೀತಿಯ ಶುಲ್ಕವನ್ನು ಇತ್ತೆ ದೆತೊಂಡ್ರೆ ಇಜ್ಜಿ ದೆತೊನ್ನ ಏರೆ ಕೊರ್ಪಿನ ಸಾಧ್ಯ ಉಂಡ ಅಕಲ್ಡ ಮಾತ್ರ ದೆತೊನ್ನ ಏರೆಗ್ಲ ಬಲವಂತ ಮಲ್ತದು ಶುಲ್ಕವನ್ನು ವಸೂಲ್ ಮಲ್ಪರೆ ಇಜ್ಜಿ ಪಂಪಿನ ಸ್ಪಷ್ಟವಾದ ನಿರ್ದೇಶನವನ್ನು ರಾಜ್ಯ ಸರ್ಕಾರ ಬಂತಿರು ಶಿಕ್ಷಣ ಮಂತ್ರಿಗಳು ಬಂತಿರು ಐಕ್ ಬೋರ್ಡ್ ಅಭಿನಂಚಿತನ ವ್ಯವಸ್ಥೆನ ಶಿಕ್ಷಣ ಅಧಿಕಾರಿಗಳು ಮಲ್ತೊಂದುಲೇರು ಬಂದಲೆ ಐತ ನಡುಟು ಮಲ್ಲ ಶಾಲೆದ ಐಟ್ಲ ವಿಶೇಷವಾದ ತಾಂತ್ರಿಕ ಶಿಕ್ಷಣ ಪರ್ಯಾವರ್ತನ ಪದವಿ ಶಿಕ್ಷಣ ಅಕಲನೇನ ಕುಡಿನ ಸಮಸ್ಯೆ ಉಂಡು ಈ ಪೊರ್ತುಡು ಶಾಲೆಗೆ ಪೋಪಿ ಲೆಕ್ಕಜಿ ಕಾಲೇಜಿಗೆ ಪೋಪಿ ಲೆಕ್ಕಜಿ ಅಲ್ಪ ಆನ್ಲೈನ್ ತರಗತಿಲೇನು ಮಲ್ತೊಂದುಲೇರು ಕಂಪ್ಯೂಟರ್ ಮೊಬೈಲ್ ಕುಲೊಂದು ಪಾಠನ ಕಲ್ಪನಂಚಿತ್ತಿನ ವ್ಯವಸ್ಥೆ ಅಲ್ಪ ಮಲ್ತೊಂದುಲೇರು ಈ ಆನ್ಲೈನ್ ಪಾಠ ಮಲ್ಪನೆತ್ತ ನಡುಟ್ಲ ಒಂಜಾತು ಸಮಸ್ಯೆಲುಂಡು ಐತ ಬಗೆಟ್ ನಮ್ಮ ಇನಿ ಪಾತ್ರ ಕತೆ ಮಲ್ತೊಂದುಲ ಬಂದಲೆ ಈ ರಡ್ಡು ಸಂಗತಿದ ಬಗೆಟ್ಲ ನಿಕಲ್ನ ವಿಚಾರಗಳನ್ನು ಪಟ್ಟೋನಲ್ಲಿ ಲೆಪ್ಪು ಕೊರ್ಲೆ 4 1 1 1 7 2 7 ನೆಕ್ ಲೆಪ್ಪು ಕೊರ್ಲೆ ನಿಕಲ್ನ ವಿಚಾರಗಳನ್ನು ಪಟ್ಟೊಲ್ಲೆ ಇನಿ ಈ ಒಂಜಿ ವಿಶೇಷವಾದ ವಿಚಾರದ ಬಗೆಟ್ ಪಾತ್ರ ನಮ್ಮೊಟ್ಟುಗುಲೇರು ರಡ್ಡು ಜನ ತಾಂತ್ರಿಕ ಶಿಕ್ಷಣ ಉಪರಂಚಿತನ ಸಮಸ್ಯೆಲ್ದಾದ ಆನ್ಲೈನ್ ತರಗತಿದ ಸಮಸ್ಯೆಲ್ದಾದ ನಮ್ಮ ಈ ಕರಾವಳಿ ಭಾಗಡು ವಿಶೇಷವಾದ ಅವ್ದಾಗೆ ಆತ ಕೆಲಸ ಮಲ್ಪುಜಿ ಪಂಪಿನತ್ತ ಬಗೆಟ್ ಪಾತ್ರ ಕದ ಮಲ್ಪರ ನಮ್ಮೊಟ್ಟುಗು ಅನ್ವಿತ್ ಕಟೀಲುಲ್ಲೇರು ಅಂಚನೆ ನಿತೇಶ್ ಕೋಟ್ಯಾನ್ರುಲ್ಲೇರು ರಡ್ಡು ಜನ ಅಲ್ಲ ನಿಕಲ ಮಾತಿನ ಪರವಾದ ನಮ್ಮ ಟಿವಿದ ಇಡೀ ಕೂಟದ ಪರವಾದ ಮೋಕೆದ ಊಡಲ್ಡಿ ಎದುಕೊನೊಂದಲೆ ಬಂದರೆ ಈ ಕಾರ್ಯಕ್ರಮ ಯೂಟ್ಯೂಬ್ಡು ಸೀದಾ ಪ್ರಸಾರ ಪೋಂದುಂಡು ಅಂಚನೆ ಫೇಸ್ಬುಕ್ ಸೀದಾ ಪ್ರಸಾರ ಪೋಂದುಂಡು ಅಲ್ಪಲ ನಿಕಲ್ನ ವಿಚಾರಗಳು ಇತ್ತಿನ ಪ್ರಶ್ನೆలు ಇತ್ತಿನ ಅತ್ತಂದಾಂಡ ನಿಕಲ್ನ ದಾದಂಡಲ ಪಂಪಿನಂಚಿತ್ತಿನ ಸಂಗತಿ ಇತ್ತಿನ ಮೆಸೇಜ್ದ ಹೊರಟು ಪಾಡ್ಲೆ ಪಂದು ಪನೊಂದು ಈ ಲೆಸನ್ ಶುರು ಮಲ್ತಂದುಲ ತಾಂತ್ರಿಕ ಶಿಕ್ಷಣ ಇಂಜಿನಿಯರಿಂಗ್ ವಿಶೇಷವಾದ ಈ ರೈತ ಬೋಡ್ತಿನ ಸಮಸ್ಯೆ ದೊತ್ತೊಂದಿನಾರು ದಾದ ಸಮಸ್ಯೆ ನಿಜವಾಗಿ ಇತ್ತೆ ಇಂಜಿನಿಯರಿಂಗ್ ಪಂಡ ಆನ್ಲೈನ್ ಶಿಕ್ಷಣ ಮಸ್ತ್ ಸಮಸ್ಯೆ ಉಂಡು ಪಂಡ ಜೋಕ್ಲೆಗ್ ಎರೆಗ್ಲ ನೆಟ್ವರ್ಕ್ ಇಜ್ಜಿ ಕೆಲವು ಜೋಕ್ಲೆಗ್ ಸೊ ಅಕ್ಲೆಗ್ ಮಾತ್ರೆಗ್ಲ ಮುಟ್ಟೊಂದಿಜ್ಜಿ ಪಂಡ ಮಂತಿ ಬೊಕ್ಕ ಮಾತ್ರೆಗ್ಲ ಮುಟ್ಟೋಡತೆ ಇಜಿನ ವೇಸ್ಟ್ ಅತೆ ಮಂತಿನ ಸೊ ಮಾತ್ರೆಗ್ಲ ಬಾರಿ ಬಂಗ ಒಂದು ನೆತ್ತ ಬಗ್ಗೆ ಅಕು ಲಕ್ಕ ಸಮಸ್ಯೆ ನೆಂಗಿಳ ಪನೊಂದುಲ್ಲೆ ದಪಂಡ ಏರ್ಲ ಐತ ಬಗ್ಗೆ ಪಾತ್ರ ಒಂದಿಜ್ಜೇರು ಮಾತ ವಿದ್ಯಾರ್ಥಿಗಳಿಗೆ ಎದುರು ಬತ್ತ ಪಾತ್ರನಾತ್ ಒಂಜಿಂದು ಶಕ್ತಿಲ ಧೈರ್ಯ ಇಜ್ಜಿ ಪಂಪೇರು ಐಕ ಅಕು ಬಹುಶಃ ಒಂಜಿ ಪೋಡಿಗೆ ಪರ ಎಲ್ಲ ಶಾಲೆ ವ್ಯವಸ್ಥೆ ಬಗೆ ಬತ್ತುವೆರ ಪಂಡ ಕೆಲವು ಶಿಕ್ಷಣ ಸಂಸ್ಥೆಗಳು ಪಂತೇರ್ಗೆ ನಿಖಲ್ನ ಇಂಟರ್ನಲ್ ಮಾರ್ಕ್ಸ್ ಅವಾರ್ಡ್ ಅವೇ ನಿಖಲ್ ದೆಪ್ಪುವ ಅಂದ್ ಪಂಡ 0 ಗೊರ್ಪ ಅಂದ್ ಅಂಚ ಪಂಡ ಜೋಕ್ಲಿ ಒಂಜಿ ಪೋಡಿಗೆ ಒಪ್ಪುಂಡು ಸೊ ಅಂಚ ಪಂಡ್ರೆ ಬಲ್ಲಿ ನಿಜ ಶಿಕ್ಷಣ ಸಂಸ್ಥೆ ಅಕುಲು ಅಕುಲು ಪಂತಿನೇಟ್ ಮಸ್ತ್ ತಪ್ಪುಂಡು ಅವೇನು ಅಕುಲು ತಿದ್ದು ನೋಡು ಪಂಡ ಲೆಕ್ಚರ್ಸ್ ಅಕ್ಲೆ ಗೊತ್ತುಂಡು ನಮ್ಮ ಸಮಸ್ಯೆ ದಾದ ಅಂದ್ ಅಕುಲ್ಲ ಪನೊಂದುಲ್ಲೆ ಬಟ್ ಅಕ್ಲೆಗ್ ಮಿತ್ತದಕಲ್ನ ಒಂದು ಪ್ರೆಷರ್ ಬೂರ್ ಒಂದುಂಡು ಅವು ಸಮಸ್ಯೆ ಒಕ್ಕ ಎದೋ ಜನಕ್ಕೆ ಕಾಸು ಕಟ್ರೆ ಒಂದು ಇಜ್ಜಿ ಅಕಲ ಅಪ್ಪೆ ಡ್ರೈವರ್ ಅದು ಕೂಲಿ ಕೆಲಸ ಬರುಲ್ಲೇರು ಇತ್ತೆ ಕಾಲೇಜ್ ಎರೆಗ್ಲ ಕೆಲಸನೇ ಇಜ್ಜಿ ಮಲ್ಲ ಕೆಲಸ ಎಲ್ಲ ಕೆಲಸದ ಕಲ್ಲ ಕೈ ಖಾಲಿ ಕಾಲೇಜ್ ದಕುಲು ಪ್ರಪನೊಂದು ಲೇರು ಹಾಫ್ ಫೀಸ್ ಕಟ್ಟೋಡು ಉಂದು ಅಕುಲು ಒಲ್ತು ಕಟ್ಟುವಿರು ಇತ್ತೆ ಕಾಲೇಜ್ ದಕುಲು ಒಂಜಿ ಅಕಲ್ನ ಫಂಡ್ ಇರ್ದು ಮಂತೇಡ ಟೀಚರ್ಸ್ ನಕ್ಲೆ ಪೂರ ಫಂಡ್ ಇರ್ದು ಮಂತದು ಐನ ಎಕ್ಸ್ಟೆಂಡ್ ಮಂತೇಡ ಎಂಕ್ಲೆ ಕಟ್ಟೋಲಿ ಅಂದು ಸ್ಟೂಡೆಂಟ್ಸ್ ಪನೊಂದು ಲೇರು ಒಂದು ಗೌರ್ಮೆಂಟ್ ಚೂರು ತೂವ ನೋಡು ಆನ್ಲೈನ್ ಪ್ರಮುಖವಾದ ಸಮಸ್ಯೆ ಬಗ್ಗೆ ಪನೋಡ ಹಾಕೊಂಡು ಒಂಜಿ ಕಡೆಟ್ ಮುಖ್ಯಮಂತ್ರಿಗಳೇ ಪನೊಂದುಲ್ಲೇರು ಸಾಧಾರಣ 80% ಪೋರ್ಷನ್ ಮುಗಿದು ಪನೊಂದುಲ್ಲೇರು ಅಂಡ ಎಂಕಲ್ನ ಶಿಕ್ಷಣ ಸಂಸ್ಥೆಗೆ ಅಂಡ ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಕಾಲೇಜ್ ಸರ್ವಾತಿನಿ ಜಾಸ್ತಿ ಬಂಡ ಫೆಬ್ರವರಿ 10 ಐತ ಬಗ್ಗೆ ಬರ್ಪೆ ಸುಮಾರು ಜನ ಕಾತೊಂದುಲ್ಲೇರು ಈ ವಿಷಯದ ಬಗ್ಗೆ ಪಾತಾರೆ ಹಲೋ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಅಣ್ಣ ಚೂರು ಜೋರು ಬರ್ತಿಲ್ಲ ಅಣ್ಣ ಹಲೋ ನಮಸ್ಕಾರ ಹಲೋ ಹಲೋ ಕೇಳಿಸ್ತಿದ್ಯಾ ಹಲೋ 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 ಬಂದರೆ ಲೆಪ್ಪು ಕೊರಲೆ 4 1 1 1 7 2 7 ಲೆಪ್ಪು ಕೊರಲೆ ನಿಕಲ ವಿಚಾರ ಇರ್ತನ ಪಟ್ಟಣದಲ್ಲಿ ಇನ್ನು ಶಾಲೆ ಕಾಲೇಜಿದ ಕಲ್ಪು ಜೋಕುಲ್ನ ಸಮಸ್ಯೆದ ಬಗ್ಗೆ ಪಾತ್ರೊಂದಲ್ಲ ಒಂದು ಜೋಕುಲೆ ಮಾತ್ರ ಸಮಸ್ಯೆ ಆ ಜೋಕುಲ್ನ ಅಪ್ಪೆಮ್ಮಗ್ಲ ಒಂದು ಸಮಸ್ಯೆ ಒಂದುಂಡು ದೇಪಂಡ ಫೀಸ್ ದಾದ ಪನ್ಪನ ಶುಲ್ಕ ಅವಿನ ಕಟ್ಟೊಡೆ ಪನ್ಪಿನ ಒತ್ತಾಯನ ಕೆಲವು ಶಾಲೆದಕ್ಕಲು ಅತನ ಕೆಲವು ಕಾಲೇಜದಕ್ಕಲು ಪನೊಂದುಲ್ಲೇರು ಸರ್ಕಾರದ ಸ್ಪಷ್ಟವಾದ ನಿರ್ದೇಶನ ಇತ್ತು ನಂದಾಂಡಲ ಅವಿನ ಮೀರ್ದು ಅವಿನ ದಂಟದ ಫೀಸ್ ದೆತುನ್ನಂಚಿತನ ಪ್ರಯತ್ನಲೇನು ಮಲ್ತೊಂದುಲ್ಲೇರು ಒಂದೇ ಬಗೆಟ್ ಕ್ರಮದತ್ವನ್ನ ಬಗೆಟ್ಲ ಸರ್ಕಾರ ಯೋಚನೆ ಮಲ್ತೊಂದುಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಐತ ಬಗೆಟ್ ಬಹುಶಃ ಕ್ರಮ ದೆತುನೊಂದುಲ್ಲೇರು ಕೆಲವು ಶಾಲೆಗಳಿಗೆ 114 ಶಾಲೆಗಳಿಗೆ ನೋಟಿಸ್ ಕೊಡ್ತೀರಿ ಪನ್ಪಂಚಿತ್ತಿನ ವಿಚಾರಲು ಉಂಡು ಹಲೋ ನಮಸ್ಕಾರ ಸರ್ ಹಲೋ
ಹಲೋ ಚೂರು ಜೋರು ಪಾತಿರ್ಲಣ್ಣ. ಹಲೋ ಕೇಳಿಸ್ತಿದ್ಯಾ ಸರ್? ಕೇನು ಜಿ? ಹಲೋ 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 ಸರ್. ಹಲೋ ಹಲೋ ಕೇಳಿಸ್ತಿದ್ಯಾ? ಹಲೋ ಪಲ್ಲೆ. ಹಲೋ ಹಾಂ ಪಲ್ಲೆ ಅಣ್ಣ ಕೇಳಿ ನೋಡ್ತೆ ಪಲ್ಲೆ ಏನು ಪಾತಿರ್ನು? ಹಾಂ ನಾವು ಸೆಕೆಂಡ್ ಸೆಮ್ಮು ECE ಡಿಪಾರ್ಟ್ಮೆಂಟು. ಹಾಂ ಹೇಳಿ ಸರ್. ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 10th. ಹಾಂ ಅದಾದ್ಮೇಲೆ 10 days ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೀತು. ಸರಿ ಅದಾದ್ಮೇಲೆ 7 days AICT ಆಕ್ಟಿವಿಟೀಸ್ ಅಂತ ನಡೀತು VTU ಕಡೆಯಿಂದಾನೆ. ಸರಿ. ಹಾಂ ಅದಾದ್ಮೇಲೆ 22 days ಕಾಲೇಜ್ ನಡೀತು. ಮತ್ತೆ ಲಾಕ್ಡೌನ್ ಬಂತು. ಎಲ್ಲದರಲ್ಲಿ ಮಿನಿಮಮ್ ಒಂದೊಂದು ಮಾಡಿಲ್ ಮುಗಿಸಿದ್ರು. ಹ್ಞೂ ನಿನ್ನೆ CM ಸರ್ ಅವರು 79% ಬಿಫೋರ್ ಲಾಕ್ಡೌನ್ ಮುಗಿಸಿದೆ ಅಂದ್ರಲ್ಲ, ಅದು ಹೆಂಗ್ ಮುಗ್ದಿದೆ ಅಂತ ಕೇಳಬೇಕಾಗಿತ್ತು. ಖಂಡಿತ ಖಂಡಿತ. ಬಹುಶಃ ತಪ್ಪು ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಆರೋಪ. ಅಲ್ಲ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಎಲ್ಲರೂ ಸ್ಟೂಡೆಂಟ್ಸ್ ಆರ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಅಂತಾರೆ ತಾನೆ? ಖಂಡಿತ ಹೌದು. ಇವಾಗ ನಮ್ ಫ್ಯೂಚರ್ ಬಗ್ಗೆ ಯಾರು ಕೇರ್ ಮಾಡ್ತಿಲ್ವ? ಅದಕ್ಕೆ ಸರಿ, ಖಂಡಿತ. ಈ ಗಂಭೀರವಾದಂಥ ವಿಷಯ ತಾವು ಹೇಳಿದ್ದು 100ಕ್ಕೆ 100 ಸತ್ಯ. ಈ ದೇಶದ ಭವಿಷ್ಯ ಇದ್ರೆ ಅದು ಯುವ ಶಕ್ತಿಯ ಕೈಯಲ್ಲಿ, ವಿದ್ಯಾರ್ಥಿಗಳ ಕೈಯಲ್ಲಿದೆ. ಹೌದು. ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಮೊಟಕುಗೊಳಿಸುವುದು ಅಥವಾ ಅದನ್ನು ಹಾಳುಗೆಡುವಂತಹ ಪ್ರಯತ್ನ ಯಾವುದೇ ರೀತಿಯಲ್ಲಿ ಅದು ಸಮರ್ಥನೀಯ ಅಲ್ಲ. ಕರೆಕ್ಟು. ಇನ್ನೊಂದೇನಂದ್ರೆ ಮೇಯ್ನು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಖಂಡಿತ ಹೌದು. ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲ್ ಅಲ್ಲಿ ಮೀನ್ಸ್ ಲ್ಯಾಪ್ಟಾಪ್ಸ್ ಏನೇ ಎಲ್ಲರಿಗೂ ಗೊತ್ತಿಲ್ಲ ಇಷ್ಟು ದಿನ ಲಾಕ್ಡೌನ್ ಆಗತ್ತೆ ಏನು ಅಂತ. ಮತ್ತೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ 0 ಕೇಸಸ್ ಇದ್ದಾಗ ಲಾಕ್ಡೌನ್ ಮಾಡಿದ್ದಾರೆ. ಇವಾಗ 200 ಮಾಡಿದ್ದಾರೆ. 200 ಕೇಸಸ್ ಪ್ಲಸ್ ನಡೀತಿದೆ, ಓಪನ್ ಮಾಡಬೇಕು ಅಂತಿದ್ದಾರೆ. ಇವಾಗ ನಾವು 200 ಅಲ್ಲ 2000 ಆಗ್ತಾ ಬಂದಿದೆ. ಅಲ್ಲ ಡೈಲಿ ಸರಿ 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 ಡೈಲಿ 200 ಪ್ಲೇಸ್ ನಡೀತಿದ್ರೆ ಅವರು ಇವಾಗ ಲಾಸ್ಟ್ಗೆ ಇವಾಗ ಅಶ್ವಥ್ ನಾರಾಯಣ್ ಸರ್ಗೆ ಎಲ್ಲ ಗೊತ್ತಿದೆ. ಇವಾಗ ಮೊನ್ನೆ ಒಳ್ಳೆ ಪ್ರಥಮ್ ಸರ್ ಅವರು ಅವ್ರಿಗೆ ಮೀಟ್ ಮಾಡ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಬಂದಿದ್ದಾರೆ. ನಿನ್ನೆ ಮೀಟಿಂಗ್ ನಡೆದಾಗ ಅವ್ರು ಹೇಳ್ಬತ್ತಾನೆ ಅವ್ರ ಮುಂದೆನೆ ಇದ್ದಾರೆ. 79% ಅಂದಿದ ತಕ್ಷಣ ಅದು ಒಪ್ಕೋಬಿಟ್ಟು ಟ್ವಿಟರ್ ಅಲ್ಲೆಲ್ಲ ಟ್ವೀಟ್ ಮಾಡ್ತಿದ್ದಾರೆ. ಅವ್ರು ಏನ್ ಅನ್ಕೋಬಿಟ್ಟಿದ್ದಾರೆ ಫ್ಯೂಚರ್. ಇವಾಗ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಅವ್ರು ಒಂದ್ಸರಿ ತಿಳ್ಕೊಬೇಕು ತಾನೆ. ಖಂಡಿತ ಖಂಡಿತ ಸರ್. ಈಗ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ವಿಚಾರ ಏನು, ಎಷ್ಟರವರೆಗೆ ಅಥವಾ ಏನ್ ಮಾಡ್ಬೇಕು ಸರ್ಕಾರ? ಇವಾಗ ಫಸ್ಟ್ ಆಪ್ಷನ್ ಪ್ರಮೋಟ್ ಮಾಡಬೇಕು ಅನ್ಕೊಂಡಿದ್ವಿ. ಆದ್ರೆ ನಮ್ ಗೌರ್ಮೆಂಟ್ ಅದ್ರ ಬಗ್ಗೆ ತಲೆನೇ ಕೇಳಿಸ್ಕೊತಿಲ್ಲ. ಪ್ರಮೋಟ್ ಅಂತ ಆಪ್ಷನ್ ಇಲ್ಲ ಅವ್ರ ತಲೆಯಲ್ಲಿ. ಇನ್ನೊಂದ್ ಏನ್ ಮಾಡ್ಬೇಕಂದ್ರೆ, ಇವಾಗ ನಾವು ಎಕ್ಸಾಮು ಅವ್ರು ಬರೀಲೇಬೇಕಂದ್ರೆ ಬರೀತೀವಿ. ನಮ್ಗೆ ಎಕ್ಸಾಮ್ ಬೇಡ ಅಂತ ನಾವ್ ಇವೆಲ್ಲ ಮಾಡ್ತಿಲ್ಲ ಸ್ಟೂಡೆಂಟ್ಸ್. ಸರಿ, ಎಕ್ಸಾಮ್ ಬರೀತೀವಿ. ಆದ್ರೆ ಒಂದು 2 months ಆಫ್ಲೈನ್ ಕ್ಲಾಸ್ ಮಾಡ್ಲೇಬೇಕು. ಖಂಡಿತ ಖಂಡಿತ. ಇವಾಗ ನೀವು ಸ್ಟೂಡೆಂಟ್ ಆಗಿದ್ರೆ ಎಕ್ಸಾಂಪಲ್ ಹೇಳ್ತಿರೋದು, ಇವಾಗ ನಾವು ಸೆಕೆಂಡ್ ಸೆಮ್ ಅಲ್ಲಿ ಇವಾಗ ಎಲ್ಲ ಹೊಸ ಬೇಸಿಕ್ ಸಬ್ಜೆಕ್ಟ್ಸ್. ಸರಿ, ಖಂಡಿತ ಹೌದು. ಇವಾಗ ಫೌಂಡೇಶನ್ ಚೆನ್ನಾಗಿಲ್ಲ ಅಂದ್ರೆ ಮುಂದೆ ಹೆಂಗಿರತ್ತೆ ಹೇಳಿ? ಖಂಡಿತ ಹೌದು. ಮತ್ತೆ ಇವಾಗ ಸಬ್ಜೆಕ್ಟ್ಸ್ ಹೆಂಗಿದೆ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಎಲ್ಲ ನ್ಯೂಮರಿಕಲ್ಸ್, ಕ್ಯಾಡ್ ಇಂಜಿನಿಯರಿಂಗ್ ಡಿಸೈನ್. ಸರಿ, ಆನ್ಲೈನ್ ಅಲ್ಲಿ ಹೆಂಗ್ ಕೇಳಕ್ಕಾಗತ್ತೆ ಇಂಜಿನಿಯರಿಂಗ್ ಡಿಸೈನಿಂಗ್ ಹೇಳಿ? ಕ್ಯಾಡ್ ಇವಾಗ ನಾವು ಪ್ರಮೋಟೇ ಮಾಡಿ ಅಂತ ಅವ್ರಿಗೆ ಫೋರ್ಸ್ ಮಾಡ್ತಿಲ್ಲ. ಸೆಕೆಂಡ್ ಆಪ್ಷನ್ ಇದೆ, ಆಫ್ಲೈನ್ ಕ್ಲಾಸ್ ಮಾಡ್ಬಿಟ್ಟು ಎಕ್ಸಾಮ್ ಮಾಡಕ್ ಹೇಳಿ. ವಿ ಆರ್ ರೆಡಿ ವಿತ್ ದಟ್. ಒಂದು 2 months ಆಫ್ಲೈನ್ ಕ್ಲಾಸ್ ಬೇಕೇ ಬೇಕು. ಸರಿ 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 ಸರಿ. ಇವಾಗ ಸಡನ್ ಆಗಿ ಫಸ್ಟ್ ವೀಕ್ ಅವ್ರು ಏನಂತಿದ್ದಾರೆ DCM ಸರ್, ನಿಮ್ಗೇನು ಎಲ್ಲ ಜೂನ್ ಫಸ್ಟ್ ವೀಕ್ ಅಲ್ಲಿ ಕೊಡ್ತೀವಿ ನಿಮ್ಗೆ ಮಾಹಿತಿ ಅಂತಿದ್ದಾರೆ. ನಮ್ಗಿರೋ ಡೌಟ್ ಏನಂದ್ರೆ ಅವ್ರು ಜೂನ್ ಫಸ್ಟ್ ವೀಕ್ ಟೈಮ್ ಟೇಬಲ್ ಬಿಟ್ಬಿಡ್ತಾರೆ ಅನ್ಸ್ತಿದೆ. ಅದೇ ನಡೆಯುತ್ತೆ ಅನ್ಸ್ತಿದೆ. ಸರಿ ಸರ್, ತಮ್ಮ ವಿಷಯ ಅರ್ಥ ಆಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದು ಕಡೆ ತಾವು ಕೂಡ ಕರೆ ಮಾಡಬಹುದು. ವಿದ್ಯಾರ್ಥಿಗಳು, ವಿಶೇಷವಾಗಿ ಇಂಜಿನಿಯರಿಂಗ್ ಕಲಿತಾರಂಥವ್ರು ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ ಅನ್ನುವಂಥ ಆರೋಪಗಳು, ದೂರುಗಳು ಕೇಳಿ ಬರ್ತದೆ. ಕರಾವಳಿ ಭಾಗದಲ್ಲಿ ವಿಶೇಷ ಇದೀಗ ಮಳೆಗಾಲ ಆರಂಭ ಆಗ್ತಾ ಇದೆ. ಒಂದು ಸ್ವಲ್ಪ ಮಳೆ ಬಂದರೂ ಕೂಡ ಕರೆಂಟ್ ಸ್ಥಗಿತ ಆಗ್ತದೆ, ಅಥವಾ ಏನಾದರೂ ಗಾಳಿ ಬಂದರೆ ಮರಗಳು ಬಿದ್ದರೆ ಅಲ್ಲಿ ಸಮಸ್ಯೆ ಆಗ್ತದೆ. ಒಂದು ವೇಳೆ ನಿರಂತರವಾಗಿ ಕೆಲವು ಗಂಟೆಗಳಷ್ಟು ಕಾಲ ವಿದ್ಯುತ್ ಸ್ಥಗಿತಗೊಂಡ್ರೆ ಅಲ್ಲಿ ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಚಾರ್ಜೇ ಇರಲ್ಲ. ಅಂಥ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ಹೇಗೆ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಹೇಳಿ ಪಲ್ಲೆ. ಓಕೆ, ಎಂಕ್ಲಿಗೆ ಪಂಡ ಏಪ್ರಿಲ್ 17 ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾನೆ. ಅಂದು ಕಾಲೇಜ್ ಸ್ಟಾರ್ಟ್ ಆಗ್ತಾನೆ ಏಪ್ರಿಲ್ 17 ಮಾರ್ಚ್ 14 ಮಟ್ಟ ಕಾಲೇಜ್ ಮಂದೇರು. ಸೊ ಆ ಟೈಮ್ ಒಂಜಿ ಮಾಡ್ಯೂಲ್ ಕಂಪ್ಲೀಟ್ ಮಂದೇರು. ನಿಜವಾದ್ಲ ಜಾಸ್ತಿ ಪಂಡ ಒಂಜಿ 30% ಮಂತ್ ಉಪ್ಪೇರು. ಐದು ಬೊಕ್ಕ ಬಾಕಿದ 40% ಆಫ್ಲೈನ್ ಆನ್ಲೈನ್ ಮಂತ್ ಒಂದು ಲೇರು. ಆನ್ಲೈನ್ 40% ಎಂಚ ಕಂಪ್ಲೀಟ್ ಮಂತ್ಪೇರು ಪಂಡ ವಿದ್ಯಾರ್ಥಿಗಳಿಗೆ ಅರ್ಥ ಅವಡತ್ತೆ. ಸರಿ, ಮಂತದ ಪ್ರಯೋಜನ ಮತ್ತೆ 100% ಸ್ಟೂಡೆಂಟ್ 50% ಸ್ಟೂಡೆಂಟ್ ಇತ್ತ ಕಲ್ಪನಾ ಕ್ಲುಪ್ಪೇರು ಅಂಡ ಬಾಕಿದಕ್ಕ 50% ಸ್ಟೂಡೆಂಟ್ಸ್ ಇದೆ ಕ್ಲಾಸ್ ಕಲ್ಪೈನೇ ಅರ್ಥ ಆಪ್ಜಿ ನಮ್ ಖಂಡಿತ ಅಂದೆ ಯಾರ್ ಬಂದಿರ ಅಂಜಿ ರಡ್ಡು ತಿಂಗಳು ಅಂಡಲ್ಲ ಆಫ್ಲೈನ್ ಕ್ಲಾಸ್ ಬೋರ್ಡ್ ದಪಂಡ ಕಲ್ಪ ಎಂಕ್ಲು ಬರೆಯೋಡು ಐದನಟ್ಟು ಕೊಡಂಜಿ ಲೆಪ್ಪುಂಟು. ಹಲೋ. ಹಲೋ ಸರ್, ನಮಸ್ಕಾರ. ಹಲೋ ನಮಸ್ಕಾರ.
ಪಲ್ಲೆ ಹೇಳಿ. ಹಾ ಹಲೋ ಸರ್, ನಾವು ಸರ್ ಅದೇ ಇಂಕ್ಲು ಡಿಗ್ರಿ ಸ್ಟೂಡೆಂಟ್ ಸರ್. ಪಲ್ಲೆ ಅಣ್ಣ ಪಲ್ಲೆ. ಅವೇ ಸರ್ ನಮಕ್ ಅವೇ ಸರ್ ಅವೇ ಪ್ರಾಬ್ಲಮ್ ಅಂಜಿ ಸರ್ ಆನ್ಲೈನ್ ಕ್ಲಾಸ್ ಆವೊಂದುಂಡು. ಆನ್ಲೈನ್ ಕ್ಲಾಸ್ ಆವೊಂದುಂಡು ಅವೇ ಆನ್ಲೈನ್ ಕ್ಲಾಸ್ ಸರ್ ಇದಾಲ ಅರ್ಥ ಎಂಕ್ಲೆಗ್ಲ ಪ್ರಾಕ್ಟಿಕಲ್ ಮಾತುಂಡು ಅವು ಮಾತ್ರ ಅವೇ ಎಂಕ್ಲೆಗ್ ಅವೇ ಅರ್ಥ ಬಕ್ಕ ಕೆಲವೇರು ನಮ್ಮ ಫ್ರೆಂಡ್ಸ್ ಕಡೆ ಕೆಲವರ ಮೊಬೈಲ್ ಏಜ್ ಬಕ್ಕ ಕೆಲವೇರು ಅವೇ ನೆಟ್ವರ್ಕ್ ಪ್ರಾಬ್ಲಮ್ ಸರ್ ಮಾತ ನಿಕ್ಲೆಗ್ಲ ಇತ್ತೆ ಗೊತ್ತಾಯ್ತು ಮಾತು ವಿಷಯ ಮಾತ ಖಂಡಿತ ಅವೇ ಕೋಡೆ ಅಂದು ಅವೇ ಸಿಎಂ ಸರ್ ಅವೇ ಟ್ವೀಟೆಡ್ ಅಂತ ಅಂತೀರ ಅರೆಗ್ ಬಹುಶಃ ಇನ್ಫಾರ್ಮೇಶನ್ ನಮ್ಮ ಕಾಲೇಜ್ ಮಾತು ಅಂಚ ಕೊಡ್ದುಪ್ಪೇರು ಪೋರ್ಟ್ಸ್ ವಿಷಯ ಅಂಚ ಅದಾವೆ ಸರ್ ಅವೇ ದಾದ ಪಂದ್ ಎಂಕ್ಲಿಗೆ ಇತ್ತವೆ ಕನ್ಫ್ಯೂಷನ್ ಒಂದು ಜೂನ್ ಫಸ್ಟ್ ವೀಕ್ TCM ಕಾಲೇಜ್ ಅವೇ ಎಕ್ಸಾಮ್ ಬಗ್ಗೆ ಪಂಪೇರ್ ಒಂದು ಕರೆಕ್ಟ್ ಪಂತೇರು ಅವೇ ನಿಕುಲ ಪರೀಕ್ಷೆ ಬರೆಯ ತಯಾರುಲ್ಲ ರಾಂದ್ ಅವೇ ಸರ್ ಪರೀಕ್ಷೆ ಬರೆಪಿನ ಅಂದವೇ ಸರ್ ನಮಕೊಂಜಿ ರಡ್ಡರ ತಿಂಗಳ ಒಂಜಿ ಕ್ಲಾಸ್ ಮಲ್ಪೂಡ ಒಂಜಿ ಕ್ಲಾಸ್ ಅಟ್ಮಾಸ್ಫಿಯರ್ ಒಂಚೂರು ಬೋರ್ಡ್ ಬಂದ್ ಸರ್ ರಡ್ಡರ ತಿಂಗಳ ಒಂಜಿ ಕ್ಲಾಸ್ ವಾಪಸ್ ಪಂಡ ಆತಿನ ಪೋರ್ಷನ್ ಪ್ಲಸ್ ಆ ಒಂದಿನ ಪೋರ್ಷನ್ ದಾದ ಆನ್ಲೈನ್ ಕ್ಲಾಸ್ ಮಲ್ತೊಂದಿಲ್ಲ ರೈತಲ್ಲಿ ಒಂಜಿ ಕೊಡೋರ ಮಲ್ಪೋಡ್ ಎಂಕ್ಲಿಗ್ ಅವಾಗ ಕೂಡ ಒಂಚೂರು ಒಂಜಿ ಈ ವರ್ಷದ ನಮ್ಮ ಕ್ಲಾಸ್ ಪಾಠ ಬಂತಿನ ಒಂಜಿ ಕೇಂದ್ರ ಒಂಜಿ ಅವೇ ಒಂಜಿ ಉಂದತ್ತೆ ಸರ್ ಒಂದು ಸಡನ್ ಆನ್ಲೈನ್ ಕ್ಲಾಸ್ ಕೊಸತ್ತೆ ಎಂಕ್ಲಿಗ್ ಒಂಚೂರು ಕಷ್ಟ ಎಲ್ಲ ಒಂದುಂಡು ಅದಕ್ಕೋಸ್ಕರ. ಖಂಡಿತ ನೆತ್ತ ಬಗ್ಗೆ ನಮ್ಮ ಶಿಕ್ಷಣ ಸಚಿವರು ಅಂಚನೆ ಉನ್ನತ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರ ಗಂಭೀರವಾದ ದೆತೋನೂರು ವಿಶ್ವಾಸ ಅವೇ ಮಾತು ನಮ್ಮ ಸ್ಟೂಡೆಂಟ್ಸ್ ನಕಲ ಒಂಜಿ ಅವೇ ಒಂಜಿ ಎಂಕ್ಲೆ ರಡ್ಡರ ತಿಂಗಳ ಒಂಜಿ ಕ್ಲಾಸ್ ಒರಿಜಿನ ಒಂಜಿ ಅವೇ ಪ್ರಮೋಟ್ ಬಂತಿನ ಒಂಜಿ ದಾದ ಮನ್ಪನೊಂದಿಲ್ಲ ಅವೇ ಸರ್. ಸರಿ ಲೆಪ್ಪುಕರ್ನೆಕ್ಕೆ ಸ್ವಲ್ಪ ಸುಮಾರು ಜನ ಕಮೆಂಟ್ಸ್ ಮಾಡೋದಿಲ್ಲ ಕನ್ನಡದಲ್ಲಿ ಮಾತಾಡಿ ಬಹುಶಃ ದೂರಡಿತಿನಕಲೆ ಕೆಲವರೇ ತುಳು ಅರ್ಥ ಅಪ್ಜಿ ಅವರಿಗೆ ನಾನು ಹೇಳೋದಿಷ್ಟೇ. ನಾವು ಇವತ್ತು 2 ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳು, ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಬಲವಂತವಾಗಿ ಪ್ರವೇಶ ಶುಲ್ಕವನ್ನು ವಸೂಲಿ ಮಾಡುವ ಪ್ರಯತ್ನದಲ್ಲಿ ತೊಡಗಿದೆ. ಅದು ಸರ್ಕಾರದ ಆದೇಶವನ್ನು ಧಿಕ್ಕರಿಸಿಕೊಂಡು ಅದರ ಬಗ್ಗೆ ನಾವು ಕಾರ್ಯಕ್ರಮದಲ್ಲಿ ಧ್ವನಿಯನ್ನು ಎತ್ತುತ್ತಾ ಇದ್ದೇವೆ. ನೀವು ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ಅದೇ ರೀತಿ ಉನ್ನತ ಶಿಕ್ಷಣವನ್ನು ಮಾಡುವವರು, ವಿಶೇಷವಾಗಿ ಪದವಿ ಶಿಕ್ಷಣ, ಅದೇ ರೀತಿ ತಾಂತ್ರಿಕ ಶಿಕ್ಷಣವನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರವಾಗಿ ಪಾಠವನ್ನು ಕಲಿಸಲಾಗ್ತದೆ, ಅರ್ಥ ಆಗ್ತಾ ಇಲ್ಲ, ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಜರ್ಕ್ ಬರ್ತದೆ, ಅಥವಾ ಅರ್ಥ ಆಗದಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಈ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಬರೆಯೋದು ಹೇಗೆ ಅನ್ನುವಂತಹ ಬಗ್ಗೆ ಮಾತುಕತೆಯನ್ನು ಮಾಡ್ತಿದ್ವಿ. ನೀವು ನಿಮ್ಮ ಅನಿಸಿಕೆಗಳನ್ನು ಕನ್ನಡ, ತುಳು ಅಥವಾ ಯಾವುದೇ ಭಾಷೆಯಲ್ಲಿ ವ್ಯಕ್ತಪಡಿಸ್ಬೋದು. ಕರೆ ಮಾಡಿ 4111 727 ಅವೇ ಝೂಮ್ ಆ್ಯಪ್ ಯೂಸ್ ಮನ್ಪರೆ ಬಲ್ಲಿ ನಮ್ಮ ಸರ್ಕಾರ ಆದೇಶ ಕೊಡ್ತುಂಡು. ಬಟ್ ಇತ್ತೆ ಲೆಕ್ಚರ್ಸ್ ನಕಲು ಅವೇನೇ ಯೂಸ್ ಮಂತೊಂದುಲ್ಲ ದಾಪಂಡ ಐಟ್ ಮುರಣಿ ಆದೆ ಬತ್ತುಂಡು ಒಂಜಿ ಅಶ್ಲೀಲ ವಿಡಿಯೋ ಬತ್ತುಂಡು ಝೂಮ್ ಆ್ಯಪ್ ಹಿಡ್ದು. ಸೊ ಅವೇನು ಏರ್ ಮಂದಿರ ಗೊತ್ತಿತ್ತು ಪಂಡ ಅಕುಲ್ ಪನೊಂದುಲ್ಲೇರು ಜೋಕುಲೆ ಮಂದಿನಿಂದ ಜೋಕುಲ್ದಾಗ ಅವೇನು ಮನ್ಪೋಡು ಪಂಡ ಅಕ್ಲೆಗ್ ಅರ್ಥವನ್ನ ಇಟ್ಕೋತ ಅಕುಲ್ ಪನ್ಪಿನಿ ಎಂಕ್ಲೆಗ್ ಅರ್ಥ ಆಪುಜಿ ಅಟ್ಲೀಸ್ಟ್ ಒಂಜಿ ಕಾಲೇಜ್ ಹಿಡು ಕ್ಲಾಸ್ ದೆಪ್ಲೆ ಚಿಂದ ಮಕ್ಕಳು ಇಂಚ ಮಂದ ಬಾರಿ ಬಂಗ ಅದೇ ಎಂಕುಲ್ ಅವೇ ಪನ್ಪಿನಿ ಮಾತೆರ ಜೋಕುಲೆಗ್ಲ ಒಂಜಿ ಕರೆಕ್ಟ್ ಆದ ಜಸ್ಟಿಸ್ ತಿಕ್ಕೋಡು ಎಂಕಲ ಪ್ರಕಾರ ಇದು ನ್ಯಾಯ ತಿಕ್ಕೊಟ್ಟದಾದ ಅಲ್ಪಡು ಇನ್ನು ಪ್ರಶ್ನೆ ಎಲ್ಲ ಉಂಟು ಕೂಡ. ಹಲೋ ಹಲೋ ಆಯ್ತಾ ನಡುಟು ವಾ ರೀತಿಯ ಸಮಸ್ಯೆ ಈ ಆನ್ಲೈನ್ ಕ್ಲಾಸ್ ಆಪುಡು ಓಪನ್ ಬಿನ್ ತುದು ವರ್ಕ್ it is not varying like this. That is the meaning. Is this a question station? If so, we'll find out. Displacement with respect to time in a specific direction. So speed without a proper direction, it means without a specific direction, whereas velocity with respect to time, it is also rate of change of position, or it is also rate of change of displacement with respect to time in a specific direction. It is a vector quantity. Since we are going to consider ಜರ್ಕ ಒಂದುಂಡು ತುಲೆ ಐಟ್ ದಾದ ತೋಜೊಂದುಂಡು ದಾದ ತೋಜಿ ದೂರದ ಪಾಡೊಂದುಲ್ಲೇರು ಒಂಜಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತದೆ ಬಟ್ ಐಟ್ ಯೂಸ್ ಇಜ್ಜಿ ದಾದ ಬರೀತೆ ಇಂಕ್ಲಿಗೆ ತೋಜಿಜಿ ಬಕ್ಕ ಜೋಕ್ಲೆ ದಾದ ತೋಜಿ ಬಹುಶಃ ಈ ಪೂರ ಸಮಸ್ಯೆದ ನಡುಟು ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಸಾಧ್ಯನಾ ಅಂತ ಪ್ರಶ್ನೆ ಎತೋ ಕಳಿತ ಸಮಸ್ಯೆಗಳು ನೆಟ್ವರ್ಕ್ ಪ್ರಾಬ್ಲಮ್. ನಾನೊಬ್ಬ VT ವಿದ್ಯಾರ್ಥಿಗಳು ತುಂಬ ತೊಂದರೆಗೊಳಗಾಗಿದ್ದಾರೆ. ನೀವು ಬಹುಸುಲಭವಾಗಿ ಹೇಳ್ತೀರಾ ಸರ್ ಆನ್ಲೈನ್ ಕ್ಲಾಸ್ ಮಾಡಿಸಿ ಅಂತ. ಅದರಿಂದ ತುಂಬ ಎಫೆಕ್ಟ್ ಆಗ್ತಾ ಇದೆ ಸರ್. ಮೊದಲನೇದಾಗಿ ತುಂಬ ವಿದ್ಯಾರ್ಥಿಗಳು ಸಿಟಿ ಪ್ರದೇಶದಲ್ಲಿ ಇರಲ್ಲ, ಅವರವರ ಹಳ್ಳಿಯ ಪ್ರದೇಶದಲ್ಲಿ ಇರುತ್ತಾರೆ. ಅವರಿಗೆ ಇಮೇಜ್ ಡೌನ್ಲೋಡ್ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ಮತ್ತೆ ಅಲ್ವಾ ಆನ್ಲೈನ್ ಕ್ಲಾಸಸ್. ಅದು ಅಲ್ಲದೆ ಮಾಡಿದ ಕ್ಲಾಸ್ ಕೂಡ ಸರಿ ಅರ್ಥ ಆಗ್ತಾ ಇಲ್ಲ. ಕ್ಲಾಸ್ ಅರ್ಥ ಮಾಡಿ ಆಗದಿದ್ದರೆ ಎಕ್ಸಾಮ್ ಹೇಗೆ ಬರೆಯುವುದು? ಏನು ಗೊತ್ತಿಲ್ಲದೆ ಏನು ಬರೀಬೇಕು ಸರ್? ಅರ್ಥ ಮಾಡಿಕೊಳ್ಳಿ. ಯಾಕೆ ಸ್ಟೂಡೆಂಟ್ನವರಿಗೆ ನ್ಯಾಯ ಸಿಗ್ತಾ ಇಲ್ಲ? ಅವರಿಗೆ ಯಾಕೆ ಇಂಟರ್ನಲ್ ಪ್ರೆಷರ್ ಆಗ್ತೀರಾ?
ಅವರ ಕಷ್ಟ ಯಾರ ಹತ್ರ to affiliated university. Sir, our college was reopened on 3rd February and closed on 15 March due to coronavirus crisis. Sir, 80% of our syllabus are being taught online. Sir, engineering is not that easy that we study online and give exam after that. Sir, online classes are new for us. We don't have experience. Sir, within 2 months we cannot make habit of studying online. In our universities are saying that give exams online. Sir, we're not understanding anything. How can we give exams of studying online? Sir, I'm living in high-tech city in Chandigarh. Then also I have network issue. We can't understand what lecturers are saying, sir. Lecturers video is not clear visible. Sometimes lecture video stops. Sir, what can we do? How can we give exams, sir? University should look into this matter and support us, sir. I hope you will support us and look into this matter. Either promote us or give us 2-3 months after the college reopens so that we can study offline and give exams. If it is not possible, then promote us. Thank you. We want justice, sir. 8 each constant, it is not varying like this. That is the meaning. Is this a question station? If so, we'll find out. Displacement with respect to time in a specific direction. So speed without a proper direction, it is without a specific direction, whereas velocity with respect to time, it is also rate of change of position, or it is also rate of change of displacement with respect to time in a specific direction. It is a vector quantity. Since we are going to consider both. ಅದು ಒಂದು ಸ್ಟ್ಯಾಚ್ಯೂರಿ ಕಂಪನಿ ಆಗ್ತದೆ. ಹಾಗಾಗಿ ಇದನ್ನು ಕೂಡ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತಾನೆ ನಾವು ಕನ್ಸಿಡರ್ ಮಾಡಿದ್ದೀವಿ. ವಾಹಿನಿ ಮಾತ್ರವಲ್ಲ, ಯೂಟ್ಯೂಬ್ ಅದೇ ರೀತಿ ಫೇಸ್ಬುಕ್ನಲ್ಲಿ ಕೂಡ ನೇರ ಪ್ರಸಾರವನ್ನು ಕಾಣ್ತದೆ. ಭಾಳಷ್ಟು ಜನ ಒಂದು ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ. ಹಾಗಾಗಿ ಬಹುಜನರ ಅಪೇಕ್ಷೆ ಒತ್ತಾಯದ ಮೇರೆಗೆ ಮುಂದಿನ ಮಾತುಕತೆಯನ್ನು ನಮ್ಮ ರಾಜ್ಯ ಭಾಷೆ ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ. ನಾವು ಸಾಕಷ್ಟು ಚಿತ್ರಣಗಳನ್ನು ನೋಡಿದ್ದೇವೆ, ಅಲ್ಲಿ ಅದು ನೆಟ್ವರ್ಕ್ ಸಮಸ್ಯೆಗಳು. ಹಾಗಾಗಿ ವಿದ್ಯಾರ್ಥಿಗಳು ಹೇಗೆ ಕಲಿಯೋದು ಅನ್ನೋ ಪ್ರಶ್ನೆ ತಾವು ಹೇಳಿದ್ರಿ. ಅದೇ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗಿದೆ ಕಲೀಲಿಕ್ಕೆ. ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ತಗೊಳ್ಬೇಕಿತ್ತು. ಅಂದ್ರೆ ಏನಾಗಿದೆ ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಯೂನಿವರ್ಸಿಟಿ ಅವರು ಕಳಿಸುವ ಡಾಟಾಬೇಸ್ ಮೇಲೆ ಅದು ಸರ್ಕಾರಕ್ಕೆ ಹೋಗುತ್ತದೆ, ಶಿಕ್ಷಣ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ನಮ್ಮ ಡಿಸಿಎಂ ಅವರಿಗೆ ಹೇಳ್ತಾರೆ. ಸೊ ಇದ್ರಲ್ಲಿ ಏನಾಗಿದೆ, ಸ್ವಲ್ಪ ಏನೋ ಒಂದು ವ್ಯತ್ಯಾಸ ಉಂಟು. ಅಂದ್ರೆ ಅದನ್ನು ಯಾರು ಗುರುತಿಸ್ಕೊಳ್ತಾ ಇಲ್ಲ, ಅದು ಸಮಸ್ಯೆ ಆಗಿದೆ. ಎಲ್ಲರ ಸಮಸ್ಯೆ ಬಗ್ಗೆ ಗೊತ್ತಾಗ್ಬೇಕು. ಮೊನ್ನೆಯಿಂದ ಆನ್ಲೈನ್ ಅಲ್ಲಿ ಅಭಿಯಾನ ಮಾಡ್ತಿದ್ದಾರೆ, ನಮ್ಗೊಂದು ಅಥವಾ ಒಂದೇ ಪ್ರಮೋಟ್ ಮಾಡ್ಬೇಕು ಅಥವಾ ನಮ್ಗೆ 3 ತಿಂಗಳು ಕಾಲಾವಕಾಶ ಕೊಡ್ಬೇಕಾ ಅಂತ. ಸೊ ಇಂಥ ಸಮಯದಲ್ಲಿ ಸರ್ಕಾರ ಸ್ವಲ್ಪ ಇಲ್ಲಿ ಕೂಡ ಸಾಕಷ್ಟು ಜನ ಬರೀತಾ ಇದ್ದಾರೆ, ಪ್ರಮೋಟ್ ಮಾಡಿ ಎಲ್ಲರಿಗೂ ಪ್ರಮೋಟ್ ಮಾಡುವ ಬಗ್ಗೆ ಒಂದು ಬರ್ತೇನೆ. ಒಂದು ಕರೆ ಇದೆ ಅಲ್ಲಿ. ಹಲೋ, ನಮಸ್ಕಾರ ಸರ್. ನಾವು ಬಾತೇಶ್ ಅಂತ ಸರ್. ಮಾತಾಡಿ ಸರ್. ಸರ್, ನೀವು ಈಗಾಗಲೇ ನಾವು ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಇದ್ದೇನೆ ಸರ್. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಆಗಿದೆ. ಆದ್ರೆ ಈಗ ನೀವು ಮಂಗಳೂರು ಕಾಲೇಜ್ ನೋಡುದಾದ್ರೆ ಸುಮಾರು ಕಾಲೇಜಿನಲ್ಲಿ ಎಕ್ಸಾಮ್ಸ್ ಆಗ್ಲಿಲ್ಲ, ಆದ್ರೂ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಈಗಲೇ ಫೀಸ್ ಕಟ್ಬೇಕಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಇದರ ಬಗ್ಗೆ ನೀವು ಮಾತಾಡ್ಬೇಕು ಸರ್. ಯಾಕಂದ್ರೆ ಈಗ ಮಂಗಳೂರಲ್ಲಿ ನೋಡುದಾದ್ರೆ ಮ್ಯಾಕ್ಸಿಮಮ್ ಮಧ್ಯಮ ವರ್ಗದ ಸ್ಟೂಡೆಂಟ್ಸ್ ಇರೋದು. ಇವರಿಗೆ ಈಗಾಗಲೇ ನೀವು ಎಕ್ಸಾಮ್ ಆಗ್ಲಿಲ್ಲ, 3 ತಿಂಗಳ ಫೀಸ್ ಕೂಡ ಬಾಕಿ ಇದೆ ಕಾಲೇಜಲ್ಲಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, 3 ತಿಂಗಳು ಕಾಲೇಜ್ ಆಗ್ಲಿಲ್ಲ ಅಲ್ವಾ? ಆದ್ರೆ ಇವರು ಈಗ ಎಂತ ಮಾಡ್ತಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿ ಅಂತ ಈಗಲೇ ಕಾಲ್ ಮಾಡಿ ಮಕ್ಕಳಲ್ಲಿ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಮಾತಾಡ್ಬೇಕು. ಯಾಕಂದ್ರೆ ಈಗ ಮಕ್ಕಳಿಗೆ ತೊಂದರೆ ಆಗಿದೆ, ಅವರಿಗೆ ಎಕ್ಸಾಮ್ ಆಗ್ಲಿಲ್ಲ ಅಂತ ಅವರು ಅದರ ಬಗ್ಗೆ ಆತಂಕದಲ್ಲಿದ್ರೆ ಇವರಿಗೆ ಕಾಲೇಜ್ ಬಿಸ್ನೆಸ್ ಆಗ್ಬೇಕು, ಆ ಒಂದು ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಒಂದು ದೊಡ್ಡ ಒಂದು ಕ್ರಮ ತಗೊಂಡಿದ್ರೆ ಒಳ್ಳೇದಿತ್ತು. ಖಂಡಿತ ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಅದು. ವಾಸ್ತವವಾಗಿ ನಾವು ಶಿಕ್ಷಣ ಅಧಿಕಾರಿಗಳನ್ನು ಇಲ್ಲಿ ಕರೆಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಬಹುಶಃ ಅವರಿಗೂ ಕೆಲವೊಂದು ಇತಿಮಿತಿಗಳಿದೆ. ಬಹಿರಂಗವಾಗಿ ಈ ಒಂದು ವಾಹಿನಿಯಲ್ಲಿ ಮಾತಾಡೋದಕ್ಕೆ ಬಹುಶಃ ಅವರಿಗೆ ಈ ಕ್ಷಣದಲ್ಲಿ ಅನುಮತಿಗಳು ದೊರೆಯುತ್ತಿಲ್ಲ, ಅದು ಕಾರಣ ಇರ್ಬೋದು. ಆದರೆ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ,
ಖಂಡಿತವಾಗಿಯೂ ಅಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ. ಈಗಾಗಲೇ ಸರ್ಕಾರವು ಕೂಡ ಸ್ಪಷ್ಟ ನಿರ್ದೇಶನವನ್ನು ನೀಡಿದೆ. BEO ಇರ್ಬೋದು ಅಥವಾ ಮುಂದಿನ ಹಂತದಲ್ಲಿ DDPIಗಳು ಅವರುಗಳು ಕಾರ್ಯಕ್ರಮದ ಈ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದರೆ ಪ್ರವೇಶ ಶುಲ್ಕವನ್ನು ಸಂಗ್ರಹಿಸೋದಕ್ಕೆ ಒತ್ತಾಯವನ್ನು ಮಾಡಿದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅಂತ ಹೇಳ್ತಾರೆ. ಬಹುಶಃ ಇಂದಲ್ಲ ನಾಳೆ ಈ ಆನ್ಲೈನ್ ತರಗತಿಗಳು ಅನಿವಾರ್ಯ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಒಂದು ರೀತಿಯಲ್ಲಿ ಈಗ ಪ್ರಾಥಮಿಕ ಶಾಲೆಗಳನ್ನು ಸರ್ಕಾರ ಒಂದು ವೇಳೆ ಶುರು ಮಾಡಿದ್ರು ಎಷ್ಟೋ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸೋಕೆ ಸಿದ್ಧ ಇಲ್ಲ. ಹಾಗಾಗಿ ಮುಂದಿನ ಆಯ್ಕೆ ಸದ್ಯಕ್ಕೆ ಕಾಣಿಸ್ತಾ ಇರೋದು ಆನ್ಲೈನ್ ತರಗತಿ. ಏನ್ ಮಾಡ್ಬೋದು? ಆನ್ಲೈನ್ ತರಗತಿ ಅಂದ್ರೆ ಅವರ ಮೈಂಡ್ ಅಲ್ಲಿ ಇರೋದು ಏನಂದ್ರೆ ಟಿವಿಯಲ್ಲಿ ಹಾಕಿ ಅದನ್ನೇ ಏನಾದ್ರೂ ಒಂದು ಈಗ ನಾವು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸಿದ್ರಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಬಟ್ ಈಗ ಮಾಡ್ತಿರೋದೇನು ಮೊಬೈಲ್ ಅಲ್ಲಿ. ಆ ಮೊಬೈಲ್ ಅಲ್ಲಿ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ ಸದ್ಯಕ್ಕೆ. ನಿತೀಶ್ ತಾವು ಏನು ಹೇಳ್ತಾ ಇದ್ದೀರಾ? ಅದಂದ್ರೆ ಕಾಲೇಜ್ಗಳಲ್ಲಿ ಈಗ ರಿಪೋರ್ಟ್ ಕೊಟ್ಟಿದ್ದಾರೆ 80% ಸಿಲೆಬಸ್ ಆಗಿದೆ ಅಂತ. ಅದು ಹೇಗೆ ರಿಪೋರ್ಟ್ ಕೊಟ್ರ ಅಂತ ನಾವು ಸ್ಟೂಡೆಂಟ್ಸ್ ಏನು ಅಭ್ಯಂತರ ಹೇಳುವಾಗಿಲ್ಲ, ಫೀಡ್ಬ್ಯಾಕ್ ಕೊಡುವಾಗಿಲ್ಲ. ಅವರಷ್ಟಕ್ಕೆ ಅವರು ಡಿಸಿಷನ್ ಮಾಡಿ ಅವರು ಕ್ಲಾಸ್ ಮಾಡಿ ಅವರದೇ ಡಿಸಿಷನ್ ಮಾಡ್ತಾರೆ. ಏನಾಗಿಲ್ಲ. ಯೂನಿವರ್ಸಿಟಿ ಸರ್ಕ್ಯುಲರ್ ಬಂದಿದೆ ಎಲ್ಲ ಕಾಲೇಜುಗಳಿಗೆ. ಅದರ ಮಧ್ಯೆ ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ ನವೀನ್ ಶೆಟ್ರೆ. ನಮಸ್ತೆ ನಮಸ್ತೆ. ಹೇಳಿ ಅಮ್ಮ. ಹಲೋ ಹೇಳಿ ಮಾತಾಡಿ. ಅದೇ ಈಗ 10th ಸ್ಟ್ಯಾಂಡರ್ಡ್ ಅವ್ರದ್ದು ಎಕ್ಸಾಮ್ ಆಗಿಲ್ಲ, ಆಗದೆ ಇದ್ರು ಅವರಿಂದ ಈಗ PU ಇಂದ PUCಗೆ ಫೀಸ್ ಕಟ್ಲಿಕ್ಕೆ ಅಂತ ಹೇಳ್ಕೊಂಡು ನಮಗೆ ಮೆಸೇಜ್ ಬರ್ತಾ ಇದೆ ಒಂದದು. ಆಮೇಲೆ ಈಗ ಎಕ್ಸಾಮ್ಸ್ಗೋಸ್ಕರ ಚಂದನ ವಾಹಿನಿಯಲ್ಲಿ ಅವ್ರದ್ದೇನು ಪಾಠಗಳು ನಡೀತಾ ಇದೆ, ಆ ಪಾಠಗಳು ಅವ್ರ ಕ್ಲಾಸ್ ಅಲ್ಲಿ ನಡೀತಾ ಇದ್ದ ಪಾಠಗಳಿಗಿಂತ ತುಂಬಾ ಭಿನ್ನವಾಗಿದೆ. ಅದಿರ್ಲಿ ಪರವಾಗಿಲ್ಲ, ಆದ್ರೂ ನಿಮ್ಗೆ ಸಿಗ್ನಲ್ಸ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಸ್ವಲ್ಪ ರೂರಲ್ ಪ್ಲೇಸ್ ಅಲ್ಲಿ ಇದ್ದೇವೆ ನಾವು, ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ. ಅದಲ್ಲದೆ ನಮ್ಗೆ ಯಾವಾಗ ಅವ್ರ ಕ್ಲಾಸ್ ಅಟ್ಲೀಸ್ಟ್ ನಾವು ಮಾದರಿ ಕ್ವೆಶ್ಚನ್ ಪೇಪರ್ ಹೇಗಿದೆ ಅಂತ ಹೇಳಿ ನೋಡ್ಬೇಕಾದ್ರೆ ಆಗ್ಲೇ ನಮ್ಗೆ ಪವರ್ ಕಟ್ ಆಗ್ತಿದೆ. ಸೊ ಅದು ಒಂದು ತುಂಬಾ ಮಕ್ಕಳೆಲ್ಲ ತುಂಬಾ ಟೆನ್ಷನ್ ಆಗಿದ್ದಾರೆ. ಅಂತ ಸಮಯದಲ್ಲಿ ಈಗ ಒಂದು ಈ ಪಾಠಗಳು ಹೇಗ್ ಮಾಡ್ತಾರೆ, ತುಂಬಾ ಅಜಗಜಾಂತರ ವ್ಯತ್ಯಾಸನೂ ಇದೆ. ಈ ಮಕ್ಕಳಿಗೆ ಅರ್ಥನೂ ಆಗ್ತಾ ಇಲ್ಲ. ಅವ್ರೊಂದ್ ಕಲ್ಸಿರ್ತಾರೆ, ಇವ್ರೊಂದ್ ಕಲಿಸಿರ್ತಾರೆ. ಹಾಗಾಗಿ ಅದು ಇಲ್ಲ. ಈಚೆಗೆ ಕ್ವೆಶ್ಚನ್ ಪೇಪರ್ ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ನಮ್ಗೆ. ಹಾಗಾಗಿ June 25th ಅವ್ರ ಎಕ್ಸಾಮ್ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡ್ತಾರಾ ಇಲ್ವಾ ಅದು ಇಲ್ಲ. PUC ಇಂದ ಕಾಲೇಜಿಂದ ನಮ್ಗೆ ಪ್ರೆಷರ್ ಬರ್ತಾ ಇದೆ, ನೀವು ಫೀಸ್ ಪೇ ಮಾಡ್ಬೇಕು ಅಂತ ಹೇಳ್ಕೊಂಡು. ಯಾವ್ದನ್ನು ತಗೊಳ್ಬೇಕು ಬೇಡ ಅಂತ ಇಲ್ಲ ನೀವು ಕಟ್ಟಬೇಡಿ ಅಂತಹ ಏನಾದ್ರು ಒತ್ತಾಯಗಳು ಬಂದ್ರೆ ದೂರು ನೀಡಿ, ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದಲ್ಲಿ ಸೂಕ್ತವಾದಂತಹ ಕ್ರಮವನ್ನು ಆ ಶಿಕ್ಷಣ ಸಂಸ್ಥೆಯ ವಿರುದ್ಧ ಜರುಗಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವ್ರನ್ನ ಕರೆಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಖಂಡಿತವಾಗಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ತಮ್ಮ ದೂರು, ತಮ್ಮ ಆರೋಪ ಏನಿದೆ ಅದರ ಬಗ್ಗೆ ಕೂಡ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತಾರೆ ಅಂತ ವಿಶ್ವಾಸ ನಮ್ಮಲ್ಲಿದೆ. ಸಾಕಷ್ಟು ಜನ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ. ಅದರ ಪೈಕಿ ವಿನಾಯಕ್ ಅರಳಿಕಟ್ಟಿ ಅವರು ಬರೀತಾ ಇದ್ದಾರೆ 80% ಪೋರ್ಷನ್ ಈಕ್ವಲ್ ಟು 1 month, 20% ಪೋರ್ಷನ್ ಈಕ್ವಲ್ ಟು 4 months ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ರಮೋಟ್ UG ಆ್ಯಂಡ್ PG ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಸಿಟಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಬರೀತಾ ಇದ್ದಾರೆ. ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಈ ಆನ್ಲೈನ್ ಕ್ಲಾಸ್? ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಇದರ ಬಗ್ಗೆ ಸರ್ಕಾರ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳ ಬಳಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಕೇಳಿದ್ರೆ ಗೊತ್ತಾಗ್ಬೋದು. ಯಾಕಂದ್ರೆ ಅಧಿಕಾರಿಗಳ ಬಳಿ ಕೇಳಿದ್ರೆ ಅವ್ರು ಹೇಳುದು ಆಗಿದೆ ಅಂತ ಯಾವಾಗ್ಲೂ. ಸೊ ಒಂದು ವಿದ್ಯಾರ್ಥಿಗಳ ಬಳಿ ಅಟ್ಲೀಸ್ಟ್ ಒಂದು ಎಲ್ಲ ಯೂನಿವರ್ಸಿಟಿಯಿಂದ ಒಂದು 3-4 ವಿದ್ಯಾರ್ಥಿಗಳನ್ನು ತೆಗೆದು ಮಾತಾಡಿದ್ರೆ ಅವರ ಬಳಿ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಬಹುದು. ಎಲ್ಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟು. ಇನ್ನು ಕೆಲವು ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಅಲ್ಲಿ ಬಂದು ಸ್ಟೇ ಆಗ್ಲಿಕ್ಕೆ ಹೇಳಿದ್ದಾರೆ. ಅದೊಂದು ಸಮಸ್ಯೆ. 15 ದಿನ ಕ್ವಾರಂಟೈನ್ ಅಲ್ಲಿ ಇರಿ, ಇಲ್ಲಿ ಬಂದು ಸ್ಟೇ ಆಗಿ ಅಂತ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಅಂದ್ರೆ ಎಲ್ಲ ರಾಜ್ಯದಿಂದ ಬರುವ ವಿದ್ಯಾರ್ಥಿಗಳಿದ್ದಾರೆ. ಅದೇ ಇದು ಇಂಜಿನಿಯರಿಂಗ್ ಅಂತ ಬೇರೆ ಬೇರೆ ಇದಿರುವಾಗ, ಶಿಕ್ಷಣ ಸಂಸ್ಥೆ ಇರುವಾಗ ಅದರ ಬಗ್ಗೆ ಬರ್ತೇನೆ ಎಂದು ಕರೆಯಿದೆ. ಹಲೋ ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ಮಂಗಳೂರು ವಿಭಾಗ ಪ್ರಮುಖ. ಹೇಳಿ ಹೇಳಿ ಹೇಳಿ. ನಮಸ್ತೆ ನಮಸ್ತೆ ಸರ್, ನಮಸ್ತೆ ಹೇಳಿ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಹೇಳಿ ಹೇಳಿ ಸರ್. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಬಲವಂತವಾಗಿ ಶುಲ್ಕ ವಸೂಲಿಗೆ ಇಳಿದಿವೆ, ಮತ್ತೊಂದು ಕಡೆ ಇಂಜಿನಿಯರಿಂಗ್ ಇರ್ಬೋದು, ಪದವಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಏನು ಪಾಠವನ್ನು ಮಾಡುವಂಥ ಪ್ರಯತ್ನಗಳಾಗ್ತದೆ. ಆದರೆ ಅಲ್ಲಿ ಸಮಸ್ಯೆಗಳು ಸಾಕಷ್ಟಿವೆ. ಒಂದು ರೀತಿಯಲ್ಲಿ ಕಾಣ್ತಾ ಇಲ್ಲ ಸರಿಯಾಗಿ ಅಥವಾ ಅರ್ಥ ಆಗ್ತಾ ಇಲ್ಲ ಅನ್ನೋಂಥ ಒಂದು ದೂರನ್ನ ಆರೋಪವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇದರ ಬಗ್ಗೆ ನಿಮ್ಮ ನಿಲುವು?
ಶಿಕ್ಷಣ ಸಂಸ್ಥೆಗಳು ಬಲವಾಗಿ ಶುಲ್ಕಗಳನ್ನು ವಸೂಲು ಮಾಡುವ ವಿಷಯ ಕೇಳಿದಿದೆ. ಇನ್ನೊಂದು ಕಡೆ ಇಂಜಿನಿಯರಿಂಗ್ ಮತ್ತು ಪದವಿ ಆನ್ಲೈನ್ ಶಿಕ್ಷಣ ಮಾಡ್ತಾ ಇದೆ. ಪದವಿ ಮತ್ತು ವಿಭಾಗಕ್ಕೆ ಆನ್ಲೈನ್ ನಲ್ಲಿ ಶಿಕ್ಷಣವನ್ನು ಪ್ರಯತ್ನಗಳು ಇತ್ತಿನ 15-20 ದಿವಸದಿಂದ ನಡೀತಾರೆ. ಆದ್ರೆ ನಾವು ಹೇಳ್ತಾ ಇರೋದು, ನಾನೊಬ್ಬ ಗ್ರಾಮೀಣ ಪ್ರದೇಶದಲ್ಲಿರುವ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸ್ತಾ ಇರುವವನು. ಆನ್ಲೈನ್ ಮುಖೇನವಾಗಿ ಶಿಕ್ಷಣವನ್ನು ಒದಗಿಸುವಾಗಿ ನಮ್ಮ ಸಾಧನೆ ಅಂತ ಹೇಳ್ಬೋದು. ಆದ್ರೆ ವಾಸ್ತವಿಕವಾಗಿ ಇವತ್ತು ಅದು ಫಲಪ್ರದವಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ನಾನು ಇಡ್ತಾ ಇದೆ. ಖಂಡಿತ ಹೌದು. ಈಗ ನನ್ನ ತಾವು ಬಂದ್ರು ಎಲ್ಲಿಗೆ, ನನ್ನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅದು ನಿಮ್ಮ ಏರ್ಟೆಲ್ ಇರ್ಬೋದು, BSNL ಇರ್ಬೋದು ಅಥವಾ ಜಿಯೋ ಯಾವುದೇ ರೀತಿಯ ನೆಟ್ವರ್ಕ್ ದೊರೀತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಥವಾ ಪದವಿ ಹಂತದಲ್ಲಿ ಓದ್ತಿರುವಂತ ಒಂದು ವಿದ್ಯಾರ್ಥಿ ಖಂಡಿತವಾಗಿ ಆನ್ಲೈನ್ ಶಿಕ್ಷಣದಲ್ಲಿ ಶಿಕ್ಷಣ ನಡೆಸುವ ಪ್ರಯತ್ನ ಮಾಡಿದ್ರೆ ಇದನ್ನ ವಂಚಿತನಾಗ್ತಾನೆ. ಖಂಡಿತ. ಸಹಜವಾಗಿ ತರಗತಿಯಲ್ಲಿ ಸಿಗಬೇಕಾದ ಯಾವ ಜ್ಞಾನ ಇದೆಯೋ, ಯಾವ ಪಠ್ಯಕ್ರಮ ಇದೆಯೋ, ಯಾವ ಬೋಧನಾ ವಿಧಾನ ಇದೆಯೋ, ಇದನ್ನು ಆನ್ಲೈನ್ ನಲ್ಲಿ ಒದಗಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಮನವಿ ಹಿಂದೆ ನಾವು ಈ ಮನವಿಯನ್ನು ಕೊಟ್ಟಿದ್ದೇವೆ. ಆನ್ಲೈನ್ ಅಲ್ಲಿ ಶಿಕ್ಷಣ ಒಂದು ರೀತಿಯಲ್ಲಿ ಪಠ್ಯವನ್ನು ಪೂರೈಸಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ನಡೆ ನಮ್ಮ ಇದಕ್ಕೆ ಹೆಚ್ಚಿನ ಅಭ್ಯಂತರವನ್ನು ಕೊಡ್ತಾ ಇಲ್ಲ. ಆದ್ರೆ ಲಾಕ್ಡೌನ್ ತರಗತಿಗಳು ನಂತರ ಕನಿಷ್ಠ ಒಂದು ನಡೀಬೇಕು ಅಂತ ಹೇಳ್ತಾರೆ. ತಮ್ಮ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಅದೇ ತಾವು ಹೇಳಿದ್ರಿ ನೆಟ್ವರ್ಕ್ ಸಮಸ್ಯೆ, ಇದೇ ಸಮಸ್ಯೆ ಆಗ್ತಾ ಇರೋದು ಆನ್ಲೈನ್ ತರಗತಿಗೆ. ಹೇಳಿ ಸರ್, ಮಾತಾಡಿ. ಹಲೋ. ಒಂದನೇದಾಗಿ ಈಗ ಆನ್ಲೈನ್ ನಲ್ಲಿ ಶಿಕ್ಷಣ ಒಂದು ವಿಧಾನವನ್ನು ಪ್ರಾರಂಭ ಆದ್ರೆ ಪರೀಕ್ಷೆ ಲಾಕ್ಡೌನ್ ತೆರವಾದ ನಂತರ ತರಗತಿಗಳು ಇದು ಆದ್ರೆ ಅದರ ಮೊದಲು ಬಹುಶಃ ಪರೀಕ್ಷೆಯನ್ನು ಬರೆಯುವಂತ ಅನಿವಾರ್ಯತೆ ಇದೆ ಇವರಿಗೆ. ಹೌದು ಹೌದು, ಜೂನ್ ಮೊದಲ ವಾರದಲ್ಲಿ. ಹೌದು, ಜೂನ್ ಅಲ್ಲಿ ಎಕ್ಸಾಮ್ ಬರೀಬೇಕಂತ ಹೇಳ್ತಾ ಇದ್ದಾರೆ. ಹಲೋ. ಬಹುಶಃ ಅಲ್ಲಿ ನೆಟ್ವರ್ಕ್ನ ಸಮಸ್ಯೆ ಬಹುಶಃ ಅಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ. ಜೂನ್ ಮೊದಲ ವಾರದಲ್ಲಿ ಬಹುಶಃ ನಿಗದಿ ಆಗಿದೆ. ಅಲ್ಲ, ಸಚಿವರು ಹೇಳಿದ್ದಾರೆ ಒಂದಕ್ಕೆ ನಾವು ನಿಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳ್ತೇವೆ ಅಂತ. ಸೊ ಒಂದಕ್ಕೆ ಅವರು ಏನು ಹೇಳ್ತಾರೆ ಅಂತ ನಮಗೂ ಆಶ್ಚರ್ಯ ಆಗಿದೆ. ಆ ಪರೀಕ್ಷೆಯನ್ನು ಬರೆಯುವುದು ಹೇಗೆ ಆನ್ಲೈನ್? ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ಕಾಲೇಜಲ್ಲೇ ಬರೀರಿ ಅಂತ. ಮೊನ್ನೆಯಿಂದ ಇಂಟರ್ನಲ್ಸ್ ಆನ್ಲೈನ್ ಅಲ್ಲಿ ಮಾಡಿದ್ದಾರೆ. ಎಲ್ಲರಿಗೆ 20ರಲ್ಲಿ 20 ಸಿಕ್ಕಿದೆ, 20ರಲ್ಲಿ 20. ಅದರಲ್ಲಿ ಸಮಸ್ಯೆ ಇಲ್ಲ, ಎಲ್ಲರೂ ನೋಡಿ ಬರ್ತದೆ, ಯಾರು ನೋಡದೆ ಬರೆದವರು ಯಾರಿಲ್ಲ. ಸೊ ಆ ತರ ಆಗಿ ಎಲ್ಲರಿಗೂ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ಬೇಕಲ್ಲ. ಈ ತರ ಆನ್ಲೈನ್ ಅಲ್ಲಿ ನೋಡ್ಬೇಕು. ಒಂದು ಮಾತನ್ನ ಹೇಳಿದ್ರೆ ಬಹಳ ಗಂಭೀರವಾದಂತ ವಿಚಾರ. ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದಂತ ವಿದ್ಯಾರ್ಥಿಗಳು ಬರುವಾಗ ಅವರಿಗೆ ಏನಂತಿದ್ದಾರೆ ಅಂದ್ರೆ, ಈಗ ಬನ್ನಿ ನೀವು 1 ತಾರೀಕಿಗೆ ಹೊರಡಿ, ನಿಮ್ಮ ಕಡೆಯಿಂದ ಎಲ್ಲಿದ್ದೀರಿ ಅಲ್ಲಿಂದ ಹೊರಡಿ, 15ಕ್ಕೆ ಬಂದು ಮುಟ್ಟಿ ಇಲ್ಲಿ, 15 ದಿವಸ ಕ್ವಾರಂಟೈನ್ ಇರಿ, ಮತ್ತೆ ಎಕ್ಸಾಮ್ ಮಾಡುವ ಅಂತ. ಆ ತರ ಹೇಳಿದ್ರೆ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಸ್ವಲ್ಪ ಯಾರಾದ್ರೂ ವಿದ್ಯಾರ್ಥಿ ಒಂದು 5 ದಿನ ಸೋಂಕಿತನಾಗಿದ್ರೆ 5 ದಿನಕ್ಕಿಂತ ಮುಂಚೆ ಬಂದಿದ್ರೆ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಬೇರೆಯವರಿಗೆ ಬರುವಂತಹ ಒಂದು ಅಪಾಯ ಇದೆ. ಅದರ ಬಗ್ಗೆ ಕೂಡ ಶಿಕ್ಷಣ ಮಂತ್ರಿಗಳು ಅಥವಾ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡುವಂತ ಅನಿವಾರ್ಯ. ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಏನ್ ಪರ್ಯಾಯ ಅನ್ನೋ ಪ್ರಶ್ನೆ. ನಾನಾಗ್ಲೇ ಹೇಳಿದೆ, ಇಂದಲ್ಲ ನಾಳೆ ಆನ್ಲೈನ್ ಅನಿವಾರ್ಯ ಆಗ್ಬಹುದು. ಕೊರೋನಾ ಇವತ್ತು ಅಥವಾ ಬರುವ ತಿಂಗಳು ಖಂಡಿತವಾಗಿ ನಿಲ್ತಂತ ಯಾರೂ ಧೈರ್ಯ ಕೊಡುವಾಗಿಲ್ಲ, ಭರವಸೆಯನ್ನು ತುಂಬುವಾಗಿಲ್ಲ. ಏನ್ ಹಾಗಾದ್ರೆ ಏನ್ ಮಾಡಬೇಕು ವಿದ್ಯಾರ್ಥಿಗಳಾಗಿ ಅಥವಾ ಶಿಕ್ಷಣ ಸಂಸ್ಥೆಗಳಾಗಿ, ಸರ್ಕಾರವಾಗಿ? ಅದರ ಬಗ್ಗೆ ಬರ್ತೇನೆ. ಹಲೋ ಹಲೋ, ನಮಸ್ಕಾರ. ನಾನು ಅರುಣ್ ಅಂತ ಕೆನರಾ ಕಾಲೇಜಿಂದ ಮಾತನಾಡ್ತಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಅರುಣ್ ಅಂತ ಕೆನರಾ ಕಾಲೇಜ್ ಸರ್. ಅರುಣ್, ಕೆನರಾ ಕಾಲೇಜ್. ನಮಸ್ತೆ. ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್. ನಾನು ಅದೇ ಒಂದು 2 ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಸರ್, ಕೇಳಿಸ್ತಾ ಇಲ್ಲ ಸರ್. ಅದು 2 ವಿಷಯದ ಬಗ್ಗೆ ಮಾತನಾಡ್ಲಿಕ್ಕಿದ್ದೇನೆ. ಒಂದು ಅದು ಇವತ್ತು ಹೇಳಿದ್ರಲ್ಲ ಅದ್ರ ಬಗ್ಗೆ. ಅಂದ್ರೆ ಇಡೀ ದೇಶವೇ ಒಂದು ಲಾಕ್ ಡೌನ್ ನ ಒಂದು ಜಾರಿಯಲ್ಲಿ ಇರೋದ್ರಿಂದ ಜನರು ಉದ್ಯೋಗಾವಕಾಶನೇ ಇಲ್ಲದೆ ಒಂದು ಕಂಗಾಲಾಗ್ತಾ ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಕಾಲೇಜುಗಳು ಒಂದು ವಿದ್ಯಾರ್ಥಿಗಳ ಒಂದು ಪೋಷಕರ ಬಳಿ ಒಂದು ಬಾಕಿ ಇರುವಂತ ಒಂದು ಕಾಲೇಜ್ ಶುಲ್ಕವನ್ನು ಮರುಪಾವತಿ ಮಾಡ್ಲಿಕ್ಕೆ ಒಂದು ಒತ್ತಾಯಿಸಿರುವಂತ ಒಂದು ಖಂಡನೀಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಖಂಡಿತ ಹೌದು ಸರ್. ಹಾಗೆ ಒಂದು ಕಾಲೇಜ್ ನಲ್ಲಿ ಓದ್ತಾ ಇರುವಂತ ಒಂದು ಶ್ರೀಮಂತ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಆಲ್ರೆಡಿ ಒಂದು ವರ್ಷದ ಆರಂಭದಲ್ಲಿ ಒಂದೇ ಕಂತಲ್ಲಿ ತಮ್ಮ ಶುಲ್ಕವನ್ನು ಪಾವತಿ ಮಾಡಿದ್ದಾರೆ. ಆದ್ರೆ ಈಗ ಬಾಕಿ ಇರುವಂತದ್ದು ಏನು ಒಂದು ಆರ್ಥಿಕವಾಗಿ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸೇರಿದಂತವ್ರು, ಅಂದ್ರೆ ಈ ವರ್ಗದಲ್ಲಿ ಇರುವಂತವ್ರು ನಿಮ್ಗೆ ಗೊತ್ತಿರ್ಬೋದು, ಒಂದು ಕೂಲಿ ಕೆಲಸ ಮಾಡಿ ಅಥವಾ ಆಟೋ ಚಾಲಕರು, ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ತಮ್ಮ ವಿದ್ಯಾರ್ಥಿಗಳ ಒಂದು ಕಾಲೇಜಿಗೆ ಕಳಿಸ್ತಾ ಇದ್ದಾರೆ.
ಆದ್ರೆ ಕಳೆದ 2.5 ತಿಂಗಳಿನಿಂದ ಒಂದು ಕೆಲಸ ಇಲ್ಲದೆ ತಮ್ಮ ಒಂದು ದೈನಂದಿನ ಖರ್ಚಿಗೆ ಕೂಡ ಆರ್ಥಿಕ ಸಮಸ್ಯೆಯನ್ನ ಪಡ್ತಾ ಇರುವಂತ ಈ ಪೋಷಕರಲ್ಲಿ ಒಂದು ಕಾಲೇಜ್ ಶುಲ್ಕವನ್ನ ವಸೂಲು ಮಾಡಲು ಹೊರಟಿರುವಂತ ಒಂದು ಕಾಲೇಜಿನ ಆಡಳಿತ ಮಂಡಳಿಯನ್ನ ಇದೆಯಲ್ಲ, ಇದ್ರ ವಿರುದ್ಧ ಒಂದು ಸರ್ಕಾರ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಬೇಕು. ಹಾಗೆ ಒಂದು ಶುಲ್ಕವನ್ನ ಪಾವತಿಸಲು ಕೊಟ್ಟಿರುವಂತ ಒಂದು ಕೊನೆಯ ದಿನಾಂಕವನ್ನು 3 ರಿಂದ 4 ತಿಂಗಳ ಕಾಲ ಒಂದು ವಿಸ್ತರಿಸಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಖಂಡಿತ ನಮ್ಮೆಲ್ಲರ ಮನವಿ ಕೂಡ ಅದೇ. ಹೌದು ಸರ್, ನಾವು ಅಮಿತ್ ಅವ್ರ ಹತ್ರ ಮಾತಾಡ್ಬೇಕು ಸರ್. ಅಮಿತ್ ಸರ್ ಹತ್ರ ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಅದೊಂದು ಕಳೆದ ಕೆಲವು ದಿನಗಳಿಂದ ನಿಮ್ಮ ಒಂದು ಟ್ವೀಟ್ಗಳನ್ನ ಹಾಗೆ ಒಂದು ಫೇಸ್ಬುಕ್ ಪೋಸ್ಟ್ಗಳನ್ನ ನೋಡ್ತಾ ಇದ್ದೇನೆ. ಹೌದು ಹೇಳಿ. ಪ್ರಮೋಟ್ ಸ್ಟೂಡೆಂಟ್ಸ್ ಸೇವ್ ಫ್ಯೂಚರ್ ಅಥವಾ ಪ್ರಮೋಟ್ ಡಿಗ್ರಿ ಸ್ಟೂಡೆಂಟ್ಸ್ ಈ ರೀತಿ ಒಂದು ಹ್ಯಾಶ್ಟ್ಯಾಗ್ ಅನ್ನು ಬಳಸ್ಕೊಂಡು ಅಭಿಯಾನವನ್ನು ಶುರು ಮಾಡಿದ್ದೀರಾ. ಹೌದು ಮಾಡಿದ್ದೇನೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳುವಂತದ್ದು, ಒಂದು ವಿದ್ಯಾರ್ಥಿಗಳನ್ನ ಪರೀಕ್ಷೆ ಬರೆಯದೆ ಪಾಸ್ ಮಾಡ್ಬೇಕು ಅನ್ನೋಂತ ಒಂದು ನಿಮ್ಮ ಬೇಡಿಕೆ ಅಥವಾ ನಿಮ್ಮ ಒಂದು ಅಭಿಯಾನ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದೆ. ಅಂದ್ರೆ ನೀವು ಹೇಳೋದು ವಿದ್ಯಾರ್ಥಿಗಳನ್ನು ಮಾಸ್ ಪ್ರಮೋಷನ್ ಮಾಡಿದ್ರೆ ವಿದ್ಯಾರ್ಥಿಗಳು ಒಮ್ಮೆ ಒಂದು ಕ್ಷಣಿಕ ಸಂತೋಷ ಸಿಗ್ಬೋದು, ಆದ್ರೆ ಈ ಒಂದು ನಿರ್ಣಯ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಒಂದು ಜೀವನ ಪೂರ್ತಿ ಮುಳುವಾಗ್ಬೋದು. ಅಲ್ಲ ಈಗ ಅವ್ರು ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ನೀವು ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಅಂದ್ರೆ ನೀವು ಇಡೀ ಒಂದು ವಿದ್ಯಾರ್ಥಿ ಸಮೂಹವನ್ನು ಒಂದು ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಮಾಸ್ ಪ್ರಮೋಷನ್ ಮಾಡ್ಬೇಕನ್ನುವಂತ ಹೆಸರಲ್ಲಿ. ಅಲ್ಲ ಈಗ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ ಎಲ್ಲರಿಗೂ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು. ಆ ಸಮಸ್ಯೆ ಬಗ್ಗೆ ಸರ್ಕಾರ ಸರಿಯಾದ ಕ್ರಮವನ್ನು ತಗೊಂಡಿದ್ರೆ ನಾವು ಪ್ರಮೋಟ್ ಮಾಡಬೇಕಂತ ಕೇಳ್ತಾ ಇರ್ಲಿಲ್ಲಲ್ಲ. ಈಗ ಎಲ್ಲರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಸಮಸ್ಯೆ. ಸೊ ಅದನ್ನು ಆದ್ರೆ ನೀವು ಯಾವುದೇ ಎಕ್ಸಾಮ್ ಇಲ್ಲದೆ ಪ್ರಮೋಷನ್ ಮಾಡ್ಬೇಕಂತ ಹೇಳುವಂತ ತಪ್ಪು. ನನಗೆ ಹೇಳ್ತಿರುವಂತದ್ದು ಏನಂದ್ರೆ ಮುಂಚಿನ ರೀತಿಯಲ್ಲ ಇನ್ನೊಂದು 100 ಮಾರ್ಕ್ಸ್ ಎಕ್ಸಾಮ್ ಮಾಡಿ ಅಂತಲ್ಲ, ಪರೀಕ್ಷೆ ಒಂದು ಮೋಡ್ ಆಫ್ ಎಕ್ಸಾಮ್ ಅನ್ನು ಚೇಂಜ್ ಮಾಡ್ಬೇಕಲ್ಲ. ಒಂದು 50 ಮಾರ್ಕ್ಸ್ ಮಾಡ್ಬೋದು, 1.5 ಗಂಟೆಯಲ್ಲಿ ಮಾಡ್ಬೋದು, ಅಥವಾ ಒಂದು ಬಿಫೋರ್ ಲಾಕ್ಡೌನ್ ಎಷ್ಟು ಸಿಲೆಬಸ್ ಆಗಿದೆ ಅಷ್ಟನ್ನು ಇಟ್ಕೊಂಡು ಮಾಡ್ಬೋದು. ಆದ್ರೆ ಈ ಒಂದು ವಿದ್ಯಾರ್ಥಿ ಸಮೂಹವನ್ನು ಒಂದು ಮಾಸ್ ಪ್ರಮೋಷನ್ ಮಾಡ್ಬೇಕಂತ ಹೇಳುವಂತದ್ದು ಖಂಡಿತವಾಗ್ಲೂ ಇದನ್ನು ವಿರೋಧಿಸ್ತೇನೆ. ಅಲ್ಲ ವಿದ್ಯಾರ್ಥಿಗಳಿಗೆ ಲಾಕ್ಡೌನ್ ಮುಂಚೆ ಖಾಲಿ 20% ಪೋರ್ಷನ್ ಕಂಪ್ಲೀಟ್ ಆಗಿದೆ. ಅದರಿಂದ ಏನು ಯೂಸ್ ಇಲ್ಲಲ್ಲ. 20%ಗೆ ಏನಂತ ಒಂದು ಮಾಡ್ಯೂಲ್ ಅನ್ನು ಎಕ್ಸಾಮ್ ಮಾಡ್ತಾರಾ? ಮಾಡಕ್ ರೆಡಿ ಇಲ್ಲ. ಮಾಸ್ ಪ್ರಮೋಷನ್ ಮಾಡುವಂತದ್ದು ಎಷ್ಟ ಮಟ್ಟಿಗೆ ಸರಿ ಅಂತ ನಾನು ಕೇಳುವಂತದ್ದಲ್ಲ. ನಾನೀಗ ನಿಮ್ಮ ಯಾವುದೇ ಒಂದು ರಾಜಕೀಯ ಪಕ್ಷ ಇರಬಹುದು, ಯಾವುದೇ ಒಂದು ವಿದ್ಯಾರ್ಥಿ ಸಂಘಟನೆ ಬಗ್ಗೆ ನಂಗೆ ಗೊತ್ತಿಲ್ಲ, ಯಾವುದೇ ವಿದ್ಯಾರ್ಥಿ ಸಂಘಟನೆ ಸೇರಿದನೋ ಅಲ್ಲ. ಆದ್ರೆ ನೀವೊಂದು ವಿದ್ಯಾರ್ಥಿ ಸಂಘಟನೆ ಹೆಸರಿನಲ್ಲಿ ಇಡೀ ವಿದ್ಯಾರ್ಥಿ ಸಮೂಹವನ್ನೇ ಒಂದು ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ವಿದ್ಯಾರ್ಥಿಗಳನ್ನ ಇಡೀ ಮಾಸ್ ಪ್ರಮೋಷನ್ ಮಾಡ್ಬೇಕನ್ನಂತ ಹೆಸರಿನಲ್ಲಿ. ಅಲ್ಲ ವಿದ್ಯಾರ್ಥಿಗಳಿಗೆ ಕೇಳ್ತಿದ್ದಾರಲ್ಲ 3 ತಿಂಗಳು ನಮಗೆ ಕ್ಲಾಸ್ ಕಾಲಾವಕಾಶ ಕೊಡಿ, ಕ್ಲಾಸ್ ಮಾಡಿ ಅಂತ. ಬಟ್ ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಈಗ ಕೇಳ್ತಾ ಇರ್ತಾರೆ ಅಂದ್ರೆ ಒಂದು ಅನ್ಮ್ಯಾಚುರಿಟಿ. ಈಗ ಒಂದು ಅವರಿಗೆ ಒಂದು ಕ್ಷಣಿಕ ಸಂತೋಷ ಸಿಗ್ಬೋದು, ಅಯ್ಯೋ ಎಕ್ಸಾಮ್ ಇಲ್ಲದೆ ಪ್ರಮೋಷನ್ ಮಾಡ್ತಾರೆ, ನಾವು ಎಕ್ಸಾಮ್ ಬರೀದೆ ಪಾಸ್ ಆಗ್ತೀವಿ ಅಂತ. ಆದ್ರೆ ಇದಕ್ಕೊಂದು ವಿದ್ಯಾರ್ಥಿ ಸಂಘಟನೆ ಅನ್ನೋ ನಿಟ್ಟಿನಲ್ಲಿ ನೀವು ಕೂಡ ಒಂದು ಬೆಂಬಲವನ್ನು ಕೊಟ್ಟಿರುವಂತದ್ದು ಒಂದು ದುರಾದೃಷ್ಟಕರ. ಒಂದು ಆಲೋಚನೆ ಮಾಡಬೇಡ, ಒಂದು ಕ್ಷಣಿಕ ಒಂದು ಸಂತೋಷಕ್ಕೋಸ್ಕರ ಇಡೀ ವಿದ್ಯಾರ್ಥಿ ಸಮೂಹವನ್ನೇ ಪಾಸ್ ಮಾಡಬೇಕು ಅನ್ನೋಂಥದ್ದು ನಿಮ್ಮ ನಿಲುವು ಎಷ್ಟು ಸರಿ ಅಂತ. ಅಲ್ಲ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡಿ ಏನ್ ಯೂಸ್ ಇಲ್ಲ ಅಲ್ಲ. ಅದೇ ಎಕ್ಸಾಮ್ ಮಾಡಿ ಅಂತ ಹೇಳ್ತಿಲ್ಲ. ಅಂದ್ರೆ ಒಂದು ಇವಾಗ ಒಂದು ಸಿಲೆಬಸ್ ಅನ್ನ ಕಡಿಮೆ ಮಾಡಿರ್ಬೋದು, ಅಥವಾ ಒಂದು ಬಿಫೋರ್ ಲಾಕ್ಡೌನ್ ಎಷ್ಟು ಸಿಲೆಬಸ್ ಆಗಿದೆ ಅಷ್ಟಕ್ಕಾದ್ರೆ ಎಕ್ಸಾಮ್ ಮಾಡ್ಬೇಕು. ಆದ್ರೆ ನೀವು ಹೌದು ಅದನ್ನು ನಾವು ಹೇಳಿದ್ದೇವಲ್ಲ, ಪ್ರಮೋಟ್ ಮಾಡ್ಬೇಕಂತ ಹೇಳುವಂತದ್ದು ತಪ್ಪು. ಹೌದು ಅದನ್ನು ನಾವು ಹೇಳಿದ್ದೇವೆ. ಬಿಫೋರ್ ಲಾಕ್ಡೌನ್ ಎಷ್ಟು ಸಿಲೆಬಸ್ ಆಗಿದೆ ಅದನ್ನು ಮಾತಾಡಿ. ನೀವು ನಾನು ನಿಮ್ಮೊಂದು ಸಾಮಾಜಿಕ ಜಾಲತಾಣ ಗಮನಿಸ್ತಾ ಇದ್ದೇನೆ. ನೀವು ಮೊನ್ನೆಯಿಂದ ಬೇಡಿಕೆ ಇಟ್ಟಿರುವಂತದ್ದು ಇಡೀ ವಿದ್ಯಾರ್ಥಿ ಸಮೂಹವನ್ನ ಪ್ರಮೋಷನ್ ಮಾಡ್ಬೇಕಂತ. ಪ್ರಮೋಟ್ VTU ಸ್ಟೂಡೆಂಟ್ಸ್, ಪ್ರಮೋಟ್ ಡಿಗ್ರಿ ಸ್ಟೂಡೆಂಟ್ಸ್ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದೀರಾ. ಹೌದು ಅದ್ರ ಬಗ್ಗೆ ಹೇಳಿದ್ದೇನೆ. 3 ತಿಂಗಳು ಟೈಮ್ ಅವಧಿ ಕೊಡ್ಲಿ, ಅದ್ರ ಬಗ್ಗೆ ಮಾತಾಡಿದ್ದೇನೆ. ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾ ಇಲ್ಲ ಯಾರು ಅಧಿಕಾರಿಗಳು. ಆದ್ರೆ ಪ್ರಮೋಷನ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಪ್ರಮೋಟ್ ಮಾಡುದು ಈಗದ ಸಿಚುವೇಶನ್ ಅಲ್ಲಿ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಗೋವಾ ಯೂನಿವರ್ಸಿಟಿ, ಮಹಾರಾಷ್ಟ್ರ ಯೂನಿವರ್ಸಿಟಿ ಅವರೆಲ್ಲ ಪ್ರಮೋಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಯಾಕಂದ್ರೆ ವಿದ್ಯಾರ್ಥಿಗಳ ಬಗ್ಗೆ SSLC ಫಸ್ಟ್ ಎಕ್ಸಾಮ್ ನಡೀತಾ ಇದೆಯಲ್ಲ, ಅದೇ ತರ ನಮ್ಗೊಂದು ಬಿಫೋರ್ ಲಾಕ್ಡೌನ್ ಎಷ್ಟು ಸಿಲೆಬಸ್ ಆಗಿದೆ ಅದೇ ತರ ಅದೇ ಸಿಲೆಬಸ್ ಇಟ್ಕೊಂಡು ಪರೀಕ್ಷೆನ ಮಾಡಬಹುದಲ್ಲ ಅಂತ. ಅಲ್ಲ ಬೇರೆ ರಾಜ್ಯದಲ್ಲೂ ಇಂತ ಸಮಸ್ಯೆ ಆಗಿದೆ. ಯಾಕಂದ್ರೆ ಕೊರೋನಾದಿಂದ ಎಲ್ಲ ರಾಜ್ಯದಲ್ಲಿ ನಮ್ಮ ತರ ಸಿಚುವೇಶನ್ ಬಂದಿಲ್ಲ. ನೀವೀಗ ನಮ್ಮ ರಾಜ್ಯದಲ್ಲಿ ಎಷ್ಟು ಕೊರೋನಾ ಕೇಸಸ್ ಉಂಟು? 2000ಕ್ಕೂ ಅಧಿಕ ಕೊರೋನಾ ಕೇಸಸ್ ಉಂಟು. ಅವರ ಪ್ರಶ್ನೆ ಬಹಳ ಗಂಭೀರ. ಮಹಾರಾಷ್ಟ್ರಕ್ಕೂ ಕರ್ನಾಟಕಕ್ಕೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ. ಮಹಾರಾಷ್ಟ್ರದಲ್ಲಿ ಬಹುತೇಕ 50,000 ಜನ ಸೋಂಕಿತರಿದ್ದಾರೆ. ಆದರೆ ಕರ್ನಾಟಕದಲ್ಲಿ 2,000 ಗೋವಾದಲ್ಲಿ ಇಲ್ಲವೇ ಇಲ್ಲ ಅಲ್ಲ, ಅದು ತೀರಾ ಕಡಿಮೆ. ಹಾಗಾಗಿ ಆ 2 ರಾಜ್ಯಗಳನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ಪ್ರಶ್ನೆ. ಎಲ್ಲರನ್ನ ಪಾಸ್ ಮಾಡೋದು ಎಷ್ಟು ಸರಿ ಅನ್ನುವಂಥ ಒಂದು ವಾದವನ್ನು ಅವರು ಮುಂದಿರ್ತಾ ಇದ್ದಾರೆ. ಅನಿವಾರ್ಯ ಏನು ಅಂತ ತಾವು ಹೇಳಬೇಕಾಗ್ತದೆ ಬಹುಶಃ ಅವರ ಒಂದು ಪ್ರಶ್ನೆಯ ಪ್ರಕಾರ. ಭಾಳಷ್ಟು ಜನ ಇನ್ನೊಂದು ಬೇಡಿಕೆನಲ್ಲಿ ಇಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು DCM ಅವರನ್ನು ಕನೆಕ್ಟ್ ಮಾಡಿ ಅವರ ಒಂದು ಅಭಿಪ್ರಾಯವನ್ನು ಕೇಳಿ ಅಂತ. ಖಂಡಿತವಾಗಿಯೂ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರ ಗಮನಕ್ಕೆ ಒಂದು ವಿಚಾರವನ್ನು ತರ್ತೇವೆ ಅನ್ನೋಂಥ ಒಂದು ಭರವಸೆಯ ಸಂದರ್ಭದಲ್ಲಿ ನಾವು ನೀಡ್ತಿದ್ದೇವೆ. ಬಹಳಷ್ಟು ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಸೂಕ್ತವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಅನ್ನುವಂಥ ವಿಶ್ವಾಸ ಇದೆ. ಹೇಳಿ.
ಅದೇ ಈಗ ವಿದ್ಯಾರ್ಥಿಗಳು ಏನಾಗಿದೆ ಅಂದ್ರೆ ಎಲ್ಲರೂ ಕೇಳೋದು ಒಂದೇ, ಪ್ರಮೋಟ್ ಮಾಡಿ ಅಥವಾ 3 ತಿಂಗಳ ಅವಧಿಗಾಗಿ ನಮಗೆ ಕಾಲೇಜ್ ಮಾಡಲಿ, ರೆಗ್ಯುಲರ್ ಕ್ಲಾಸಸ್ ಮಾಡಿ ಅದರ ನಂತರ ಏನು ಕವರ್ ಮಾಡಿದ್ದಾರೆ ಸಿಲೆಬಸ್ ಎಲ್ಲ ಅದನ್ನೆಲ್ಲ ಇನ್ನೊಮ್ಮೆ ಮಾಡ್ಬೇಕಂತ. ಸುಳ್ಳು ಮಾಹಿತಿ ಕೊಡಬಾರ್ದಲ್ಲ ಯಾರಿಗೂ. 80% ಪೋಷನ್ ಆಗಿದೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ರೆ ಏನಾಗುತ್ತೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ. ಇನ್ನೊಬ್ರು ಅಲ್ಲಿ ಕಮೆಂಟ್ ಹಾಕಿದ್ದಾರೆ 80% ಆಫ್ಲೈನ್ ಅಲ್ಲಿ ಆಗಿದೆ, 20% ಆನ್ಲೈನ್ ಅಲ್ಲಿ ಆಗಿದ್ದು, ಅಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂತ ಮಾಹಿತಿಯನ್ನು ಕೊಡಬಾರ್ದಲ್ಲ. ಶಿಕ್ಷಣಾಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತದೆ. ಯಾಕಂದ್ರೆ ತಪ್ಪು ಮಾಹಿತಿ ಕೊಟ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅವರು ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ, ಏನಾದ್ರು ಒಂದು ಅಚೀವ್ ಮಾಡ್ಬೇಕಂತ. ಅಂತ ಸಮಯದಲ್ಲಿ ಇಂಥ ಮಾಹಿತಿ ಕೊಟ್ರೆ, ಈಗ ಎಕ್ಸಾಮ್ ಬರ್ದ್ರು ಅದು ಎಷ್ಟಾಗಿದೆ ಅದ್ರ ಮಟ್ಟಿಗೆ, ಈಗ ಹೇಳ್ತಾರೆ 80% ಆಗಿ, ಅದ್ರ ಮಟ್ಟಿಗೆ ಎಕ್ಸಾಮ್ ಮಾಡ್ತಾರೆ, ಅವ್ರು ಹೇಳ್ತಾರೆ ಮಾಡ್ತಿದ್ದೇವೆ ಅಂತ. ಅಷ್ಟು ಮಾಡಿದ್ರೆ ಎಲ್ಲರೂ ಫೇಲ್ ಆಗ್ತಾರಲ್ಲ, ಅದ್ರ ಬಗ್ಗೆ ನಾವೇನು ಕ್ರಮ ತಗೊಳ್ತೀವಿ? ಅದೇ ರೀತಿ ಇನ್ನೊಬ್ರು ಬರೀತಾ ಇದ್ದಾರೆ, ಎಜುಕೇಶನ್ ಅದು ತುಂಬಾ 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 ಅಗತ್ಯ, ಅನಿವಾರ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಅದರ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಅಂತ. ಇಲ್ಲ ಆರೋಗ್ಯ ಹಾಳಾದ್ರೆ ಏನ್ ಮಾಡೋದು? ಆಗ ಅವ್ರ ಎಜುಕೇಶನ್ ಬರಲಿಕ್ಕೆ ಬಂದ್ರೆ ಯಾರಾದ್ರೂ ಸೋಂಕಿತರಿದ್ರೆ ಅವರಿಗೆ ಕೂಡ ಸೋಂಕಾಗುತ್ತೆ, ಅದರಿಂದ ಅವರ ಕುಟುಂಬಕ್ಕೆ ಕೂಡ ತೊಂದರೆ. ಈಗ ಬೇಡಿಕೆ, ಒಟ್ಟಾರೆ ಬೇಡಿಕೆ ಏನು? ನಮ್ಗೆ ಕಾಲಾವಕಾಶ ಕೊಡ್ಬೇಕು, 3 ತಿಂಗಳು ಟೈಮ್ ಕೊಡ್ಲಿ, ನಾರ್ಮಲ್ ಕ್ಲಾಸ್ ತೆಗಿಲಿ ಕಾಲೇಜಲ್ಲಿ, ಅಥವಾ ಪ್ರಮೋಟ್ ಮಾಡ್ಲಿ. ಪ್ರಮೋಟ್ ಮಾಡ್ಲಿ ಅಂತ ಹೇಳುದು ಯಾಕಂದ್ರೆ ಎಲ್ಲರಿಗೆ ಕಷ್ಟ ಆಗ್ತಾ ಉಂಟು. ಈಗ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಯೂಸ್ ಆಗಿದ್ರೆ ಹೇಳ್ತಾ ಇದ್ರು ವಿದ್ಯಾರ್ಥಿಗಳು ನಾವು ಬರೀತೇವೆ, ಎಕ್ಸಾಮ್ ಬರಲಿಕ್ಕೆ ರೆಡಿ ಇದ್ದಾರೆ ವಿದ್ಯಾರ್ಥಿಗಳು, ಹಲವಾರು ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ಎಕ್ಸಾಮ್ ಬರೀತೇವೆ. ಆದ್ರೆ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರಲಿಕ್ಕೆ ಮೆಟೀರಿಯಲ್ ಇಲ್ಲ, ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ, PDF ಕಳಿಸ್ತಾರೆ, Zoom ಆಪ್ ಅಲ್ಲಿ ಕ್ಲಾಸ್ ತೆಗಿತಾರೆ, Zoom ಆಪ್ ಅಲ್ಲಿ ತೆಗೆದ ಕ್ಲಾಸ್ ಅಲ್ಲಿ ಏನು ಯೂಸ್ ಇಲ್ಲ ಫಸ್ಟ್ ಆಫ್ ಆಲ್. ಅಂತದ್ರೆಲ್ಲ ಮಾಡಿದ್ರೆ ವಿದ್ಯಾರ್ಥಿಗಳು ಹೇಗೆ? ಇನ್ನು ಲ್ಯಾಬ್ಸ್ಗಳು ಆನ್ಲೈನ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ನಾವು, ಅದೆಲ್ಲ ಕಲೀಲಿಕ್ಕೇನೆ ಆಗುದಿಲ್ಲ. ವಿದ್ಯಾಸಂಸ್ಥೆ ಆನ್ಲೈನ್ ಅಲ್ಲಿ ಲ್ಯಾಬ್ ಮಾಡ್ತಾ ಉಂಟು. ಏನ್ ಮಾಡ್ತಾ ಇದ್ದಾರೆ? ಟೆಸ್ಟ್ ಟ್ಯೂಬ್ ಅನ್ನು ನಮಗೆ ಕೆಮಿಸ್ಟ್ರಿ ಸೈಕಲ್ ಅವರಿಗೆ ಟೆಸ್ಟ್ ಟ್ಯೂಬ್ ಅದು ತೀರಾ ವೈಜ್ಞಾನಿಕ ಪ್ರಾಕ್ಟಿಕಲ್ಸ್, ಅದನ್ನ ಸಾಧ್ಯನಾ ಆನ್ಲೈನ್ ಅಲ್ಲಿ? ಇಲ್ಲ, ಆನ್ಲೈನ್ ಅದು ಸಾಧ್ಯ ಇಲ್ಲ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅನ್ನು ಆನ್ಲೈನ್ ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ it is not varying like this. That is the meaning. Is this a question station? If so, we'll find out. Displacement with respect to time in a specific direction. So speed without a proper direction, it is without a specific direction. Whereas velocity with respect to time, it is also rate of change of position, or it is also. ಈಗ ಅವರು ಏನು ಹೇಳಿದ್ದಾರೆ ಅಂತ ಬಹುಶಃ 10% ಜನರಿಗೂ ಅರ್ಥ ಆಗಿಲ್ಲ. ಹಾಗೆ ಹೇಳಿದ್ರೆ ಏನು ಯೂಸ್ ಆಗುತ್ತೆ ಅದರಲ್ಲಿ? ಅದೇ ನಾವು ಕೇಳೋದು, ಎಲ್ಲರೂ ಹೇಳ್ತಾರೆ ಆನ್ಲೈನ್ ತರಗತಿ ಮಾಡಿ ಯೂಸ್ ಆಗ್ತಾ ಉಂಟು, ಬಟ್ ಅದ್ರಲ್ಲಿ ಏನು ಯೂಸ್ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗ್ತಾ ಉಂಟು, ಅದ್ರ ಬಗ್ಗೆ ಮಾತಾಡ್ಬೇಕು ವಿದ್ಯಾರ್ಥಿಗಳಿಗೆ ಏನು ಹೆದರಿಕೆ ಆಗ್ತಾ ಉಂಟು ಅಂದ್ರೆ ಅವರಿಗೆ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಕಾಲೇಜಲ್ಲಿ ಇಂಟರ್ನಲ್ಸ್ ಅಲ್ಲಿ ಮಾರ್ಕ್ಸ್ ತೆಗಿತೇನೆ, 0 ಕೊಡ್ತೇನೆ ಅಂತ ಮೆಸೇಜ್ಗಳು ನಂಗೆ ಮುಟ್ಟಿದೆ ಸದ್ಯಕ್ಕೆ. ಹಲವಾರು ಲೆಕ್ಚರ್ಸ್ನವರು ಹೇಳಿದ್ದಾರೆ, ಅಂದ್ರೆ ನಿಮ್ಗೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅನ್ನು 0 ಕೊಡ್ತೇನೆ, ನೀವು ಕ್ಲಾಸ್ ಅಟೆಂಡ್ ಆಗ್ಬೇಕು. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 6:00ವರೆಗೆ ಕ್ಲಾಸ್, ಎಲ್ಲರೂ ನಮ್ಗೆ ಟೈಮ್ ಇರೋದು ಬೆಳಿಗ್ಗೆ 9ರಿಂದ 4 ಗಂಟೆ ತನಕ, ಜಾಸ್ತಿ ಅಂದ್ರೆ ಮಾಡ್ಬೋದು ಆ ಟೈಮಲ್ಲಿ. ಇದು ಇವರು ಫ್ರೀ ಆದಾಗ ಲೆಕ್ಚರ್ಸ್ 6:00ವರೆಗೆ ಕ್ಲಾಸ್ ತೆಗೆದ್ರೆ ಹೇಗೆ? 6:00ವರೆಗೆ ಕ್ಲಾಸ್ ತೆಗೆದು ಸರಿಯಾದ ಸಮಯವಾ? ವಿದ್ಯಾರ್ಥಿಗಳಿಗೆ ಅವರವರ ಏನಾದ್ರೂ ನೆಸೆಸರಿ ನೀಡ್ ಇರ್ತದೆ, ಅದು ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಇವರು 6:00ವರೆಗೆ ನೀವು ಲೈವ್ ಬರಬೇಕು ಹೇಳ್ತಾರೆ. ಅವ್ರು ಹೇಳ್ತಾರೆ ನಂಗೆ ಮಳೆ ಬಂದಿದೆ, ನಂಗೆ ಕ್ಲಾಸ್ ತೆಗಿಲಿಕ್ಕೆ ಆಗಲ್ಲ, ನಾನೀಗ ವಾಟ್ಸ್ಆಪ್ ನಿಮ್ಗೆ ಇದು PDF ಹಾಕ್ತೇನೆ ಅಂತ. PDF ಹಾಕಿ ಏನ್ ಪ್ರಯೋಜನ? ಆಗ ವಿದ್ಯಾರ್ಥಿಗಳು ಕಾದಿರುದಿಲ್ವಾ? ಇನ್ನು ಕೆಲವರಿಗೆ ಕ್ಲಾಸೇ ಆಗಿರುವುದಿಲ್ಲ, ಖಾಲಿ PDF ಹಾಕಿ ಕಲೀರಿ ಅಂತ ಹೇಳ್ತಾರೆ. ಖಂಡಿತ ಸಾಕಷ್ಟು ಜನ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಪ್ರಣವ್ ಮೋಹನ್ ಅವರು ಬರೀತಿದ್ದಾರೆ SSLCಗೆ ಫುಲ್ ಪೋರ್ಷನ್ ಆಗಿದೆ ಅಂತ. ಅದೇ ರೀತಿ ಶಶಾಂಕ್ ಅವರು ಹೇಳ್ತಿದ್ದಾರೆ, ದೆನ್ ಹೌ ಡಿಡ್ ಅದರ್ ಯೂನಿವರ್ಸಿಟಿ ಪ್ರೊಮೋಟೆಡ್ ಸ್ಟೂಡೆಂಟ್ಸ್? ಆಗ ಒಂದು ಚರ್ಚೆ ಅನಿಸಿಕೆ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಹಲೋ, ಹೇಳಿ, ಮಾತಾಡಿ. ಬಹುಶಃ ಮಾತು ಕೇಳಿಸ್ತಾ ಇಲ್ಲ. ನಮಸ್ಕಾರ ಬಂಧುಗಳೇ, ತಾವು ಕೂಡ ಕರೆ ಮಾಡಬಹುದು ಈ ಒಂದು ವಿಚಾರದ ಬಗ್ಗೆ. ನಾವು ಇವತ್ತು ವಿಶೇಷವಾಗಿ 2 ವಿಚಾರಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಒಂದು, ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಬಲವಂತವಾಗಿ ಶುಲ್ಕವನ್ನು ವಸೂಲಿ ಮಾಡುವುದಕ್ಕೆ ಹೊರಟು ನಿಂತಿದೆ, ಅದು ಖಂಡನೀಯ. ಅದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಅನ್ನುವಂಥ ಒಂದು ಮಾತನ್ನು ಸರ್ಕಾರ ಕೂಡ ಹೇಳ್ತಾ ಇದ್ದಾರೆ. ಅದು BEO ಇರ್ಬೋದು, DDPI ಇರ್ಬೋದು, ಶಾಲೆಗಳಿಗೆ ನೋಟಿಸನ್ನು ಕೂಡ ನೀಡಿದರೆ, ಶೋಕಾಸ್ ನೋಟಿಸನ್ನು ಕೂಡ ನೀಡಲಾಗಿದೆ ಅನ್ನೋಂಥ ಮಾಹಿತಿಗಳಿದೆ. ಸರಿಸುಮಾರು 114 ಶಾಲೆಗಳಲ್ಲಿ ಈಗಾಗಲೇ ಆ ನೋಟಿಸನ್ನು ಜಾರಿಗೊಳಿಸಲಾಗಿದೆ.
ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅದು ಎಲ್ಲರ ಸಮಸ್ಯೆ. ಒಂದು ಕಡೆ ವಿದ್ಯಾರ್ಥಿಗಳ ಸಮಸ್ಯೆ ಆದರೆ ವಿದ್ಯಾರ್ಥಿಗಳ ಪೋಷಕರಿಗೆ ಆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಆ ಒಂದು ಶುಲ್ಕವನ್ನು ಕಟ್ಟುವುದು ಬಹುತೇಕ ಪೋಷಕರು. ಅದೇ ರೀತಿ ವಿದ್ಯಾರ್ಥಿಗಳ ನೇರ ಸಮಸ್ಯೆ ಏನಂದರೆ ಪದವಿ, ಅದೇ ರೀತಿ ಉನ್ನತ ಶಿಕ್ಷಣ, ಅದು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಉನ್ನತ ಶಿಕ್ಷಣದಲ್ಲಿ ಇವಾಗ ಆನ್ಲೈನ್ ತರಗತಿಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಮಸ್ಯೆ, ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು. ಹಲೋ, ನಾವು ಒಂದು ಇಂಜಿನಿಯರಿಂಗ್ ಕಾಲೇಜಿಂದ ಮಾತಾಡುದು, ಸ್ಟೂಡೆಂಟ್. ಹೇಳಿ ಸರ್. ನಮ್ಗೆ ಅಂದ್ರೆ ಇಲ್ಲಿ ನಾವು ಇಲ್ಲಿ ಹಳ್ಳಿಯಲ್ಲಿ ಕಂತು ಒಂದು ಸ್ವಲ್ಪ ಸಹ ಸಿಗುದಿಲ್ಲ. ಹಾಗೆ ನಾವು ಎಲ್ಲರಿಗೂ ಸಹ ನೆಟ್ವರ್ಕ್ ಸಿಗ್ತದೆ ಅಂತ ಹೇಳಿ ನೆಟ್ವರ್ಕ್ ಸಿಗುದಿಲ್ಲ. ಮತ್ತೆ ನಮ್ಮ ಕಾಲೇಜಲ್ಲಿ 100% ವಿತ್ ಪ್ರೂಫ್ ಹೇಳ್ತೇನೆ, ನಮ್ಗೆ ಪೋಷಣೆ ಮಾಡ್ಲಿಲ್ಲ. ನಮ್ಗೆ ಪೋಷಣೆ ಮಾಡ್ಲಿಲ್ಲ. ಪೋಷಣೆ ಮಾಡದೆ ಹೇಗೆ ಪರೀಕ್ಷೆ ಹೇಗೆ ಇವರು ಇದು ಮಾಡ್ತಾರೆ ಅಂತ ಇವರು ಅಲ್ಲಿ ಅವರು ಹೇಳ್ತಿದ್ದಾರೆ 80% ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಇಲ್ಲಿ ಇವರು ಪ್ರೂಫ್ ಇಲ್ಲದೆ ಇವರ ಶಿಕ್ಷಣ ಮಂತ್ರಿ ಅವರು ಹೇಳಿದ ಹಾಗೆ ಅವರು ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಅಲ್ಲಿ ಮಾಡಿದ್ದೇವೆ ಹಾಗೆ ಹೀಗೆ ಅಂತ ಮಾಡಿದ್ದಾರೆ ಅಂತ. ಇಲ್ಲಿ ಸ್ಟೂಡೆಂಟ್ ಅವರಿಗೆ ನಾಲೆಜ್ ಇಲ್ಲದೆ ಹಲೋ ಏನಂತ ಹೇಳಿದ್ರು. ಹೇಳಿ ಸರ್, ಅರ್ಥ ಆಗಿಲ್ಲ. ಹಲೋ, ಬಹಳಷ್ಟು ಕರೆ ಮಾಡಿದವರಲ್ಲೇ ನೆಟ್ವರ್ಕ್ಗಳು ಸಮಸ್ಯೆ ಉಂಟು. ಹಾಗಾಗಿ ಆನ್ಲೈನ್ ತರಗತಿ ಹೇಗೆ ಮಾಡ್ತಾರೆ ಹೇಳಿ ಹೇಳಿ ಮಾತಾಡಿ. ಹಾಗೆ ಇವರು ಅನ್ವಿತ್ ಪಟೇಲ್ ಅವರು ಒಂದು ವಿದ್ಯಾರ್ಥಿಗಳಿಗೆ ಒಂದು ಇದು ಹುರಿದುಂಬಿಸ್ತಾ ಇದ್ದಾರೆ. ಅಂದ್ರೆ ಅವರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಅವರು 3-3.5 ತಿಂಗಳು ಬೇಕು. ಎಲ್ಲ ಸ್ಟೂಡೆಂಟ್ ನವರಿಗೆ ಆನ್ಲೈನ್ ಅಲ್ಲಿ ಕಲೀಲಿಕ್ಕೆ ಆಗ್ತದೆ ಅಂತ ನಾನು ಹೇಳುದಿಲ್ಲ. ಆನ್ಲೈನ್ ಅಲ್ಲಿ ಕಲೀಲಿಕ್ಕೆನೆ ಆಗುದಿಲ್ಲ ಅವರಿಗೆ ಕಾಲೇಜಲ್ಲಿ ಸರ್ನವ್ರದ್ದು ಡೌಟ್ ಹೇಳಿ ಹಾಗೆಲ್ಲ ಕಲ್ಸಿದ್ರೆ ಇವರು ಆನ್ಲೈನ್ ಅಲ್ಲಿ ನಾವು ಡೌಟ್ ಆಗುದಿಲ್ಲ. ಈಗ ನಮ್ಮ ಕಾಲೇಜ್ ಗೊತ್ತಾಯ್ತು ತಮ್ಮ ವಿಷಯ ಅರ್ಥ ಆಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಬಹಳಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ರೋಷನ್ ಸಿಕ್ವೇರ್ ಅವರು ಮಾತಾಡ್ತಾ ಇದ್ದಾರೆ, ಡೋಂಟ್ ಪ್ಲೇ ವಿತ್ ಸ್ಟೂಡೆಂಟ್ಸ್ ಲೈಫ್ ಅಂತ. ಅದೇ ರೀತಿ ಮಣಿಕಾಂತ್ ಪಲ್ಲೆಡ್ ಅವರು ಬರೀತಿದ್ದಾರೆ, ಸರ್ ಅವರು ಕೂಡ ಅದೇ ರೀತಿ ಡೋಂಟ್ ಪ್ಲೇ ವಿತ್ ಸ್ಟೂಡೆಂಟ್ಸ್ ಲೈಫ್ ಅಂತಲೇ ಹೇಳ್ತಾ ಇದ್ದಾರೆ. ನಾಲೆಜ್ ಇಸ್ ಇಂಪಾರ್ಟೆಂಟ್, ಎಕ್ಸಾಮ್ ಇಸ್ ನಾಟ್ ಮಚ್ ನೆಸೆಸರಿ ಇನ್ ದಿಸ್ ಕಂಡೀಷನ್ ಅಂತ ರಶು ಅವರು ಬರೀತಾ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ ಸರ್, ಹೇಳಿ. ಹಲೋ, ಹೇಳಿ ಸರ್. ಈ ಬಲವಂತದ ಶುಲ್ಕ ವಸೂಲಿ ಶಿಕ್ಷಣ ಸಂಸ್ಥೆ ಅವರಿಗೆ ಅನಿವಾರ್ಯ ಇರ್ಬೋದು, ಅದು ಬೇರೆ ಪ್ರಶ್ನೆ. ಯಾಕೆಂದ್ರೆ ಅವರು ಕೂಡ ಶಿಕ್ಷಕರಿಗೆ ವೇತನವನ್ನು ಕೊಡಬೇಕು ಅಥವಾ ಮೇಂಟೆನೆನ್ಸ್ ಅಂತ ನಾವು ಹೇಳ್ತೇವೆ, ಒಂದು ಶಿಕ್ಷಣ ಸಂಸ್ಥೆಯನ್ನ ಮೇಂಟೈನ್ ಮಾಡಲೇಬೇಕಾಗ್ತದೆ. ಆದರೆ ಈ ಸಂದರ್ಭದಲ್ಲಿ ಸರ್ಕಾರ ನಿರ್ದೇಶನ ನೀಡಿದೆ, ಯಾವುದೇ ಕಾರಣಕ್ಕೆ ಒತ್ತಾಯವನ್ನು ಮಾಡಬಾರ್ದು. ನಿಮ್ಮ ನಿಲುವೇನು ಸರ್? ಸರ್, ಇದಕ್ಕೆ ಸರ್ ಪ್ರಮೋಟ್ ಮಾಡ್ಲೇಬೇಕು ಸರ್. ಯಾಕಂದ್ರೆ ಈಗ VTU ಟಾಪರ್ಸ್ ಸರ್, ಏನ್ ಹೇಳ್ತೀನಿ, ನಮ್ದು ಚಿಕ್ಕಮಂಗ್ಳೂರು ಸರ್, ಚಿಕ್ಕಮಂಗ್ಳೂರು ಕಾಲೇಜ್ ಅಂತ ಸರ್. ಹಲೋ, ಹೇಳಿ ಹೇಳಿ ಸರ್. ಚಿಕ್ಕಮಂಗ್ಳೂರು ಸರ್ ನಮ್ದು AT ಕಾಲೇಜ್ ಸರ್. ಈಗ VTU ಟಾಪರ್ ಅಂತ ಏನಿದ್ದಾರೆ ಅವರೇ ಈ ಆನ್ಲೈನ್ ಕ್ಲಾಸಸ್ ಏನ್ ನಡೀತಾ ಇದೆ ಸರ್, ಅದು ಒಂದು ಚೂರು ಏನು ಅರ್ಥ ಆಗ್ತಿಲ್ಲ ಸರ್. ಅದ್ರಲ್ಲಿ ಇನ್ನು ಹೇಳ್ಬೇಕಂದ್ರೆ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಚೂರು ಆನ್ಲೈನ್ ಕ್ಲಾಸ್ ಇನ್ನು ಮಾಡೇ ಇಲ್ಲ ಸರ್. ಸರಿ ಸರಿ ಸರಿ, ಅದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ, ಮೆಕ್ಯಾನಿಕಲ್ ವಿದ್ಯಾರ್ಥಿ ಏನಂತ ಅರ್ಥ ಆಗ್ಲೇ ಹೇಳಿದ ಕ್ಲಾಸೇ ಮಾಡಿರಲ್ಲ ಎಲ್ಲರಿಗೆ. ಹಲೋ ಹಲೋ ಸರ್, ಈಗ ಅರ್ಥ ಆಗ್ತದೆ. ಹೇಳಿ ಹೇಳಿ ಹೇಳಿ, ಕೇಳಿಸ್ತದೆ. ಹಲೋ, ಕೇಳಿಸ್ತಿದ್ಯಾ ಸರ್? ಈಗ ಕೇಳಿಸ್ತದೆ, ಹೇಳಿ ಸರ್. ಈಗ ನಿಮ್ ಜೊತೆ ಮಾತಾಡಕ್ಕೆ ನನಗೆ ನೆಟ್ವರ್ಕ್ ಇಲ್ಲ ಸರ್. ಇನ್ನು ಆನ್ಲೈನ್ ಕ್ಲಾಸಸ್ ಅಲ್ಲಿ ಹೇಗೆ ಸರ್? ನಾವು ಹೇಳಿದ್ದೇವೆ. ಅದೇ ಸರ್, ಅಲ್ಲ ಸರ್, ಅವ್ರಿಗೆ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ. ಈಗ ತಾನೇ ಬ್ಯಾಕ್ ಒಬ್ರು ಮಾತಾಡಿದ್ ಕೇಳಿಸ್ಕೊಡೆ ಸರ್. ಅವ್ರು ಏನ್ ಸರ್ ಆತರ ಎಲ್ಲ ಹೇಳಿದ್ದಾರೆ, ನಮ್ ಕಷ್ಟ ಅರ್ಥ ಆಗಲ್ಲ ಸರ್ ಅವರಿಗೆ. ಹೇಳಿ, ನಿಮ್ಮ ವಿಚಾರ ಹೇಳಿ ಸರ್. ಅದು ಅವರ ಇನ್ನೊಬ್ಬರ ಅಭಿಪ್ರಾಯದ ಬಗ್ಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸುವುದು ಸರಿಯಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅವರ ವಿಚಾರ ಹೇಳಿದ್ದಾರೆ. ನಿಮ್ಮ ವಿಚಾರ ನೀವು ಹೇಳಿ ಸರ್, ಖಂಡಿತ ಅದಕ್ಕೆ ಮುಕ್ತ ಸ್ವಾತಂತ್ರ್ಯ. ಸರ್, ನಮ್ದು ಅದೇ ಸರ್ ಹೇಳಿದ್ನಲ್ಲ ಸರ್, ಈಗ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸರ್, ಒಂದು ಚೂರು ಆನ್ಲೈನ್ ಕ್ಲಾಸಸ್ ಆಗಿಲ್ಲ ಸರ್. ಅವ್ರು ಪಾಠನೇ ಮಾಡಿಲ್ಲ ಸರ್, ಒಂದು ಮಾಡ್ಯೂಲ್ ಮುಗ್ತಿಲ್ಲ ಸರ್. ನಾನ್ ವಿತ್ ಪ್ರೂಫ್ ಹೇಳ್ತೀನಿ ಸರ್. ಚಿಕ್ಕಮಂಗ್ಳೂರು AT ಕಾಲೇಜ್ ಸರ್, ವಿತ್ ಪ್ರೂಫ್ ಹೇಳ್ತೀನಿ, ಒಂದು ಮಾಡ್ಯೂಲ್ ಮಾಡಿಲ್ಲ ಸರ್ ಅವರು. ಈಗ ಆನ್ಲೈನ್ ಕ್ಲಾಸಸ್ ಅಂದ್ರೆ ಹೇಗೆ ಸರ್? ಮತ್ತೆ ಜುಲೈ 16 ಏನೋ ಎಕ್ಸಾಮ್ ಅಂತ ಬೇರೆ ಪೇಪರ್ ಅಲ್ಲಿ ನೋಡಿದೆ ಸರ್ ಅವ್ರದ್ದು, ಅಶ್ವಥ್ ನಾರಾಯಣ್ ಸರ್ ಇಂದ ಹೇಳಿದಕ್ಕೆ. ಖಂಡಿತ ನಾವು ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋಂಥ ನಿರೀಕ್ಷೆ ಖಂಡಿತವಾಗಿಯೂ ಇದೆ. ವಿದ್ಯಾರ್ಥಿಗಳ ಒಂದು ಕ್ಷೇಮ, ಅದರ ಜೊತೆಯಲ್ಲಿ ಭವಿಷ್ಯ ಎರಡನ್ನ
ದೃಷ್ಟಿಯಲ್ಲಿ ಇಟ್ಕೊಂಡು ಕ್ರಮವನ್ನು ಕೈಗೊಳ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆಗಲೇ ಹೇಳಿದಾಗೆ ಕೆಲವರಿಗೆ ಆನ್ಲೈನ್ ಕ್ಲಾಸೇ ಆಗಿಲ್ಲ, ಅವರು ಹೇಗೆ ಎಕ್ಸಾಮ್ ಬರೆಯುವುದಂತ ಸರ್ಕಾರ ಒಂದು ಸ್ಟೂಡೆಂಟ್ಸ್ಗಳ ಒಂದು ಅಭಿಪ್ರಾಯ ಕೇಳಬೇಕು. ಅದು ಕಾಲೇಜ್ಗಳ ಅಭಿಪ್ರಾಯ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಬಹಳಷ್ಟು ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು. ಸರ್ ನಾನು ಹಲೋ ಹೇಳಿ. ಹಲೋ ಹೇಳಿ ಸರ್. ಸರಿ, ಭಾಳಷ್ಟು ಜನರು ಮತ್ತೆ ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ. ಬಹುಶಃ ಈ ಒಂದು ನೇರ ಪ್ರಸಾರದಲ್ಲಿ ಅಲ್ಲದೆ ಇದ್ದರೂ ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಏನು ವಿಚಾರ ಇದೆ ಅದನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ನಮ್ಮ ಟಿವಿ ಖಂಡಿತವಾಗಿಯೂ ಮಾಡ್ತದೆ ಅನ್ನುವಂಥ ವಿಚಾರವನ್ನು ಮತ್ತೊಮ್ಮೆ ತಮಗೆ ಹೇಳ್ತಾ ಇದ್ದೇನೆ. ಅದೇ ರೀತಿ ಪ್ರದೀಪ್ ಕಂಟಿ, ಆನ್ಲೈನ್ ಕ್ಲಾಸಸ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಅಸ್, ವಿ ಆರ್ ಸ್ಟೇಯಿಂಗ್ ಎಟ್ ರೂರಲ್ ಪ್ಲೇಸಸ್. ಅದು ಗಂಭೀರವಾದಂಥ ವಿಷಯ. ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಅದು ಮತ್ತೊಂದು ಕರೆ ಇದೆ. ನಮಸ್ತೆ. ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು. ಹಲೋ ಹಲೋ ಹೇಳಿ ಸರ್. ಕೇಳ್ತದಾ? ಈಗ ಕೇಳಿಸ್ತಾ ಇದೆ, ಹೇಳಿ. ಫಸ್ಟ್ ಆಫ್ ಆಲ್ ಏನಂದ್ರೆ ಸರ್, ನಮ್ಮದು ಈಗ ಅವರು ಹೇಳಿದ್ದಾರೆ ಅಂದ್ರೆ 80% ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಹೇಳ್ಬೇಕಂದ್ರೆ ನಮ್ಗೆ ಒಂದು 20% ಕೂಡ ಕರೆಕ್ಟ್ ಆಗ್ಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು VTU ಯಾವಾಗ ಸ್ಟಾರ್ಟ್ ಆಗಿದ್ದಂತ. ಮತ್ತೆ ಏನಂದ್ರೆ ಇಂಟರ್ನೆಟ್ ಕೂಡ ಅಷ್ಟೇ ಆಕ್ಸೆಸ್ ಏನೂ ಇಲ್ಲ ನಮಗೆ. ಮತ್ತೆ ಮೋಸ್ಟ್ ಆಫ್ ದಿ ಪೋರ್ಷನ್ ಎಲ್ಲ ನಮ್ಮದು ಈಗ ಇರುದಂದ್ರೆ, ಈಗ ನೀವೇ ನೋಡ್ಬೋದು ಸಿಲೆಬಸ್, ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಇರುದು. ಈಗ ಥಿಯರಿ ಅಂದ್ರೆ ನಾವು ಸೆಲ್ಫ್ ಸ್ಟಡಿ ಮಾಡ್ಬೋದು, ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಮಾಡುದು ನೀವು ಸ್ವಲ್ಪ ಗಮನ ಕೊಡ್ಬೇಕಿದು. ಮತ್ತೆ ನಿಮ್ಗೆ ಗೊತ್ತುಂಟು ಅಷ್ಟೇ. ಸರಿ, ಧನ್ಯವಾದಗಳು. ಅದರ ಮಧ್ಯೆ ಪ್ರದೀಪ್ ಅವರು ಒಂದು ಮಾತನ್ನ ಅಲ್ಲಿ ಹೇಳ್ತಾ ಇದ್ರು. ಸೊ ನಿಮಗೆ ಅದೇ ರೀತಿ VTU ಅನ್ನು ಮಾತ್ರ ಪ್ರಮೋಟ್ ಮಾಡೋ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬತೀಶ್ ಅಲಕ್ಕೆ ಮಜಲ್. VTU ಅಲ್ಲ, ಎಲ್ಲ ಡಿಗ್ರಿ, ಹೈಯೆಸ್ಟ್ ಯಾವ ಡಿಗ್ರಿಗೂ ಯಾವ ಪದವಿ ಪೂರ್ವಕ್ಕೂ ಕೋರ್ಷನ್ ಕಂಪ್ಲೀಟ್ ಆಗಲಿಲ್ಲ, ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಹಾಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್. ಸೊ ಎಲ್ಲರ ವಿದ್ಯಾರ್ಥಿಗಳು ಅದೇ ಒಂದು ಹೇಳ್ತಿದ್ದಾರೆ. ಅಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಹೇಳಿದ್ದಾರೆ 27 ತಾರೀಕಿಗೆ ಎಕ್ಸಾಮ್ ಮಾಡ್ತಿದ್ದಾರೆ ಅಂತ. ಅವರು ಫೀಸ್ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ, ಎಕ್ಸಾಮ್ ಫೀಸ್ ಈಗ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ಡಿಪ್ಲೊಮಾದವರಿಗೆ ಸಹ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಸೊ ಅವರಿದ್ದು ಅನೌನ್ಸ್ ಆದ ತಕ್ಷಣ ಈಗ ನಮ್ದು 1 ತಾರೀಕಿಗೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಏನಂತ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ನಮಗೂ ಇನ್ನೂ ದೊರಕಿಲ್ಲ. ಅದೇ ಮತ್ತೆ ಪ್ರದೀಪ್ ಅವರು ಮಾತನ್ನ ಹೇಳಿದ್ರೆ, ಈ ಚುನಾವಣೆಯ ಸಂದರ್ಭದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ತಗೊಳ್ತಾರೆ, ಈ ವಿಷಯದಲ್ಲಿ ಯಾಕೆ ಗ್ರೌಂಡ್ ರಿಪೋರ್ಟ್ ತಗೊಳ್ತಾ ಇಲ್ಲ ಅನ್ನೋದು ಅಲ್ಲ. ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ, ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಮಾಹಿತಿಯನ್ನು ಕೊಡುವಾಗ ಕರೆಕ್ಟ್ ಆಗಿ ಕೊಡ್ಬೇಕು. ಅವರು ಕೊಡುದು ವಿಸಿಗಳಿಗೆ ಅವರು ಕೊಡುವ ಮಾಹಿತಿ ಕರೆಕ್ಟ್ ಆಗಿದ್ರೆ ಎಲ್ಲ ಇಂಥ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಅವರು ನಮ್ಮ ಕಾಲೇಜ್ ಮೇಲೆ ಬರ್ಲಿ, ಇವರ ಕಾಲೇಜಿಗಿಂತ ನಮ್ಮ ಕಾಲೇಜ್ ಮೇಲೆ ಬರ್ಲಿ ಅಂತ ಹೇಳಿ ಇಂಥ ಸಮಸ್ಯೆ ಬಂದಿದೆ. ನಿಜವಾಗಿಯೂ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಸ್ಯೆಗೆ ಮೇನ್ ಕಾರಣ ಕಾಲೇಜಿಂದ ಆದದ್ದು ಇಂಥ ಸಮಸ್ಯೆ. ಕಾಲೇಜ್ ಹೆಸರು ಹೇಳೋದು ಮುಖ್ಯ ಅಲ್ಲ, ಸೂಕ್ತ ಅಲ್ಲ, ಮುಖ್ಯವೂ ಅಲ್ಲ. ಅದೇ ಈಗ ಮೊದಲನೇದಾಗಿ ಕಾಲೇಜಿನವರು ನಾವು ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದಾರೆ ಸರ್ಕಾರದವರು. ಹಾಗೆ ಇನ್ನು ಎಷ್ಟೋ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬರಬೇಕು. ಅವರಿಗೆ ಯಾರಿಗೆ ಸೋಂಕಿತರಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಬಂದು ಇಲ್ಲಿ ಎಷ್ಟು ಸೋಂಕಿತರಾಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನ ಅದಕ್ಕೆ ಅವರನ್ನು ಕ್ವಾರಂಟೈನ್ ಅಲ್ಲಿ ಇಡುವುದರ ಬಗ್ಗೆ ಏನು ವಿಚಾರ ಇಲ್ಲ. ಸರ್ಕಾರ ಇದರ ಬಗ್ಗೆ ಗಮನ ಇಲ್ಲ. ಗೊತ್ತಿಲ್ಲದೆ ಅನೇಕ ಜನ ಬಂದಿದ್ದಾರೆ. ಮೊದಲನೇದಾಗಿ ಗೊತ್ತಿದ್ದು ಬಂದದ್ದು ಬೇರೆ, ಗೊತ್ತಿಲ್ಲದೆ ಬಂದವರು ಎಷ್ಟೋ ಜನ ಇದ್ದಾರೆ. ಅವರು ಕ್ವಾರಂಟೈನ್ ಅಲ್ಲಿ ಇಲ್ಲ ಅಂತವರಿಗೆ ಏನ್ ಮಾಡೋದು? ಕೆಲವು ವಿದ್ಯಾಸಂಸ್ಥೆಗಳು ಹೇಳ್ತಿದ್ರೆ ಮಕ್ಕಳು ಬನ್ನಿ ಎಲ್ಲಿಂದ ಸ್ವಲ್ಪ ಹೊರ ರಾಜ್ಯದಿಂದ ಬನ್ನಿ. ನೇಪಾಳಿನ ಒಬ್ಬ ಹುಡುಗ ನನಗೆ ಪರಿಚಯದವ ಇದ್ದಾನೆ. ಅವ ನೇಪಾಳಿಂದ ಇಲ್ಲಿ ಬರುವುದು ಹೇಗೆ ಈಗ ಈ ಸಂದರ್ಭದಲ್ಲಿ? ಅವ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತಿದ್ದಾನೆ. ಅವ ಹೇಳ್ತಾನೆ ನಂಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವ ಬರ್ಬೇಕಾದ್ರೂ ಇಲ್ಲಿಂದ ಈಗ ದುಬೈ ಹೋಗಿ ಅಲ್ಲಿಂದ ಫ್ಲೈಟ್ ಇಟ್ಕೊಂಡು ಬರ್ಬೇಕಂತೆ. ಈಗ ಇರುವ ಪರಿಸ್ಥಿತಿ ಅವನಿಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬಂದಾಗಿದೆ, ಬಿಡ್ತಾ ಇಲ್ಲ. ಇದು ನೇಷನಲ್ ವೈಡ್ ಮಾತ್ರ ಫ್ಲೈಟ್ ಇದೆ ನಮ್ಮ ಕಂಟ್ರಿ. ಅದೇ ಈಗ ಇಂಥ ಸಮಸ್ಯೆ ಇರುವಾಗ ನಮ್ಮ ಸರ್ಕಾರ ಒಂದು ಕರೆಕ್ಟ್ ಆದ ಕ್ರಮ ತಗೊಳ್ಬೇಕಲ್ಲ. ಸುಮ್ಮನೆ ಅವರಿಗೆ ಮನಸ್ಸಿಗೆ ಬಂದಾಗೆ ರಿಪೋರ್ಟ್ ಕೊಟ್ರೆ ವಿದ್ಯಾರ್ಥಿಗಳ ವಿಷಯದ ಬಗ್ಗೆ 300ಕ್ಕೂ ಹೆಚ್ಚು ಕಮೆಂಟ್ಸ್ಗಳು ಈಗಾಗಲೇ ಬಂದಿದೆ, ಮೆಸೇಜ್ಗಳು ಬರ್ತದೆ. ಎಲ್ಲವನ್ನು ಓದೋಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಲ್ಲ. ಅಬೂಬಕರ್ ಉಬರ್ ಅವರು ಬರೀತಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಆನ್ಲೈನ್ ಕ್ಲಾಸಿಗೆ ಸೂಕ್ತ ಅಲ್ಲ. ಇನ್ನೂ ಸ್ವಲ್ಪ ದಿನ ಕಾದು ಪರಿಸ್ಥಿತಿ ಹತೋಟಿಗೆ ಬಂದ ನಂತರವೇ ಶಾಲೆ ಕಾಲೇಜುಗಳನ್ನ ತೆರೆಯುವುದು ಒಳ್ಳೆಯದು. ಅದೇ ದಿನದಿಂದ ದಿನಕ್ಕೆ ಕೇಸ್ ಜಾಸ್ತಿ ಆಗ್ತಾ ಉಂಟು. ಸೊ ಅದು ನೋಡ್ಬೇಕಾಗ್ತದೆ. ಕೇಸ್ ಜಾಸ್ತಿ ಆಗುವಾಗ ವಿದ್ಯಾರ್ಥಿಗಳನ್ನು
ಕರೆಯುವುದು ಕರೆಕ್ಟ್ ಅಲ್ಲ. ನಮ್ಮ ಒಂದು ಕಾಲೇಜ್ ಅಂದ್ರೆ ಈಗ ಕೇರಳದ ವಿದ್ಯಾರ್ಥಿಗಳಿದ್ದಾರೆ, ಅವ್ರು ಇಲ್ಲಿ ಬರ್ಬೇಕಾದ್ರೆ ಕೇರಳದಿಂದ ಸ್ಟೇಟ್ ಔಟ್ ಆಫ್ ಸ್ಟೇಟ್, ಸೊ ಅವ್ರು ಬರ್ಬೇಕಾದ್ರೆ 15 days ಕ್ವಾರಂಟೈನ್ ಬೇಕೇ ಬೇಕು ಹೊರ ರಾಜ್ಯದಿಂದ ಬರುವಾಗ. ಅಂತವರಿಗೆ ಡೈಲಿ ಹೋಗಿ ಬರುವವರಿಗೆ ಏನ್ ಮಾಡ್ತಾರೆ ಇವರು, ಒಂದ್ ದಿವಸ ಬಂದು 15 ದಿವಸ ರಜೆ ಕೊಟ್ಟು ಪುನಃ ನೆಕ್ಸ್ಟ್ 15 ದಿವಸ ಆದ್ಮೇಲೆ ಬರ್ಲಿಕ್ಕೆ ಹೇಳ್ತಾರಾ? ಇಂಥದ್ದೆಲ್ಲ ಉಂಟು ಸಮಸ್ಯೆ. ಇದನ್ನೆಲ್ಲ ಯಾರು ಮಾತಾಡ್ತಾ ಇಲ್ಲ, ಯಾಕೆಂತ ಹೇಳುದು. ಸರ್ಕಾರ ಇದರ ಬಗ್ಗೆ ಗಮನ ತಗೊಳ್ತಾ ಇಲ್ಲ, ವಿದ್ಯಾರ್ಥಿಗಳ ಬಗ್ಗೆ ಗಮನನೇ ತಗೊಳ್ತಿಲ್ಲ. ಖಂಡಿತ. ಅದೇ ರೀತಿ ಕಾಲೇಜ್ ಡೋಂಟ್ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್ ಟು ಕಂಡಕ್ಟ್ ಆನ್ಲೈನ್ ಕ್ಲಾಸಸ್ ಅಂತ ಆಕಾಶ್ ಗಣಿಯಾರ್ ಅವರು ಬರೀತಾ ಇದ್ದಾರೆ. ಕೆಲವು ಕಾಲೇಜುಗಳಲ್ಲಂತ ವ್ಯವಸ್ಥೆಗಳು ಇಲ್ಲದೇ ಇದ್ರೆ ಲೆಕ್ಚರ್ಸ್ ನವರಿಗೂ ಸಮಸ್ಯೆ ಇರ್ತದೆ. ಅವ್ರ ಮನೆಯಲ್ಲಿದ್ದಾಗ ಆನ್ಲೈನ್ ಕ್ಲಾಸ್ ತೆಗೊಳ್ತಾರೆ, ಅವರಿಗೆ ಮಕ್ಕಳಿರ್ಬಹುದು ಚಿಕ್ಕ ಚಿಕ್ಕ, ಅವರ ನಡುವಲ್ಲಿ ಕ್ಲಾಸಸ್ ತೆಗೆಯುವುದಂದ್ರೆ ಕೆಲವು ವಿದ್ಯಾಸಂಸ್ಥೆಯಲ್ಲಿ ಇನ್ನು ಲೆಕ್ಚರ್ಸ್ ನವರಿಗೆ ಸಂಬಳ ಕೊಡ್ಲಿಲ್ಲ, ಅದ್ರ ಸಮಸ್ಯೆ ಉಂಟು. ಅವ್ರು ಕೆಲವು ಕಾಲೇಜಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಸಂಬಳ ಆಗ್ಲಿಲ್ಲ ಅದಕ್ಕೆ ನಾವು ಕ್ಲಾಸ್ ತೆಗಿಯಲ್ಲ ಅಂತ ಹೇಳಿದ್ದಾರೆ ಲೆಕ್ಚರ್ಸ್ ನವರು. ಅಂತ ಸಮಸ್ಯೆ ಉಂಟು, ನನ್ನ ಹತ್ರ ಪ್ರೂಫ್ ಉಂಟು ಎಲ್ಲ. ಅಂತವರಿಗೆ ಏನ್ ಮಾಡ್ತಾರೆ, ಈಗ 80% ಪೋಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು, ಬಟ್ ಇಲ್ಲಿ ಕ್ಲಾಸೇ ಆಗಿಲ್ಲ, ಅಂತವರಿಗೆ ಏನ್ ಕ್ರಮ ತಗೊಳ್ತಾರೆ? ಬಹುಶಃ ವೆಂಕಟೇಶ್ ಅನ್ನೋರು ಬರೀತಾ ಇದ್ದಾರೆ, ಎಲ್ಲ ಆನ್ಲೈನ್ ಮಾಡುದಾದ್ರೆ ಯಾಕೆ ಶಾಲೆ ಕಾಲೇಜ್ಗಳು ಯಾಕೆ ಬೇಕು, ಸೆಲ್ಫ್ ಸ್ಟಡಿ. ಈಗ ಬೈಜೂಸ್ ಅಂತ ಒಂದು ಆ್ಯಪ್ ಉಂಟು, ಅದರಲ್ಲಿ ಮನೆಯಲ್ಲೇ ಕುತ್ಕೊಂಡು ಕಲಿಬಹುದು ಅಂತ ವ್ಯವಸ್ಥೆ ಮಾಡ್ಲಿ ಅಲ್ಲ. ಸರ್, ಅದರ ಮಧ್ಯೆ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ನಮಸ್ಕಾರ. ಮೈಸೂರಿಂದ. ಹೇಳಿ ಸರ್, ಹೇಳಿ, ಮಾತಾಡಿ ಸರ್. ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಕ್ ಬಂದೆ ಸರ್. ಸರ್, ನಮ್ಮ ಕಾಲೇಜಲ್ಲಿ ಕಾಲೇಜ್ ಸ್ಟಾರ್ಟ್ ಆಗಿದ್ದು ನಮ್ ಸೆಕೆಂಡ್ ಸೆಮ್ ಫೆಬ್ರವರಿ 14ಗೆ ಸರ್. ಸರ್, ಲಾಕ್ ಡೌನ್ ಆಗಿದ್ದು ಯಾವತ್ತು ಸರ್? ಮಾರ್ಚ್ 14ಗೆ. ಸರಿ, ಸರ್ ಇಷ್ಟರಲ್ಲಿ ಅಲ್ಲ 14ಗೆ ಕಾಲೇಜ್ ಬಂದ್ ಮಾಡಿದ್ದಾರೆ. ಸರಿ ಸರಿ. ಸರ್, ಲಾಕ್ ಡೌನ್ ಸ್ಟಾರ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮಾರ್ಚ್ 14. ಸರ್, ನಮ್ ಮಾರ್ಚ್ 14ಗೆ ಕಾಲೇಜ್ನ ಕ್ಲೋಸ್ ಮಾಡಿದ್ದಾರೆ. ಇಷ್ಟರಲ್ಲಿ 79% ಸಿಲೆಬಸ್ ಹೇಗೆ ಸರ್ ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗುತ್ತೆ? ಸರಿ. ಸರ್, ಬಹುಶಃ ಅವರಿಗೆ ತಪ್ಪು ಮಾಹಿತಿ ಹೋಗಿದೆ ಅಂತ ಹೇಳ್ಬೋದಾ ಸರ್? ಕಾಲೇಜ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಕಾಲೇಜ್ ಅವರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಸರ್. ಸರ್, ನಾವು ಕಾಲೇಜ್ ಫ್ಯಾಕಲ್ಟೀಸ್ಗೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಕಣ್ರಪ್ಪ, ನೀವು ವಿಡಿಯೋಸ್ ನೋಡ್ಕೊಂಡು ಕಲಿಬೇಕು ಅಷ್ಟೇ, ನಮ್ಗೆ ವಿಡಿಯೋ ಇಂದ ಆದೇಶ ಬಂದಿದೆ, ನೀವು ಮಾಡ್ಲೇಬೇಕು ಅಂತ ನಮ್ಗೆ ಧಮಕಿ ಹಾಕ್ತಾರೆ ಸರ್. ಸರ್, ನಾವು ಅನ್ವಿತ್ ಯಾರೋ ಈಗ ಹಿಂದೆ ಫೋನ್ ಮಾಡಿದ್ರು, ಅನ್ವಿತ್ ಪಾಟೀಲ್ ಅವ್ರ ಮೇಲೆ ಬೇಸರ ಪಡಿಸ್ತಾ ಇದ್ರು ಸರ್. ಸರ್, ಯಾವ್ದು ಅವ್ರು ಮಾಡಿರೋದಲ್ಲ ಸರ್, ಟ್ವಿಟ್ ಎಲ್ಲ ವಿದ್ಯಾರ್ಥಿ ಮೇರೆಗೆ ಮಾಡಿರೋದು. ನಾವ್ ಏನ್ ರಿಕ್ವೆಸ್ಟ್ ಕಳ್ಸಿದೀವಿ, ಏನ್ ಮೆಸೇಜ್ ಫಾರ್ವರ್ಡ್ ಮಾಡಿದೀವಿ, ಅವರು ಅದನ್ನ ಟ್ವೀಟ್ ಮಾಡಿರೋದು. ಅವ್ರ ಮೇಲೆ ಯಾಕೆ ಸರ್ ಸುಳ್ಳು ಹೇಳ್ತಾರೆ ಅವರು? ಇಲ್ಲ, ಅದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಷ್ಟೇ, ಆರೋಪ ಮಾಡ್ತಾ ಇಲ್ಲ ಅಥವಾ ಅವರು ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತಿದ್ರೆ. ಪ್ರಮೋಟ್ ಮಾಡೋದು, ಎಲ್ಲರನ್ನೂ ಪ್ರಮೋಟ್ ಮಾಡೋದು ಎಷ್ಟು ಸೂಕ್ತ ಅಂತ ಪ್ರಶ್ನೆ ನಾವು ಎತ್ತಿದ್ದು. ನೋಡೋಣ, ಖಂಡಿತ ಈ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ಖಂಡಿತವಾಗಿ ತರ್ತೇವೆ. ಧನ್ಯವಾದಗಳು ಸರ್. ವೀಕ್ಷಕರೇ, ತಾವು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಬೋದು. ಕರೆ ಮಾಡಿ 4111 ಅದೇ ರೀತಿ ನಾಲೆಜ್ ಇಂಪಾರ್ಟೆಂಟ್ ಆರ್ ಎಕ್ಸಾಮ್ ಇಂಪಾರ್ಟೆಂಟಾ ಕೇಳಿ ಸರ್ ಅಂತ ಕೇಳ್ತಿದ್ದಾರೆ. ಸಾತ್ವಿಕ್ HM. ನಿಜವಾಗಿಯೂ ನಾಲೆಜ್ ಇಂಪಾರ್ಟೆಂಟ್, ಯಾಕಂದ್ರೆ ನಾಲೆಜ್ ಇಲ್ಲ ಅದೇನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಸರ್ಕಾರದ ಪ್ರಕಾರ ಈಗ ನಾಲೆಜ್ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಎಕ್ಸಾಮ್ ಮಾಡಿ ಅಂತ ತಲೆ ತಿಂತಿದ್ದಾರೆ. ಎಕ್ಸಾಮ್ ಮಾಡ್ಲಿಕ್ಕೆ ಏನ್ ಮಾಡಿದಾರೆ ಅಂತ ಬೇಕಲ್ಲ, ಪೋಷಣೆ ಆಗ್ಲಿಲ್ಲದೆ ಎಕ್ಸಾಮ್ ಹೇಗ್ ಮಾಡೋದು? ಸರ್ಕಾರಕ್ಕೆ ಅದ್ಯಾಕೆ ಕಾಣ್ತಾ ಇಲ್ಲ? ರಾಹುಲ್ ಅವರು ಇನ್ನೊಂದು ಮೆಸೇಜ್ ಏನಾಗ್ತಿದ್ದಾರೆ ಸರ್, ನಾಟ್ ಓನ್ಲಿ ರೂರಲ್ ಪ್ಲೇಸಸ್ ಹ್ಯಾವ್ ನೆಟ್ವರ್ಕ್ ಪ್ರಾಬ್ಲಮ್, ಸಮ್ಟೈಮ್ಸ್ ಇನ್ ಸಿಟಿ ಆಲ್ಸೋ. ಹೌದು, ನಗರದಲ್ಲಿ ಉಂಟು, ಸಮಸ್ಯೆ ಆಗ್ತಾ ಉಂಟು. ಯಾಕಂದ್ರೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ ಸರ್, ಯಾರು ಮಾತಾಡ್ತಿದ್ರಿ? ಹಲೋ, ಯಾರು ಮಾತಾಡ್ತಿದ್ರಿ ಸರ್? ಹೇಳಿ. ಶರುಣ್. ಟಿವಿ ಶರುಣ್ ಅಂತ. ಹೇಳಿ, ಮಾತಾಡಿ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಹಲೋ, ಹೇಳಿ ಸರ್, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಹಲೋ ಸರ್, ನಮ್ದಂದ್ರೆ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸರ್. ಅದ್ರಲ್ಲಿ ಡ್ರಾಯಿಂಗ್ ಸಬ್ಜೆಕ್ಟ್ ಎಲ್ಲ ಉಂಟು, ಕ್ಯಾಡ್ ಎಲ್ಲ, ಅದಕ್ಕೆಲ್ಲ ಅದು ಕಷ್ಟ ಆಗ್ತದೆ ಸರ್, ಅದು ಆನ್ಲೈನ್ ಅಲ್ಲೆಲ್ಲ. ಸರಿ, ಕಷ್ಟ ಆಗ್ತದೆ ಅಂತ ತಾವು ಹೇಳ್ತಿದ್ದೀರಿ ಆನ್ಲೈನ್ ಪಾಠದಿಂದ? ಹೌದು ಸರ್. ಸರಿ 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 ಸರಿ. ಮತ್ತೆ ಹೌದು ಸರ್, ಕಷ್ಟ ಆಗ್ತದೆ ನಮ್ಗೆ ಆನ್ಲೈನ್ ಕ್ಲಾಸಸ್. ಸರಿ ಸರಿ ಸರಿ.
ನೋಡೋಣ, ನಾವು ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ನೋವಿನ ಧ್ವನಿ ಏನಿದೆ ಅದನ್ನ ನಮ್ಮ ಆಳುವ ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನ ಖಂಡಿತವಾಗಿಯೂ ಮಾಡ್ತೇವೆ. ಈ ಕಾರ್ಯಕ್ರಮ ನೋಡ್ಬೋದವರು ಅಥವಾ ಅವರ ಗಮನಕ್ಕೆ ನಾವು ತರ್ತೇವೆ, ಅಷ್ಟೊಂದು ಭರವಸೆ. ಅನ್ವಿತ್ ಅಣ್ಣ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಮಾಡ್ಬೇಕಲ್ಲ, ವಿದ್ಯಾರ್ಥಿಗಳ ಧ್ವನಿ ಮುಟ್ಬೇಕಲ್ಲ, ಯಾರು ಮಾತಾಡ್ತಿಲ್ಲ ವಿದ್ಯಾರ್ಥಿಗಳ ಪರವಾಗಿ. ಸರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹಳಷ್ಟು ಜನ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಿದ್ದಾರೆ. ಆಲ್ ಪ್ರಾಬ್ಲಮ್ಸ್ ಆರ್ ಬಿಕಾಸ್ ಆಫ್ ಕಾಲೇಜ್ ಲೈಸ್ ಅಂತ. ಕಾಲೇಜ್ ಸುಳ್ಳು ಹೇಳ್ತಾರೆ, ಕಾಲೇಜಿಂದ ಸುಳ್ಳು, ಕಾಲೇಜ್ ಅವರು ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ನಿಜವಾಗಿ ಇರೋದು. ಯಾಕೆ ಕಾಲೇಜ್ನವರು ಸರಿಯಾದ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ? ಅವರಿಗೆ ಅವರ ಸ್ಟ್ಯಾಂಡರ್ಡ್ ಬೇಕಲ್ಲ, ಅದೇ ಪ್ರಾಬ್ಲಮ್. ರೆಪ್ಯುಟೇಷನ್. ಎಕ್ಸಾಮಿನೇಷನ್ ಕೊಟ್ಟರು ಕೂಡ ವಿದ್ಯಾರ್ಥಿಗಳು ಅದನ್ನು ಬರೆದ್ರೆ, ಇನ್ನು ಫೇಲ್ ಆದ್ರೆ ಅವ್ರೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರು ಹೊಣೆ? ಸರ್ಕಾರ. ಅದ್ರ ಹೊಣೆ ಸರ್ಕಾರ ತಗೊಳ್ಬೇಕಾಗ್ತದೆ. ಕಾಲೇಜ್ ಏನ್ ಹೇಳ್ತಾರೆ, ನಮ್ಗಾಗಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಸಂಬಂಧವಿಲ್ಲ ಅಂತ ಹೇಳ್ತಾರೆ. ಸರಿ, ಈಗ ಈ ಸಮಸ್ಯೆಗೆ ಪರಿಹಾರ ಅಂತ ಬೇಕಾಗ್ತದೆ. ಏನು ಒಂದು ಪರ್ಯಾಯನ ನಾವು ಕಲ್ಪಿಸಬಹುದು? ಅದೇ ನಾವೀಗ ಪ್ರಮೋಟ್ ಮಾಡಿದ್ರೇನು, ಹೈಯೆಸ್ಟ್ ವಿದ್ಯಾರ್ಥಿಗಳು ಕೇಳ್ತಿದ್ರೆ ನಮ್ಮನ್ನು ಪ್ರಮೋಟ್ ಮಾಡಿ ಅಂತ. ಪ್ರಮೋಟ್ ಮಾಡಿದ್ ಒಂದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ಇಂಥ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ಕಾಲೇಜ್ ಹೊರತುಪಡಿಸಿ ಅದು ಅಂತಿಮ ಅಂತ ನನ್ಗೆ ಅನಿಸ್ತಾ ಇದೆ. ಲಾಸ್ಟ್ ರಿಸಲ್ಟ್ ಅಂತ ಹೇಳ್ತೇವೆ ನಾವು. ಹೌದು, ಅದು ಲಾಸ್ಟ್ ರಿಸಲ್ಟ್ ಕನ್ಫರ್ಮ್. ಅದ್ರ ನಂತರ ಅದೇ 3 ತಿಂಗಳು ಟೈಮ್. ಲಾಕ್ಡೌನ್ ಆದ್ಮೇಲೆ ನಮ್ಗೆ ಲಾಕ್ಡೌನ್ ಆಗುವುದಂತ ಇಲ್ಲ. ಈಗ ಮೊನ್ನೆ ಇನ್ನು 15 ದಿನಗಳ ಕಾಲಾವಕಾಶ ಬೇಕಂತ ಹೇಳಿದ್ದಾರೆ. ಒಂದು ಮಾಹಿತಿ ಬಂದಿದೆ, ಜೂನ್ 15 ತನಕ ಒಂದು ಲಾಕ್ಡೌನ್ ಇನ್ನು ಮುಂದುವರಿಯುವ ಸಾಧ್ಯತೆಯೂ ಇದೆ, ಜಾಸ್ತಿ ಇದೆ, ಹೇಳಲಿಕ್ಕಾಗಲ್ಲ. ಅದ್ರ ಸಂದರ್ಭದಲ್ಲಿ ಈಗ 3 ತಿಂಗಳು ಕಾಲೇಜ್ ತೆಗೆದ್ರು, ಯಾವಾಗ ತೆಗೆಯುವುದು? ಇವರಿಗೆ ಆಗಸ್ಟ್ ಅಲ್ಲಿ ಇನ್ನೊಂದು ರೀಸೆಮಿಸ್ಟರ್ ಸ್ಟಾರ್ಟ್ ಆಗ್ಬೇಕಂತೆ. ಸೊ ಅದಕ್ಕಿಂತ ಮುಂಚೆ ಎಕ್ಸಾಮ್ ಮಾಡಿ ಮುಗಿಸ್ಬೇಕು. ಹೇಗ್ ಮಾಡ್ತಾರೆ? ಈಗಾಗಲೇ ಇವತ್ತು ಕೂಡ 11 ಕೇಸ್ ಇದೆ ದಕ್ಷಿಣ ಕನ್ನಡದಲ್ಲಿ. ಈ ನಡುವೆ ಹೇಗೆ ಮಾಡ್ತಾರೆ ಎಕ್ಸಾಮ್? ಈ ನಡೆ ಹೇಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ? ಬಹುಶಃ ಪರೀಕ್ಷೆಯನ್ನು ಕೂಡ ಆನ್ಲೈನ್ ಅಲ್ಲಿ ಮಾಡುವ ಸಾಧ್ಯತೆ ಇಲ್ಲ. ಆನ್ಲೈನ್ ಅಲ್ಲಿ ಇಂಟರ್ನಲ್ಸ್ ಮಾಡಿದ್ದಾರೆ, ಎಕ್ಸ್ಟರ್ನಲ್ಸ್ ಅನ್ನು ಆನ್ಲೈನ್ ಅಲ್ಲಿ ಮಾಡಿದ್ರೆ ಸಮಸ್ಯೆ ಆಗ್ತದೆ. ನೆಟ್ವರ್ಕ್ ಇಲ್ಲದ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಕ್ಕಾಗಲ್ಲ. ಸೊ ಅವ್ರೇನ್ ಇಂಟರ್ನಲ್ ಏನ್ ಮಾಡಿದ್ರು? ಇಂಟರ್ನಲ್ ಬರೀಲೇ ಇಲ್ಲ ವಿದ್ಯಾರ್ಥಿಗಳು. ಕೆಲವರಿಗೆ ಹೈಯೆಸ್ಟ್ 50% ಆಫ್ ದ ಸ್ಟೂಡೆಂಟ್ ಇಂಟರ್ನಲ್ಲೇ ಬರೀಲಿಲ್ಲ. ಅವ್ರು ಹೇಳ್ತಾರೆ, ಅಣ್ಣ ನಮ್ಗೆ ಸಮಸ್ಯೆ ಆಗ್ತಾ ಉಂಟು, ನೆಟ್ವರ್ಕ್ ಇಲ್ಲ. ಅದ್ರಲ್ಲೂ ದಬ್ಬಾಳಿಕೆ ಮಾಡ್ತಾರೆ. ನೀವು ಇಂಟರ್ನಲ್ ಬರಲಿಲ್ಲ ಆದ್ರೆ 1 ಗಂಟೆಯಲ್ಲಿ ಸೆಂಡ್ ಮಾಡ್ಬೇಕಂತೆ ಅವರಿಗೆ. 1 ಗಂಟೆಯಲ್ಲಿ ಬರ್ದು ಫೋಟೋ ತೆಗೆದು ಅವ್ರಿಗೆ ಕಳಿಸ್ಬೇಕು ನಾವು. ನಿಜವಾಗಿ ನೋಡಿಯೇ ಬರುದು, ಯಾರು ನೋಡದೆ ಬರೀ ಸಮಯ ಇಲ್ಲ. ಅದೇ ಹೇಗೆ ಕಳಿಸೋದು? ಅದೇ ಸಮಸ್ಯೆ. ಬಹುಶಃ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಹಲೋ ಹಲೋ, ನಾಗರಾಜ್ ಸರ್. ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಮಾತಾಡಿ ಸರ್. ಸರ್ ನಾಗರಾಜ್ ಬಂದು. ಎಂತ? ನಾಗರಾಜ್ ಬಂದು ಸರ್. ನಾಗೇಶ್. ಸರ್ ಅನ್ವಿತ್ ಅಣ್ಣ ನಮಸ್ಕಾರ. ನಮಸ್ಕಾರ. ನಿತೇಶ್ ಅಣ್ಣ ನಮಸ್ಕಾರ. ಅನ್ವಿತ್ ನಮಸ್ಕಾರ. ನಮಸ್ಕಾರ. ಪಾತಿಲ್ಲ ಪಲ್ಲೆ. ಅನ್ವಿತ್ ಮಂತ್ದಿನ ಪೂರ ರೀತಿಯ ಪ್ರಯತ್ನ ಎಲ್ಲ ಐಕೊಂಜಿ ಹಾಡ್ ನೋಡು. ಆರು ಸ್ಟೂಡೆಂಟ್ಸ್ ಮಸ್ತ್ ಪ್ರಾಬ್ಲಮ್ಸ್ ಅರಂಜಿ ಹೆಲ್ಪ್ ಅಪ್ ಲೆಕ್ಕ ಸೊಲ್ಯೂಷನ್ ನಾಡೊಂದು ಉಳ್ಳೀರು. ಕೆಲವು ರೀತಿ ಕೆಲವು ದಕ್ಲೆಗ ಅವು ಆಂದ್ ಇಪ್ಪಂದು ಪಂಡ ಇದು ಕಡೊಂದು ಜನ ಪಂಡ ಅವು ಆರ್ನ ಡಿಸೈನ್ ಯಾರನ್ನ ಹಿಡ್ದಾರ ಆಂಡೆ ಒತ್ತೊನ್ವೆ ಆಂಡೆಲ್ಲ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅರ್ಥ ಮಾಡ್ತಾ ಫೀಸ್ ಕಟ್ಟಲ್ಲ ಆದಿಪ್ಪು ಅದನ್ನ ಎಕ್ಸಾಮ್ ದೇಶ ಎಲ್ಲ ಆದಿಪ್ಪು ಮಕ್ಕಳು ಕಾಲೇಜ್ ರೀತಿ ಗವರ್ಮೆಂಟ್ ಒಂಜಿಲ್ಲ ಕಾಲೇಜ್ ಓಪನ್ ಮಂತಿರಲ್ಲ ಆ ರೀತಿ ಮಕ್ಕಳು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಆಪನು ಸರ್. ಅವು ಬಂಗಾನೆ ಒಂಜಿ ವೇಳೆ ಒರಿಯ ಗೆಂಜ ಅದನ್ನ ಆಂಡಲ್ಲ ಐನು ಅಕಲ್ನ ಪ್ಯಾರೆಂಟ್ಸ್ ರೆಡಿ ಇದ್ದೀವಿ ಅಕಲ್ನ ಜೋಕಲಿನ ಕಳೆ ಅಂದ್ರೆ ಆಯ್ತು ಬುಕ್ಕದ ಎಂಕುಲ್ಲ ದಾಂಡ ಆತು ಎಂಕಲ್ ರೆಡಿ ಇದ್ದ ಓದು ಎಂಕ್ಲೆದ ಇನ್ನು ಮೇಲ್ಗೆ ಎಂಕಲ ಮೇಲೆ ಗೋಯ್ತು ಬಂದು ಎಂಕಲ ರೆಡಿ ಇದ್ದ. ಸೊ ಯಾನ್ಕೇನು ದಾದಪ್ಪ ಅಂಡ ವಾರ್ಮೆಂಟ್ ಒಂಜಿ ಎಡ್ಡೆ ಡಿಸಿಷನ್ ತಗೊಂಡು ಎಕ್ಸಾಮ್ ಮನ್ಪಾಡು ಎಂಕಲ್ ಬರ್ಚಿ ಬಂದು ಮಲ್ಪಾಡು ಅಂಡ ಒಂಜಿ ಮೂಜಿ ತಿಂಗಳು ಕಾಲೇಜ್ ಪೋರ್ಷನ್ಸ್ ಮಲ್ಪಾಡು ಕೊಡಾರ ಅಂಚಲ ಆಪುಜಿಂದ ಅಕ್ಲೆಗ ಆಪುಜಿ ಪಂಡ ಮಂತ್ ಕೊಡಾಡ್ದು ಇಂದು ಎಂಕಲ್ ಕೇನು ಸರಿನಾ ಸೊಲ್ಮೇಲು ಇರ ವಿಚಾರ ಅರ್ಥ ಆಡೆ ಬಹಳಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಿದ್ದಾರೆ. ಒಬ್ರು ಹೇಳ್ತಾರೆ, ಸುಜನ್ ಹೇಳ್ತಾರೆ ಪ್ರಮೋಷನ್ ಅಂದ್ರೆ ಮಾಸ್ ಪ್ರಮೋಷನ್ ಅಲ್ಲ ಇಂಟರ್ನಲ್ಸ್ ನ ಮೇಲೆ ಪ್ರಮೋಷನ್ ಮಾಡಿ ತಾವಾಗಿ ಹೇಳಿದ್ರಿ. ಕೆಲವರು ಇಂಟರ್ನಲ್ಸ್ ಬರೀಲೇ ಇಲ್ಲ, ಅವರ ನಿಮ್ಮ ಪ್ರಶ್ನೆ ಬರ್ತದೆ. ಇನ್ನೊಬ್ರು ಆಕಾಶ್ ಅಂತ ಹೇಳಿದ್ರೆ ಐ ಲಿವ್ ಇನ್ ರೆಡ್ ಝೋನ್, ವಾಟ್ ಶುಡ್ ಐ ಡೂ ಅಂತ.
ಅಂತ ಸಮಸ್ಯೆ ಹಲವಾರು ಉಂಟು. ಅಂದ್ರೆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇದ್ದವರು ತುಂಬಾ ಜನ ಇದ್ದಾರೆ. ಅವರಿಗೆ ಈಗ ಎಕ್ಸಾಮ್ ಬರ್ಲಿಕ್ಕೆ ಬನ್ನಿ ಅಂತ ಹೇಳ್ತಾರೆ. ಸರಿಯಾಗಿ ಅಲ್ಲ, ಜೂನ್ 1ನೇ ತಾರೀಕು ಕೆಲವು ಕಾಲೇಜಲ್ಲಿ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಸರ್ಕಾರದ ಗಮನಕ್ಕೆ ಬಂದಿದೆ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅದ್ರ PDF ರಿಲೀಸ್ ಮಾಡಿದ್ದಾರೆ ಅವರು, 1 ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಅಂತ. ಅದು ಕಾಲೇಜ್ಗೆ ಬಂದು ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇದ್ದವರು ಕಾಲೇಜ್ಗೆ ಹೇಗೆ ಬರುವುದು? ಈಗ ಬಸ್ ಇಲ್ಲ, ಫಸ್ಟ್ ಆಫ್ ಆಲ್ ಹೇಗ್ ಬರುದು ಅವರು? ಅದರ ಬಗ್ಗೆ ಏನು ಕ್ರಮ ತಗೊಳ್ತಾ ಇಲ್ಲ. ಅದು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರ ಆಗಿರ್ಬೋದು, ಯಾವ್ದು ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಅದರ ಮಧ್ಯೆ ಇನ್ನೊಬ್ರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರದ ಗಮನ ವಿದ್ಯಾರ್ಥಿಗಳ ಮೇಲೆಲ್ಲ, ವಿದ್ಯಾರ್ಥಿಗಳು ಕೊಡುವಂತಹ ಪರೀಕ್ಷೆಯ ಫೀಸ್ನ ಮೇಲೆ. ಮತ್ತೊಂದು ಕರೆ ಅಲ್ಲಿ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಮಧುಕರ್ ಅಂತ, ಬೀದರಿಂದ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಮಾತಾಡಿ ಸರ್. ಸರ್, ಇವಾಗ ಇವರು ನೆಕ್ಸ್ಟ್ ಮಂತ್ ಎಕ್ಸಾಮ್ ಇಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸರಿ. ನಮ್ಗೆ ಸಿಲೆಬಸ್ ಮುಗ್ದಿಲ್ಲ, 79% ಸಿಲೆಬಸ್ ಮುಗ್ದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ, ಹೌದು. ಬಟ್ ಎಕ್ಸಾಕ್ಟ್ಲಿ ಸಿಲೆಬಸ್ ಅಷ್ಟು ಮುಗ್ದಿಲ್ಲ ಸರ್. ಮತ್ತೆ ಎರಡನೇ ಮಾತು ಸರ್, ಇವಾಗ ಅವರಿಗೆ ಎಕ್ಸಾಮ್ ಇಂಪಾರ್ಟೆಂಟ್ ಇದ್ರೆ ಓಕೆ, ಅವ್ರು ಕಾಲೇಜ್ ಓಪನ್ ಮಾಡ್ಬೇಕು, ನಮ್ಗೆ ನಮ್ ಜೀವ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ನಾವು ಕಾಲೇಜ್ ಪ್ರೆಸೆಂಟ್ ಆಗ್ತೀವಿ, ಅವಾಗ ಎಕ್ಸಾಮ್ ಇಡ್ಲಿ ಸರ್. ಸರ್, ಇದು ಬಹುತೇಕ ಎಲ್ಲ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ಆಗ್ತಾ ಇದೆ. ಈಗ ಮಾರ್ಚ್ 14 ನಿಂದ ಕಾಲೇಜ್ ಎಲ್ಲ ಕ್ಲೋಸ್ ಇದೆ ಸರ್. ಅವ್ರು ಅಂತ ಇದಾರೆ 79% ಸಿಲೆಬಸ್ ಈಗ ಮುಗ್ದಿದೆ ಅಂತ. ಇವಾಗ ಸರ್ ಮ್ಯಾಥ್ಸ್ ನಲ್ಲಿ ಇಷ್ಟು ಬಿಗ್ ಪ್ರಾಬ್ಲಮ್ಸ್ ಇರುತ್ತೆ ಸರ್. M2 M3 ನಲ್ಲಿ 3 ಪೇಜಸ್ ಪ್ರಾಬ್ಲಮ್ ಇರುತ್ತೆ ಸರ್. ಆ ಪ್ರಾಬ್ಲಮ್ಸ್ ಎಲ್ಲ ಸರ್ ಡೈರೆಕ್ಟ್ ಮೊಬೈಲ್ ನೋಡಿ ನಮ್ಗೆ ಗೊತ್ತಾಗುತ್ತಾ ಸರ್ ಅದು? ಎರಡನೇ ಮಾತು ಸರ್, ಇಫ್ ಅವರಿಗೆ ಎಕ್ಸಾಮ್ ಇಂಪಾರ್ಟೆಂಟ್ ಇದ್ರೆ ಓಕೆ ಸರ್, ಇವಾಗ ನಮ್ದು ಕಾಲೇಜ್ ಎಲ್ಲ ಓಪನ್ ಮಾಡ್ಬೇಕು. ಇಫ್ ಅಸೆಂಬ್ಲಿ ಅಂಡ್ ಎಲ್ಲ ಕ್ಲೋಸ್ ಇದೆ ಸರ್, ಇವಾಗ ಓನ್ಲಿ ಕಾಲೇಜಸ್ ಓಪನ್ ಮಾಡಿ ಎಕ್ಸಾಮ್ ಇಡಬೇಕು ಸರ್. ಅವ್ರು ಅದು ಬೇಕೇ ಅಂದ್ರೆ ಅವರು. ಸರಿ ಸರಿ. ಅಲ್ಲ, ಅದರ ಬಗ್ಗೆ ಕೂಡ ಕೆಲವರು ವಿದ್ಯಾರ್ಥಿಗಳು ಬಹುಶಃ ಹೇಳಿದ್ದಾರೆ ತಮ್ಮ ಅನಿಸಿಕೆಗಳನ್ನ. ನಾನು ರೆಡ್ ಝೋನ್ ಅಲ್ಲಿ ಇದ್ದೇನೆ, ನಾನೇನ್ ಮಾಡ್ಬೇಕು, ಅವ್ರು ಹೇಗೆ ಬರುದು ಕಾಲೇಜಿಗೆ? ಹೌದು ಸರ್, ಇವಾಗ ನಮ್ಮ ಫ್ರೆಂಡ್ಸ್ ನೇಪಾಳದಿಂದ ಇದ್ದಾರೆ, ಇಬ್ಬರು ಮೂವರು. ಇವಾಗ ಅವರು ಅವಾಗ್ಲೇ ನೇಪಾಳ ಹೋಗಿದ್ದಾರೆ. ಇವಾಗ ಬಾರ್ಡರ್ನು ಬಂದ್ ಆಗಿದೆ ಸರ್. ಇವಾಗ ಅವರು ಹೇಗೆ ಬರಬೇಕು? ಖಂಡಿತ ಖಂಡಿತ ಈ ಎಲ್ಲ 2-3 ಸಮಸ್ಯೆಗಳಿದೆ. ಸರ್ತಿ ನಂಗೆ ಕಾಲ್ ಮಾಡಿದ್ರು, ಇಲ್ಲಿ ನಮ್ಮ ಹತ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಕಾಲೇಜ್ ನಲ್ಲಿ ಏನಾಗ್ತಾ ಇದೆ, ಇವಾಗ ಆನ್ಲೈನ್ ನಲ್ಲಿ ಸೆಮಿನಾರ್ಸ್ ರಿಪೋರ್ಟ್ಸ್ ಎಲ್ಲ ಕೊಡ್ಬೇಕಾಗ್ತಾ ಇದೆ ಸರ್ ನಮಗೆ. ಓಕೆ, ನಾವು ಇವಾಗ ಲ್ಯಾಪ್ಟಾಪ್ ನನ್ನ ಹತ್ರ ಇದೆ, ಇವಾಗ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರೋಲ್ಲ ಸರ್. ಅವ್ರ ಪ್ರಾಜೆಕ್ಟ್ ಹೇಗೆ ಮಾಡ್ಬೇಕು, ರಿಪೋರ್ಟ್ ಹೇಗೆ ರೆಡಿ ಮಾಡ್ಬೇಕು? ಸೊ ವಿ ಆರ್ ಫೇಸಿಂಗ್ ಮಚ್ ಪ್ರಾಬ್ಲಮ್ ಸರ್. ಇವಾಗ ಇಫ್ ಎಕ್ಸಾಮ್ ಇಸ್ ಇಂಪಾರ್ಟೆಂಟ್, ಅವಾಗ ಎಕ್ಸಾಮ್ ಇಂಪಾರ್ಟೆಂಟ್ ಆದ್ರೆ ಆಮೇಲೆ ಅವರು 2 ಮಂತ್ಸ್ ಇನ್ನ ಕಾಲೇಜ್ ಇಡ್ಲಿ ಸರ್. ವರ್ಕಿಂಗ್ ನೆಕ್ಸ್ಟ್ ಸೆಮಿಸ್ಟರ್ 2 ತಿಂಗಳ ಮುಂಚೆ ಹೋಗ್ಲಿ ಸರ್. ಸಡನ್ಲಿ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇಟ್ರೆ ನಾವು ಹೇಗೆ ಫೇಸ್ ಮಾಡ್ಬೇಕು? ಬಿಕಾಸ್ ಕಾಲೇಜು 2 ಮಂತ್ಸ್ ಎಕ್ಸಾಕ್ಟ್ ವರ್ಕಿಂಗ್ ಆಗಿಲ್ಲ ಸರ್. ಸರಿ 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 ಸರಿ. ಹೌದು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬೀದರ್ನಿಂದ ಕರೆ ಮಾಡಿದ್ದೀರಿ. ಅದೇ ರೀತಿ ಪೃಥ್ವಿ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈವನ್ ಮಹಾರಾಷ್ಟ್ರ ಗವರ್ಮೆಂಟ್ ರೂಲಿಂಗ್ ಬೈ ಶಿವಸೇನಾ ಗವರ್ಮೆಂಟ್ ಕ್ಯಾನ್ ಈಸಿಲಿ ಕನ್ವೆ ದ ಸಿಚುವೇಶನ್ ಟು BJP ಸೆಂಟ್ರಲ್ ಗವರ್ಮೆಂಟ್. ವೈ ಕಾಂಟ್ ಅವರ್ BJP ಗವರ್ಮೆಂಟ್ ಟು ಡೂ ದ ಸೇಮ್ ಅಂತ. ಅದೇ ಎರಡು ಕಡೆ ಬಿಜೆಪಿ ಸರ್ಕಾರ, ಗೋವಾದಲ್ಲೂ ಬಿಜೆಪಿ, ಮಹಾರಾಷ್ಟ್ರದಲ್ಲೂ ಬಿಜೆಪಿ, ಕರ್ನಾಟಕದಲ್ಲೂ ಬಿಜೆಪಿ. ಅದೇ ಎಲ್ಲರೂ ಅದೇ ಕೇಳ್ತಿದ್ದಾರೆ, ಅಲ್ಲಿ ಮಾಡಿದ್ದಾರೆ ಇಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಎಲ್ಲರ ಅಭಿಪ್ರಾಯನೂ ಅದೇ. ಒಂದ್ ಕಾಲೇಜಲ್ಲಿ ಏನಾಗಿದೆ ಅಂದ್ರೆ M2 ಮ್ಯಾಥ್ಸ್ ಸಬ್ಜೆಕ್ಟ್ 2 ಮಾಡ್ಯೂಲ್ ಅನ್ನು 2 ಗಂಟೆಯಲ್ಲಿ ಮುಗಿಸಿದ್ದಾರೆ ಆನ್ಲೈನ್ ಅಲ್ಲಿ, ಖಾಲಿ PDF ಹಾಕಿದ್ದು. ಏನ್ ಯೂಸ್ ಅದ್ರಲ್ಲಿ? ಏನ್ ಯೂಸೇ ಇಲ್ಲ. M2 ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಸಬ್ಜೆಕ್ಟ್, ಯಾಕಂದ್ರೆ ಅದೊಂದು ಘಟ್ಟ ಅಂತ ಹೇಳ್ಬೋದು ಇಂಜಿನಿಯರಿಂಗ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ. ಆ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಬೇಕಂದ್ರೆ ಅಷ್ಟು ಕಷ್ಟ ಪಡ್ಬೇಕು. ಅದನ್ನು ಇವರು ಅಷ್ಟು ಈಸಿಯಾಗಿ ಮಾಡಿದ್ರಂದ್ರೆ ವಿದ್ಯಾರ್ಥಿಗಳ ಮೇಲೆ, ಅದು ವಿದ್ಯಾರ್ಥಿಗಳು ಹೇಗೆ ಎಕ್ಸಾಮ್ ಬರಿಬಹುದು ಅದನ್ನು ಒಮ್ಮೆ ಅದ್ರ ಬಗ್ಗೆ ನೋಡ್ಬೇಕಾಗ್ತದೆ. ಇನ್ನು ಕ್ಲಾಸಲ್ಲಿ ಕಲಿಸಿದ ಪಾಠನೇ ಅರ್ಥ ಆಗಲ್ಲ, ಡೌಟ್ಸ್ ಕೇಳ್ತಾರೆ, ಕ್ಲಾಸ್ ಆದ್ಮೇಲೆ ಡೌಟ್ಸ್ ಕೇಳ್ತಾರೆ. ಇನ್ನು ಕೆಲವರು ಟ್ಯೂಷನ್ಗೆ ಹೋಗ್ತಾರೆ. ಇನ್ನು ಆನ್ಲೈನ್ ಕ್ಲಾಸ್ ಹೇಗೆ ಅರ್ಥ ಆಗುತ್ತೆ ಅಂತ. ಅದು ಸ್ಟೂಡೆಂಟ್ಸ್ ಮನೆಯಲ್ಲೇ ಇರಬೇಕು, ಯಾವುದು ಕೋರ್ಸ್ ಮಾಡಂಗಿಲ್ಲ. ಹಾಗೆ ಸರ್ಕಾರ ಇದರೊಂದು ಗಮನ ತಗೊಳ್ಬೇಕು. ಅಂದ್ರೆ ಒಂದು ನಿಮ್ದೆಲ್ಲ ಬೇಡಿಕೆ ಒಂದು ಪ್ರಮೋಟ್ ಅಥವಾ 3 ತಿಂಗಳು ಟೈಮ್ ಕೊಟ್ಟು ನಮ್ಗೆ ಕಾಲೇಜ್ ಮಾಡಿ ಮತ್ತೆ ಎಕ್ಸಾಮ್ ಮಾಡ್ಲಿ. ಎಕ್ಸಾಮ್ ಬರೀತೇವೆ, ಯಾರು ಬರೆಯಲ್ಲ ಅಂತ ಹೇಳಲ್ಲ. ನಮ್ಗೆ ಎಕ್ಸಾಮ್ ಬರೀಕೆ ಓಕೆ, ನಾವು ರೆಡಿ ಇದ್ದೇವೆ. ಆದ್ರೆ ಶೈಕ್ಷಣಿಕ ವರ್ಷದಲ್ಲಿ ವ್ಯತ್ಯಾಸ, ಅದೇ ವ್ಯತ್ಯಾಸ ಬರ್ತದೆ. ಅದಕ್ಕೋಸ್ಕರ ಇರೋದಂದ್ರೆ ಏನ್ ಮಾಡುದು ಅಂತ ಪ್ರಶ್ನೆ ಕೂಡ ಬರ್ತದೆ. ಅದೇ ಅದ್ರ ಬಗ್ಗೆ ಪ್ರಶ್ನೆ ಅವ್ರು ಕೇಳ್ತಾರೆ. ಬಟ್ ಈಗ ಈ ಟೈಮಲ್ಲಿ ಎಕ್ಸಾಮ್ ಮಾಡಿದ್ರೆ ಹೆಂಗೆ ಎಲ್ಲ ವಿದ್ಯಾರ್ಥಿಗಳು ಬರೀಬಹುದಾ? ಮೊದಲಿನ ಅದು ತಿಳ್ಕೊಳ್ಬೇಕಲ್ಲ ಅವರು. ಎಲ್ಲ ವಿದ್ಯಾರ್ಥಿಗಳಿಗೆ ಮುಟ್ಟಿದ, ಆನ್ಲೈನ್ ಮಾಡಿದ ಪಾಠ ಅರ್ಥ ಆಗಿದ? ಕಾಲೇಜಲ್ಲಿ ಕೇಳ್ತಾರೆ. ಇಂಟರ್ನಲ್ಸ್ ಬರೆಯುವಾಗ ನಾವು ಕಾಲೇಜಲ್ಲಿ ಆಚೆ ಈಚೆ ಲೆಕ್ಚರ್ಸ್ ಓಡಾಡ್ತಾ
ಇರ್ತದೆ. ಈಗ ಆನ್ಲೈನ್ ಅಲ್ಲಿ ಇಂಟರ್ನಲ್ ಮಾಡಿದ್ದಾರೆ, ಮುಗಿಸಿದ್ದಾರೆ. ಆಫ್ಲೈನ್ ಈಗ ಸೆಮ್ ಎಕ್ಸಾಮ್ ಆನ್ಲೈನ್ ಅಲ್ಲಿ ಮಾಡಿ ಅಂತ ಕೆಲವರು ಕೇಳಿದ್ದಾರೆ. ಅದು ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲರೂ ಬರಿಬೇಕಲ್ಲ ಎಕ್ಸಾಮ್. ಸುಮ್ನೆ ಒಂದು 50% ವಿದ್ಯಾರ್ಥಿಗಳು ಬರ್ತಾರೆ, ಇನ್ನು 50% ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ರೆ ಆಗ್ತದೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ಮಾಡಿದ್ರೆ. ಅಂತ ಸಮಸ್ಯೆಗಳು ಉಂಟು ತುಂಬಾ. ಅದೇ ರೀತಿ ಧನುಷ್ ಗೌಡ ಅವರು ಬರೀತಿದ್ದಾರೆ, ಇನ್ ಮೈ ಒಪಿನಿಯನ್ ದೇ ಆರ್ ಫೋರ್ಸಿಂಗ್ ಟು ರೈಟ್ ಎಕ್ಸಾಮ್ ಓನ್ಲಿ ಬಿಕಾಸ್ ಟು ಕಲೆಕ್ಟ್ ಮನಿ ಥ್ರೂ ಇಟ್. ಒಂದು ಉದ್ದೇಶ ಅದು ಅಂತ ಅವರು ತಿಳ್ಕೊಂಡಿದ್ದಾರೆ. ಸರ್ಕಾರ ನಾವು ಹೇಳ್ಬೋದಾದ್ರೆ ಸರ್ಕಾರಕ್ಕೂ ಕೂಡ ಬಹಳಷ್ಟು ವಿಚಾರಗಳಿರ್ತೇವೆ. ಕೊರೋನಾ ಎಲ್ಲ ಕ್ಷೇತ್ರದಲ್ಲಿ ಒಂದು ಸಂಕಷ್ಟಕ್ಕೆ ತಂದೊಡ್ಡಿರುವುದರಿಂದ ಜನರನ್ನ, ಆ ಎಲ್ಲ ಕ್ಷೇತ್ರಗಳ ಜನರಿಗೆ ಸಾಂತ್ವನ ನೀಡಬೇಕು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಒಂದು ಅಧ್ವಾನಗಳು, ಒಂದು ಮಾತನ್ನು ನಾವು ಗಮನಿಸಬೇಕು, ಕೊರೋನಾ ಇದು ಪ್ರಥಮ ಬಾರಿಗೆ ಬಂದಿರುವಂತಹ ಅನುಭವ ಇಲ್ಲ. ಏನ್ ಮಾಡಬೇಕು, ಹೇಗೆ ಇದಕ್ಕೆ ಪರಿಹಾರ? ಮೆಡಿಸಿನ್ ಇಲ್ಲ, ಸ್ವಲ್ಪ ಸಮಯ ಹೋಗ್ಬಹುದು. ಇದಕ್ಕೆ ಪರಿಹಾರ ಆನ್ಲೈನ್ ಕ್ಲಾಸ್ ಹೇಗೆ ಮಾಡಿದ್ರೆ ಸೂಕ್ತ ಅಂತ ಬಹುಶಃ ಅದರ ಬಗ್ಗೆ ಚಿಂತನೆ ಆಗ್ಬೇಕಾಗಿದೆ. ಈ ವರ್ಷಕ್ಕೆ ಏನ್ ಮಾಡೋದು ಅಂತ ಪ್ರಶ್ನೆ ಬಹುಶಃ ಅಷ್ಟೇ. ಅದೇ ಎಲ್ಲರದ್ದು ಪ್ರಶ್ನೆ ಅದೇ ಆಗಿದೆ. ಈ ವರ್ಷ ಎಲ್ಲರ ಅಭಿಪ್ರಾಯ ಪ್ರಮೋಟ್ ಮಾಡಿ ಅಂತಾನೆ ಉಂಟು. ಯಾಕಂದ್ರೆ ಕಾಲೇಜಲ್ಲಿ ಹೋಗಿ ಈಗ ಕಲಿಲಿಕ್ಕೆ ಆಗಲ್ಲ, ಆನ್ಲೈನ್ ಅಲ್ಲಿ ಎಲ್ಲರಿಗೆ ಪಾಠ ಮಾಡಲಿಲ್ಲ. ಇಂಥ ಸಿಚುವೇಶನ್ ಇರುವಾಗ ಆಪ್ಷನ್ ಇರೋದು ಒಂದಲ್ವಾ, ಪ್ರಮೋಟ್ ಮಾಡಿ ಅಂತ. ಬೇರೆ ಯಾವ ಆಪ್ಷನ್ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳು. ಅಲ್ಲದೆ ಈಗ ವಿದ್ಯಾರ್ಥಿಗಳು ಬೇರೆ ಕಡೆಯಿಂದ ಬರಬೇಕಾದ್ರೆ ಅವರ ಕೆಲವು ಸಮಸ್ಯೆಗಳಿರುತ್ತೆ. ಅವರಿಗೆ ಆನ್ ಟೈಮ್ ಬರ್ಲಿಕ್ಕೆ ಆಗುದಿಲ್ಲ. ಈಗ 15 ದಿನಕ್ಕಿಂತ ಮುಂಚೆ ಬರ್ರಿ ಅಂತ ಹೇಳ್ತಾರೆ. ಆ 15 ದಿನ ಈಗ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಒಂದು 5 ದಿನ ಬರ್ಲಿಕ್ಕೆ ಆಗ್ಲಿಲ್ಲ, ಇಲ್ಲದೆ ಟ್ರಾವೆಲ್ ಇರುತ್ತೆ, ಏನಾದ್ರೂ ಸಮಸ್ಯೆ ಆಯ್ತು, ಆಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಅವರ ಭವಿಷ್ಯ ಹೋಯ್ತಾ? ಅಲ್ಲ, ಈಗ ಒಂದು ಎಕ್ಸಾಮ್ ಬರಿಲ್ಲ ಆದ್ರೆ, ಒಂದು ಫೇಲ್ ಆದ್ರೂ ಸಬ್ಜೆಕ್ಟ್ ಒಂದು ವರ್ಷ ಕಾಯ್ಬೇಕವ ಇನ್ನೊಮ್ಮೆ ಬರಿಬೇಕಾದ್ರೆ. ಈಗ ಹೈಯೆಸ್ಟ್ ವಿದ್ಯಾರ್ಥಿಗಳು ಏನಾಗಿದೆ ಅಂದ್ರೆ, ನಮ್ದು ಏನಾಗಿದೆ ಅಂತ ವಿಟಿಯು ಅಲ್ಲಿ ಎಕ್ಸಾಮ್ ಬರ್ದಿದ್ದೇವೆ ಲಾಸ್ಟ್ ಟೈಮ್. ಈಗ ಬ್ಯಾಕ್ ಇದ್ದವರಿದ್ದು ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ ಮೊನ್ನೆ, ಅದು ಇನ್ನೂ ಏನಿಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅದ್ರಲ್ಲಿ ಈಗ 4 ಫೇಲ್ ಆದವರು ಇದ್ದಾರೆ. ಪುಣ್ಯಶ್ರೀ ಅವರು ಬರೀತಿದ್ದಾರೆ, ಯೂನಿವರ್ಸಿಟಿ ಇಸ್ ಟೆಲ್ಲಿಂಗ್ ಲೈಸ್ ಅಂತ ಸುಳ್ಳು ಹೇಳ್ತಾರೆ. ಅದೌದು, ನಿಜವಾದ ಏನಾಗ್ತದೆ ಅಂತ ಅರ್ಥ ಆಗ್ತಾ ಇಲ್ಲ, ಯಾರಿಗೂ ಏನು ಅರ್ಥ ಆಗ್ತಾ ಇಲ್ಲ ಇದ್ರ ಬಗ್ಗೆ. ಬ್ಯಾಕ್ ಇದ್ದಾರೆ, ಇನ್ನು ಬರೆದ ಮೇಲೆ ಬ್ಯಾಕ್ ಆದ್ರೆ ಇಯರ್ ಔಟ್ ಆಗ್ತಾರೆ. ಒಂದು ವರ್ಷ. ಶಶಾಂಕ್ ಅವರು ಬರ್ತಾ ಇದ್ದಾರೆ, ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಆರ್ ಪ್ರೆಷರ್ಡ್, ಈವನ್ ಪೇರೆಂಟ್ಸ್ ಆರ್ ಪ್ರೆಷರ್ಡ್ ಲಾಟ್, ದೇ ಆರ್ ಟೆನ್ಸ್ಡ್ ಅ ಲಾಟ್. ವಿದ್ಯಾರ್ಥಿಗಳ ಪೋಷಕರಿಗೆ, ಹೆತ್ತವರಿಗೆ ಅವರಿಗಿಂತ ಹೆಚ್ಚಾಗಿ ಈ ಒಂದು ಚಿಂತೆ ಇರ್ತದೆ, ಏನ್ ಮಾಡಬೇಕು ಮಕ್ಕಳ ಭವಿಷ್ಯ. ಸರಿ, ನಾವು ಮುಂದೆ ಏನ್ ಮಾಡಬಹುದು ಅಂತ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬರ್ತಾ ಇದೆ. ನಮ್ಮ ಅಭಿಪ್ರಾಯ ಅದೇ, ಒಂದೇ ನಾನು ಹೇಳಿದಾಗೆ ಪ್ರಮೋಟ್ ಮಾಡಬೇಕು. ಇಲ್ಲದಿದ್ರೆ 3 ತಿಂಗಳು ಅವಧಿ ಕೊಡ್ಲಿ, ಮಕ್ಕಳಿಗೆ ಕ್ಲಾಸ್ ಮಾಡ್ಲಿ. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಆಗದ ಮಕ್ಕಳು ತುಂಬಾ ಜನ ಇದ್ದಾರೆ. ಸೊ ಅವರಿಗೆ ಒಂದು ಆನ್ಲೈನ್ ಅಲ್ಲಿ ಕಾಲೇಜಲ್ಲಿ ಕ್ಲಾಸ್ ಮಾಡಿ 3 ತಿಂಗಳು ಕಂಪ್ಲೀಟ್ ಮಾಡಿ ಪೋರ್ಷನ್ಸ್ ಆದ್ಮೇಲೆ ಎಕ್ಸಾಮ್ ಮಾಡ್ಲಿ. ಇಲ್ಲದ್ರೆ ಕಷ್ಟ ಅಲ್ವಾ, ಹೇಗ್ ಬರೆಯೋದು ಅವ್ರ ಎಕ್ಸಾಮ್ ಬರೆಯಕ್ ಆಗಲ್ಲ, ಬರ್ದ್ರು ಫೇಲ್ ಆಗ್ತಾರೆ. ಆಗ ಏನ್ ಮಾಡೋದು? ಅಂದ್ರೆ 3 ತಿಂಗಳು ಆಫ್ಲೈನ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬೋದು. ಬಹುತೇಕ ಜನ ತಮ್ಮ ಮೆಸೇಜ್ಗಳಲ್ಲಿ ಕೂಡ ಅದನ್ನೇ ಹೇಳ್ತಿದ್ದಾರೆ, 3 ತಿಂಗಳು ಆಫ್ಲೈನ್ ಕ್ಲಾಸ್ ಮಾಡಿ ಆ ಬಳಿಕ ಪರೀಕ್ಷೆಯನ್ನು ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಬಹುಶಃ ಸರ್ಕಾರ ಅದರ ಬಗ್ಗೆ ಕೂಡ ಯೋಚನೆಯನ್ನು ಮಾಡಬಹುದು ಅಂತ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಾವು ಇನ್ನೊಂದು ವಿಚಾರವನ್ನು ನಾವು ಇವತ್ತು ಕೈಗೆತ್ತಿಕೊಂಡಿದ್ದೇವೆ. ಶಾಲೆಗಳು, ಶಿಕ್ಷಣ ಸಂಸ್ಥೆಗಳದ್ದು, ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಪ್ರೌಢ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಕಾಲೇಜುಗಳು ಕೂಡ ಏನು ಪ್ರವೇಶ ಶುಲ್ಕವನ್ನು ವಸೂಲಿ ಮಾಡೋದಕ್ಕೆ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಈಗಾಗಲೇ ಭಾಳಷ್ಟು ಪೋಷಕರು ನಮಗೆ ಕರೆ ಮಾಡಿ ಅದರ ಬಗ್ಗೆ ದೂರನ್ನು ನೀಡಿದ್ದಾರೆ. ಅದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು 2 ವಿಚಾರಗಳನ್ನು ಮಾಡಿದ್ದೇವೆ. ಅದರಲ್ಲಿ ಒಂದು ವಿಚಾರ ಬಲವಂತದ ಶುಲ್ಕ ವಸೂಲಿ. ಇದು ಖಂಡಿತವಾಗಿಯೂ ಸರ್ಕಾರದ ವಿರುದ್ಧ ಹೋಗ್ತಾ ಇದ್ದಾರೆ ಆ ಒಂದು ಶಿಕ್ಷಣ ಸಂಸ್ಥೆಗಳು, ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಸರ್ಕಾರ ನೀಡ್ತಾ ಇದೆ. ಹಾಗಾಗಿ ಆ ಒಂದು ಪ್ರಯತ್ನಕ್ಕೆ ಮುಂದಾಗಬೇಡಿ, ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಎಲ್ಲ ಶಿಕ್ಷಣ ಸಂಸ್ಥೆಗಳು. ಯಾಕಂದರೆ ಇವತ್ತು ಕೊರೋನಾದಿಂದಾಗಿ ಕಳೆದ 2 ತಿಂಗಳಿನಿಂದ ಯಾರು ಕೂಡ ಹೊರಗೆ ಹೋಗಿ ಕೆಲಸ ಮಾಡುವ ಹಾಗಿಲ್ಲ. ಇದ್ದ ಹಣವನ್ನು ಖರ್ಚು ಮಾಡಿ ಎಲ್ಲರೂ ಬರಿದಾಗಿದ್ದಾರೆ ಬಹುತೇಕ. ಇಂತಹ ಸಂದರ್ಭದಲ್ಲಿ ಮತ್ತೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವನ್ನು ಕೊಡಬೇಕಂದ್ರೆ ಎಲ್ಲಿಂದ ಕೊಡುವುದನ್ನಂಥ ಪ್ರಶ್ನೆ. ಮಾತ್ರವಲ್ಲ, ಸರ್ಕಾರ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯಲ್ಲಿ ಒತ್ತಡವನ್ನು ಹೇರಬಾರ್ದು. ಯಾರು ಕೊಡ್ತಾರೆ ಅವರಿಂದ ಪಡ್ಕೊಳ್ಳಿ, ಅದರ ಬಗ್ಗೆ ಯಾರ್ದು ಕೂಡ ಅಭ್ಯಂತರ ಇಲ್ಲ, ಕೊಡುವವರು ಕೊಡಲಿ, ನೀವು ಪಡ್ಕೊಳ್ಳಿ. ಯಾಕೆಂದರೆ ಒಂದು ದೃಷ್ಟಿಯಲ್ಲಿ ನಾವು ಅದನ್ನು ಕೂಡ ಗಮನಿಸಬೇಕಾಗ್ತದೆ. ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಕೆಲವೊಂದು ಅನಿವಾರ್ಯತೆ ಇರ್ತದೆ. ತಮ್ಮ ಸಿಬ್ಬಂದಿಗಳನ್ನು ಉಳಿಸ್ಕೊಳ್ಬೇಕು. ಅದು ಶಿಕ್ಷಕ ಇರ್ಬೋದು, ಶಿಕ್ಷಕೇತರ ಸಿಬ್ಬಂದಿಗಳಿರ್ಬೋದು, ಅವರಿಗೆ ವೇತನಗಳನ್ನು ಕೊಡಬೇಕು. ಅಥವಾ ಶಾಲೆಯನ್ನು ನಡೆಸಬೇಕಾದ್ರೆ ಒಂದಷ್ಟು ಖರ್ಚುಗಳು ಖಂಡಿತ ಇದೆ. ಹಾಗಾಗಿ ಯಾರು ಕೊಡ್ತಾರೆ ಅವರಿಂದ ಸ್ವೀಕರಿಸಿ, ಆದರೆ ಯಾರಿಗೂ ದಯವಿಟ್ಟು ಬಲವಂತವನ್ನು ಮಾಡಬೇಡಿ ಅನ್ನೋ ವಿನಂತಿಯೊಂದಿಗೆ ಮತ್ತೊಂದು ಕರೆಯನ್ನು ಸ್ವೀಕರಿಸಿದೆ. ನಮಸ್ತೆ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ತಾವು? ಸರ್, ನನ್ನ ಹೆಸರು ಸಂಜಯ್ ಅಂತ, ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಮಾತಾಡಿ ಸಂಜಯ್ ಅವರೇ.
ಸರ್ ಇವಾಗ VT ಅವರು ಎಕ್ಸಾಮ್ ಹಿಡಿತೀವಿ ಅಂತಿದ್ದಾರೆ, ನೋ ಪ್ರಾಬ್ಲಮ್ ಸರ್, ಎಕ್ಸಾಮ್ ಹಿಡಿಲಿ. ಸರಿ. ಆದ್ರೂ ಇವಾಗ ಆನ್ಲೈನ್ ಅಲ್ಲಿ ಕ್ಲಾಸ್ ಹೇಳ್ತಿದಾರಲ್ಲ ಸರ್, ಒಂದು ಆನ್ಲೈನ್ ಇವಾಗ PUC ತಗೊಳ್ಳಿ ನೀವು, ಫಾರ್ ಎಕ್ಸಾಂಪಲ್ ಬೇರೆ ಇನ್ಸ್ಟಿಟ್ಯೂಷನ್ ಹೆಸರು ಹೇಳಂಗಿಲ್ಲ, ಆದ್ರೂ ಹೇಳ್ತಿದ್ದೀನಿ, ನಾರಾಯಣ, ಚೈತನ್ಯ ಇವೆಲ್ಲ PUC ಕಾಲೇಜ್ಗಳು ಜೂಮ್ ಕ್ಲಾಸ್ಗಳು ಮಾಡ್ಬಿಟ್ಟು ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಸರ್. ಇನ್ ಅರ್ಥ ಆಗ್ತಿದೆಯಾ ಇಲ್ಲ, ಪ್ರತಿ ಪಾಠನೂ ಅವ್ರ ಬೋರ್ಡ್ ಮೇಲೆ ಹೇಳ್ತಿದ್ದಾರೆ, ಇವರು ತಗೊಂತಿದ್ದಾರೆ ಸರ್ ಹುಡುಗರು. ಇವಾಗ ನಾವು ಒಂದು ಇಂಜಿನಿಯರಿಂಗ್ ಸರ್, ಇಂಜಿನಿಯರಿಂಗ್ ಅಂದ್ರೆ 4 ವರ್ಷ ಡಿಗ್ರಿ ಮುಗಿದ್ರೇನೆ ಸರ್ ಇಂಜಿನಿಯರ್ ಅನ್ನೋದು. ಮಧ್ಯದಲ್ಲಿ ಫೇಲ್ ಆಗ್ಬಿಟ್ಟು ಡ್ರಾಪ್ ಔಟ್ ಆಗ್ಬಿಟ್ರೆ ಇಂಜಿನಿಯರ್ ಅನ್ನಲ್ಲ ಸರ್. ಅಂತ ಅವ್ರಿಗೆ ಜಸ್ಟ್ ಲಿಂಕ್ ಕಳಿಸ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಕಳಿಸ್ಬಿಟ್ಟು ರಿಫರ್ ದಿಸ್ ವಿಡಿಯೋ ಫಾರ್ ರೆಫರೆನ್ಸ್ ಅನ್ನ ಆಗ್ತಾರೆ ಸರ್. ಅದಾಗಿ ಏನ್ ಅರ್ಥ ಆಗುತ್ತೆ ಸರ್? ಇವಾಗ EGD ಅಲ್ಲಿ ಇರುತ್ತೆ ಸರ್ ಒಂದು ಸಬ್ಜೆಕ್ಟ್, ಅದ್ರಲ್ಲಿ ಒಂದ್ ಪ್ರಾಬ್ಲಮ್ ಮಾಡಕ್ಕೆ ಕ್ಲಾಸ್ ರೂಮ್ ಅಲ್ಲಿ ಮಾಡಕ್ಕೆ ಒಂದು ಟೀಚರ್ ಇಂದ ಒಂದು ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಆಗುತ್ತೆ. ಅದು ಒಂದು 10 ಮಿನಿಟ್ಸ್ ವಿಡಿಯೋ ಮಾಡ್ಬಿಟ್ಟು ಅದನ್ನು ಹೆಂಗೆ ಕಂಪ್ಯೂಟರ್ ಅಲ್ಲಿ ಮಾಡ್ಬಿಟ್ಟು ನಮಗೆ ಕಳಿಸ್ತಾರೆ ಸರ್. ಅದು ನಮ್ಗೆ ಹೆಂಗ್ ಅರ್ಥ ಆಗುತ್ತೆ? ಇವಾಗ ನಮಗೇನ್ ಪ್ರಾಬ್ಲಮ್ ಇಲ್ಲ ಸರ್, ಎಕ್ಸಾಮ್ ಈಸ್ ಮಸ್ಟ್ ಅಂಡ್ ಶುಡ್ ಫಾರ್ ಎನಿ ಸ್ಟೂಡೆಂಟ್ ಸರ್. ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಗೇನ್ಸ್ಟ್ ದಟ್. ವಾಟ್ ವಿ ಆರ್ ಟೆಲ್ಲಿಂಗ್ ಈಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ವಿ ಅಂಡರ್ಸ್ಟುಡ್ ಆರ್ ನಾಟ್. ಬಿಕಾಸ್ ಇವಾಗ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಪಾಠ ಹೇಳ್ಬಿಟ್ಟು ಪರೀಕ್ಷೆ ಇಟ್ರೆ ಅದು ಬೇರೆ ತರ ಸರ್. ಇವಾಗ ಏನ್ ಹೇಳಿದ್ರೆ ಜಸ್ಟ್ ವಿಡಿಯೋ ಕಳಿಸ್ಬಿಟ್ಟು, ಫಾರ್ ಎಕ್ಸಾಂಪಲ್ ರೆಪ್ಯೂಟೆಡ್ ಕಾಲೇಜ್ ಜಸ್ಟ್ ವಿಡಿಯೋ ಹಾಕ್ತಿದ್ದಾರೆ ಸರ್. ನಾವು ಈ ವಿಡಿಯೋನ ತೋರಿಸ್ತಾ ಇದ್ದೇವೆ, ಅದು ಜರ್ಕೋಡ್ ಎತ್ತದ ಅವ್ರು ಏನ್ ಹೇಳ್ತಾ ಇದಾರೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಬೋರ್ಡ್ ಅಲ್ಲಿ ಬರೆದಿದ್ದಾರೆ, ಏನ್ ಬರ್ದಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಅದನ್ನು ಹೇಗೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಖಂಡಿತ ನಿಮ್ಮೆಲ್ಲ ವಿದ್ಯಾರ್ಥಿಗಳ ನೋವು ಏನಿದೆ, ಆ ನೋವಿನ ಧ್ವನಿ ಏನಿದೆ ಅದನ್ನು ಮುಟ್ಟಿಸುವಂಥ ಪ್ರಯತ್ನ ಖಂಡಿತವಾಗಿ ನಾವು ಮಾಡ್ತೇವೆ. ಭಾಳಷ್ಟು ಜನ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಅಶ್ವತ್ಥನಾರಾಯಣ ಅವರಿಗೆ, ಡಾಕ್ಟರ್ ಅಶ್ವತ್ಥನಾರಾಯಣ ಅವರಿಗೆ ಈ ಒಂದು ವಿಚಾರವನ್ನು ಅವರ ಗಮನಕ್ಕೆ ತರ್ತೇವೆ. ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬಹುದು ಎನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ, ನೋಡಿದ ಕರೆಗಳನ್ನು ಮಾಡಿದ, ಅದೇ ರೀತಿ ಅಂತರ್ಜಾಲದಲ್ಲಿ ಅದು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ನಿಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಿಂದ ವಿರಮಿಸಿದ್ದೇವೆ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ.